ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಮಾತ್ರ ಅಲ್ಲ, ಇಡೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ದೇಶ ಜೊತೆಗೆ ಜಗತ್ತಿನಾದ್ಯಂತ ವಿವಾದದ ಕಿಡಿ ಹಬ್ಬಿಸಿದಂತಹ ಹಿಂದೂಗಳ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಮಾಡಿರುವಂತಹ ಕಿಡಿಗೇಡಿಗಳ ಒಂದು ಅಪಪ್ರಚಾರ ಜೊತೆಗೆ ವ್ಯವಸ್ಥಿತವಾಗಿರುವಂತಹ ಒಂದು ಷಡ್ಯಂತ್ರ, ಆ ಷಡ್ಯಂತ್ರ ಬಯಲಿಗೆ ಬಂದಿದೆ. ಸುಳ್ಳಿನ ಅರಮನೆಗಳ ಮೇಲೆ ಕಟ್ಟಿರುವಂತಹ ಈ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ಏನಿದೆ ಪತನವಾಗಿದೆ. ಇವೆಲ್ಲದರ ಜೊತೆಗೆ ಎಲ್ಲಿ ನ್ಯಾಯ ಸತ್ಯ ಧರ್ಮ ಅನ್ನುವಂಥದ್ದು ತಲೆ ಎತ್ತಿ ನಿಲ್ಲುತ್ತೆ, ಆ ಮಣ್ಣಿಗೆ ಧರ್ಮಸ್ಥಳ ಅನ್ನುವಂಥ ಹೆಸರನ್ನ ನಾವೆಲ್ಲರೂ ಕೂಡ ಆ ಒಂದು ಭಕ್ತಿ ಶ್ರದ್ಧೆಯಿಂದ ಕರಿತೀವಿ. ಜೊತೆಗೆ ಇಡೀ ಜಗತ್ತಿಗೆ ಧಾರ್ಮಿಕ ಸಹಿಷ್ಣುತೆಯ ಪಾಠ ಮಾಡಿದಂತಹ ಪುಣ್ಯಕ್ಷೇತ್ರ, ಆ ಕ್ಷೇತ್ರಕ್ಕೆ ನೇರವಾಗಿ ವ್ಯವಸ್ಥಿತವಾಗಿರುವಂತಹ ಒಂದು ಷಡ್ಯಂತ್ರ ಜೊತೆಗೆ ಬುರುಡೆ ಗ್ಯಾಂಗ್ನ ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಕೆಲಸ, ಆ ಕೆಲಸ ಅಣ್ಣಪ್ಪ ಸ್ವಾಮಿ ಜೊತೆಗೆ ಮಂಜುನಾಥ ಸ್ವಾಮಿ ಇದೀಗ ನಮ್ಮ ಸಮಾಜದ ಮುಂದೆ ಜೊತೆಗೆ ನಮ್ಮ ಕಣ್ಣ ಮುಂದೆ ಸತ್ಯ ಏನು ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಪ್ರತಿ ಬಾರಿಯೂ ಕೂಡ ನಾವು ಹೇಳಿದಾಗ ಯಾರು ಏನೇ ಹೇಳಿ ಅಥವಾ ಯಾವುದೇ ಆರೋಪಗಳು ಬರಲಿ ಅಥವಾ ಏನೇ ಷಡ್ಯಂತ್ರ ಮಾಡಲಿ, ಕೊನೆಯದಾಗಿ ಅಲ್ಲಿ ಧರ್ಮ ಗೆಲ್ಲುತ್ತೆ, ನ್ಯಾಯ ಗೆಲ್ಲುತ್ತೆ ಅನ್ನುವಂತಹ ಮಾತುಗಳು. ಬಹುಶಃ ಈ ಪ್ರಕರಣದಲ್ಲಿ ಒಂದಕ್ಕೊಂದರಂತೆ ಟ್ವಿಸ್ಟ್ಗಳು, ದಿನಕ್ಕೊಂದರಂತೆ ಕ್ಷಣಕ್ಕೊಂದರಂತೆ ಟ್ವಿಸ್ಟ್ಗಳು ಬರ್ತಾನೆ ಇತ್ತು. ಎಲ್ಲೋ ಒಂದ್ ಕಡೆ ಕೇಸ್ ಹೋಗುತ್ತೆ, ಮತ್ತೆಲ್ಲೋ ಒಂದ್ ಕಡೆ ಕೇಸು ವಾಲುತ್ತೆ. ಹೀಗೆ ಆ ಕಡೆ ಈ ಕಡೆ ಹೋಗಿ ಸದ್ಯದ ಮಟ್ಟಿನಲ್ಲಿ ಈ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಕಂಡಿದೆ. ತಮಗೆಲ್ಲರೂ ಕೂಡ ಗೊತ್ತೇ ಇದೆ ಬುರುಡೆ ಗ್ಯಾಂಗ್ ಯಾವ ರೀತಿ ಈ ಒಂದು ಪ್ರಕರಣದಲ್ಲಿ ಜನರ ಜೊತೆಗೆ ಜನರ ಮನಸ್ಸಿನ ಭಾವನೆಗಳ ಮೇಲೂ ಕೂಡ ಯಾವ ರೀತಿ ದಾಳಿ ಮಾಡಿದೆ ಅನ್ನುವಂಥದ್ದು ಬಹಳಷ್ಟು ಈ ಸಂದರ್ಭ ನಂಬಿದವರಿಗೂ ಕೂಡ, ನನ್ನನ್ನು ಸೇರಿಸಿ ನಂಬಿದವರಿಗೂ ಕೂಡ ನಂಬಿಕೆ ದ್ರೋಹ ಆಗಿದೆ, ಜೊತೆಗೆ ಮನಸ್ಸಿಗೆ ಘಾಸಿ ಆಗುವಂತಹ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಮೊದಲನೇದಾಗಿ ನಾನು ಹೇಳುವಂಥದ್ದು, ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಜೊತೆಗೆ ಆ ಪ್ರಕರಣ ಎಲ್ಲರಿಗೂ ಕೂಡ ಗೊತ್ತಿದೆ. ಇವೆಲ್ಲದರ ನಡುವೆ ಈ ಬುರುಡೆ ಗ್ಯಾಂಗ್ನ ವ್ಯವಸ್ಥಿತವಾಗಿರುವಂತಹ ಷಡ್ಯಂತ್ರ, ಆ ಪ್ರಕರಣದ ಜೊತೆಗೆ ಮತ್ತೊಂದು ಪ್ರಕರಣವನ್ನು ತಂದಿಟ್ಟು ನೂರಾರು ಶವಗಳನ್ನು ನಾನು ಹೂತಿಟ್ಟಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಬಂದಿರುವಂತಹ ಒಬ್ಬ ಮಾಸ್ಕ್ ಮ್ಯಾನ್, ಜೊತೆಗೆ ಆತನ ಬಣ್ಣ ಬಯಲಾಗಿದೆ. ಜೊತೆಗೆ ಅನನ್ಯ ಭಟ್ ಅನ್ನುವಂತಹ ಪ್ರಕರಣ ಬಂತು. ಆ ಪ್ರಕರಣ ನಾಚಿಕೆ ಆಗುತ್ತೆ ನಮ್ಗಳಿಗೆ ನಿಜವಾಗ್ಲೂ ಕೂಡ. ಒಬ್ರು ಯಾರೋ ಒಬ್ರು ಸಮಾಜದಲ್ಲಿ ಬರ್ತಾರೆ, ಒಂದು ಸುಳ್ಳನ್ನ ಹೇಳ್ತಾರೆ, ಸುಳ್ಳಿನ ಮನೆಯನ್ನ ಕಟ್ತಾರೆ, ಅದೆಲ್ಲವನ್ನು ಕೂಡ ನಾವುಗಳು ನಂಬಿದ್ವಿ ಅನ್ನುವಂಥದ್ದು. ಆದರೆ ಸತ್ಯ ಗೊತ್ತಾಗಿದೆ, ಯಾವುದು ಕೂಡ ಸತ್ಯವೇ ಗೆಲ್ಲುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಬಂಡಲ್ ಬುರುಡೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಬಹಳಷ್ಟು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಈ ಕೇಸ್ನಲ್ಲಿ ಬಂದಿತ್ತು. ಜೊತೆಗೆ ಏಕಾಏಕಿ ಸುಜಾತ ಭಟ್ ಅನ್ನುವಂಥವ್ರು ಕಾಣಲಿಕ್ಕೆ ಸಿಗ್ತಾರೆ, ಅನನ್ಯ ಭಟ್ ಅನ್ನುವಂಥ ನನ್ನ ಮಗಳು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಜೊತೆಗೆ ಏಕಾಏಕಿ ಮಾಸ್ಕ್ ಮ್ಯಾನ್ ಒಬ್ರು ಕಾಣಲಿಕ್ಕೆ ಸಿಗ್ತಾರೆ. ಈಗ ಮಾಸ್ಕ್ ಬಿಚ್ಚಾಗಿದೆ, ಆತನ ಮುಖ ಚೆಹರೆ ಜೊತೆಗೆ ಆತನ ಮುಖ ಬಣ್ಣ ಎಲ್ಲವೂ ಕೂಡ ಬಯಲಾಗಿದೆ. ಚಿನ್ನಯ್ಯ ಅನ್ನುವಂತಹ ಒಬ್ಬ ವ್ಯಕ್ತಿ. ಆದ್ರೆ ಇದರ ಹಿಂದೆ ಯಾರಿದ್ದಾರೆ, ಯಾಕೆ ಈ ವ್ಯವಸ್ಥಿತವಾಗಿರುವಂತಹ ಷಡ್ಯಂತ್ರ ಆಗಿದೆ? ಒಂದು ಹೆಣ್ಣಿಗೆ ನ್ಯಾಯ ಸಿಗುವಂಥದ್ದು ಸರಿ, ಸಿಗ್ಲೇಬೇಕು ನೋಡೋಣ. ಆದ್ರೆ ಆ ಒಂದು ವಿಚಾರದಲ್ಲಿ ಒಂದು ಕ್ಷೇತ್ರವನ್ನ ನಾವು ಹೊಡಿತೀವಿ, ದಾಳಿ ಮಾಡ್ತೀವಿ, ನುಗ್ತೀವಿ ಅನ್ನುವಂತಹ ಮಾತುಗಳು ನಿಜವಾಗ ಕೂಡ ದುರಂತ. ಅದರ ಮುಂದುವರಿದ ಭಾಗವೋ ಏನೋ, ಇಂತಹ ಮಾಸ್ಕ್ ಮ್ಯಾನ್ಗಳು ಬಂದ್ರು, ಇಂತಹ ಸುಜಾತ ಭಟ್ಗಳು ಬಂದ್ರು, ಆದ್ರೆ ಸತ್ಯ ಗೊತ್ತಾಗಿದೆ. ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಜೊತೆಗೆ ಅತ್ಯಂತ ಗೌರವದಿಂದ ಅತ್ಯಂತ ಹೆಮ್ಮೆಯಿಂದ ನಾನು ಈ ವ್ಯಕ್ತಿಯನ್ನ ಅಂದ್ರೆ ನಮ್ಮ ಇವತ್ತಿನ ಅತಿಥಿಯನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಕಾರಣ ಇವರು ನಮ್ಮ ಸೀನಿಯರ್ ಜರ್ನಲಿಸ್ಟ್, ಹಿರಿಯ ಪತ್ರಕರ್ತರು, ಬಹಳಷ್ಟು ಕ್ರೈಮ್ ವರದಿಗಾರಿಕೆಯನ್ನ ಮಾಡಿದ್ದಾರೆ ಇಲ್ಲಿ ತನಕ. ಅಂದ್ರೆ ನಕ್ಸಲೈಟ್ ನಿಂದ ಹಿಡಿದು ಬಹಳಷ್ಟು ಭಯೋತ್ಪಾದಕರಿಂದ ವಿಚಾರಗಳನ್ನ ವಿಮರ್ಶೆ ಮಾಡೋದ್ರಿಂದ ಹಿಡಿದು ರೌಡಿಗಳ ಒಂದು ಸಂದರ್ಶನಗಳ ಮಾಡೋದ್ರಿಂದ ಹಿಡಿದು ಬಹಳಷ್ಟು ಸಂದರ್ಶನಗಳನ್ನು ಮಾಡಿದಂತಹ ಸುದೀರ್ಘವಾಗಿರುವಂತಹ ಪತ್ರಿಕೋದ್ಯಮದಲ್ಲಿ ಅನುಭವವುಳ್ಳಂತಹ ವ್ಯಕ್ತಿ. ಯಾಕೆ ಇಂಟ್ರೊಡಕ್ಷನ್ ಕೊಟ್ಟೆ ಅಂತ ಬಂದಾಗ ಈಗ ಅವರನ್ನು ತೋರಿಸಿ ಸ್ವಲ್ಪ. ತೋರಿಸಿ. ಜಿತೇಂದ್ರ ಕುಂದೇಶ್ವರ್ ಅವರು, ಆತ್ಮೀಯವಾದ ಸ್ವಾಗತ ಸರ್.
ಯಾಕೆ ಇಂಟ್ರೊಡಕ್ಷನ್ ಕೊಟ್ಟೆ ಅಂತ ಬಂದಾಗ ಜಿತೇಂದ್ರ ಕುಂದೇಶ್ ಅವರು ಪ್ರತಿ ಬಾರಿಯೂ ಕೂಡ ನಮ್ಮ ಕುಡ್ಲ ವಾಹಿನಿಗೆ ಬರ್ತಾರೆ. ನಾವು ಬಹಳಷ್ಟು ಚರ್ಚೆಗಳಲ್ಲಿ ಭಾಗವಹಿಸಿದ್ದೀವಿ. ಅವರ ಮುಖ ಚೇಹರೆ ನಮ್ಮ ಕರಾವಳಿ ಭಾಗಕ್ಕೆ ಎಲ್ಲರೂ ಕೂಡ ಗೊತ್ತೇ ಇದೆ, ನಾಡಿಯೂ ಕೂಡ ಗೊತ್ತೇ ಇದೆ. ಇವೆಲ್ಲದ ನಡುವೆ ಈ ಒಂದು ಧರ್ಮಸ್ಥಳ ಕೇಸ್ ಆಗಿತ್ತಲ್ವಾ, ಈ ಕೇಸ್ ನಲ್ಲಿ ಸುಜಾತಾ ಭಟ್ ಅನ್ನುವಂತಹ ಮಹಿಳೆ ಬಂದಿದ್ರು, ಅನನ್ಯ ಭಟ್ ಅನ್ನುವಂತಹ ಕ್ಯಾರೆಕ್ಟರ್ ಬಂದಿತ್ತು. ಆ ಕ್ಯಾರೆಕ್ಟರ್ ಅನನ್ಯ ಭಟ್ ಅನ್ನುವಂತಹ ಕ್ಯಾರೆಕ್ಟರೇ ಇಲ್ಲ, ಇದು ಶುದ್ಧ ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ನೇರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಜೊತೆಗೆ ಮಾಧ್ಯಮದಲ್ಲಿ ನಿಸ್ಸಂದೇಹವಾಗಿ ಹೇಳಿದಂತಹ, ಘಂಟಾಘೋಷವಾಗಿ ಹೇಳಿದಂತಹ ಪ್ರಥಮ ವ್ಯಕ್ತಿ ಅಂತ ಹೇಳಿದ್ರೆ ಅದು ಜಿತೇಂದ್ರ ಕುಂದೇಶ್ ಅವರು. ಸೊ ಹಾಗಿದ್ದಾಗ ಅಭಿನಂದನೆಗಳು ಜಿತೇಂದ್ರ ಕುಂದೇಶ್ ಅವರಿಗೆ. ಯಾಕಂದ್ರೆ ಈಗ ಬಹಳಷ್ಟು ಜನರು ಹೇಳ್ತಾರೆ ನಾವು ಪ್ರಿಡಿಕ್ಟ್ ಮಾಡಿದ್ವಿ ಅದನ್ನ, ಅಥವಾ ನಾವುಗಳದನ್ನ ಫಸ್ಟ್ ಬ್ರೇಕ್ ಮಾಡಿದ್ವಿ ಅನ್ನುವಂಥದ್ದು. ಇಲ್ಲ, ನಿಜವಾಗ್ಲೂ ಕೂಡ ಅದನ್ನ ವಿತ್ ಡಾಕ್ಯುಮೆಂಟ್ಸ್ ಅವರ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಪೇಜ್ಗಳಲ್ಲಿ ನೋಡಬಹುದು. ಪ್ರಥಮವಾಗಿ ಈ ಒಂದು ಸತ್ಯವನ್ನ ಬಯಲಿಗೆಳೆದಂತಹ ವ್ಯಕ್ತಿ ಜಿತೇಂದ್ರ ಕುಂದೇಶ್ ಅವರು. ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ, ಹೌ ಅನ್ನೋದು ಗೊತ್ತಿಲ್ಲ. ನಂಗೆ ವೆರಿ ಇಂಟ್ರೆಸ್ಟಿಂಗ್, ಅದು ವೆರಿ ಶಾಕಿಂಗ್ ಆಲ್ಸೋ. ಇದು ಹೇಗೆ ಗೊತ್ತಾಯ್ತು ಇವರಿಗೆ ಅನ್ನುವಂಥದ್ದು ಕೇಳಬೇಕು. ಅಂಡ್ ಜಿತೇಂದ್ರ ಕುಂದೇಶ್ ಅಂತ ಬಂದಾಗ ಜ್ಯೋತಿಷ್ಯರ ಅಂತ ನಾನು ಕೇಳಿದ್ದೆ ಬಹಳಷ್ಟು ಬಾರಿ ಅಲ್ವಾ. ಲಾಸ್ಟ್ ಟೈಮ್ ನೀವೇ ಹಾಕಿದ್ದು ಯಾವ್ದು ಅರ್ಚಕರು ಪುರೋಹಿತ. ಹೌದು, ಶಾಕಿಂಗ್ ಅದು. ಯಾಕಂದ್ರೆ ಈ ಒಂದು ವಿಚಾರ ಸುಳ್ಳನ್ನ ಈ ರೀತಿ ಹೇಳುವಾಗ ನಾಚಿಕೆ ಆಗುತ್ತೆ. ಆ ರೀತಿ ಸುಳ್ಳು ನಮ್ಮನ್ನ ನಂಬಿಸಿಬಿಟ್ರು. ಆದ್ರೆ ಇದು ಪ್ರಥಮ ಹಂತದಿಂದಲೇ ಇದು ಸುಳ್ಳು, ಶುದ್ಧ ಸುಳ್ಳು ಅಂತ ಹೇಳಿದಂತಹ ವ್ಯಕ್ತಿ ನಮ್ಮ ಜಿತೇಂದ್ರ ಕುಂದೇಶ್ ಅವರು. ಅವ್ರ ಜೊತೆ ನಾನು ಮಾತಾಡ್ಬೇಕು ಈ ಒಂದು ವಿಚಾರದ ಬಗ್ಗೆ. ಅಂಡ್ ವೆಲ್ಕಮ್ ಟು ಮೈ ಶೋ ಸರ್. ಅಂಡ್ ಎಸ್, ಗೌರವದಿಂದ ಆತ್ಮೀಯರಂತ ಸ್ವಾಗತ. ನಮ್ಮ ಗುಡ್ ಲಕ್. ಜೊತೆಗೆ ನಮ್ಮ ಜೊತೆ ಉತ್ತರ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಅತಿಥಿ ಇದ್ದಾರೆ. ನಾನು ಆಗ್ಲೇ ಹೇಳಿದಾಗ ಈ ಒಂದು ಹೋರಾಟ ಬಹಳಷ್ಟು, ನನ್ನನ್ನ ಸೇರಿದಂತೆ ಬಹಳಷ್ಟು ಜನರ ನಂಬಿಕೆಗಳ ಮೇಲೆ ಘಾಸಿ ಮಾಡಿದೆ, ಬಹಳಷ್ಟು ಜನರ ನಂಬಿಕೆಗಳಿಗೆ ದ್ರೋಹ ಮಾಡಿದೆ. ನೋ ಡೌಟ್ ಅಂತ ಒಂದು ಸಾಲಿಗೆ ಸೇರುವವರು ಕೂಡ ಇನ್ನೊಬ್ರು ಅತಿಥಿ. ಹೌದಲ್ವಾ? ಹೌದಂತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಅವರು ಕೂಡ ಹೋರಾಟದಲ್ಲಿ ಸೇರ್ಕೊಂಡಿದ್ರು. ಆದ್ರೆ ಬರಬರುತ್ತ ಎಲ್ಲೋ ಹೋರಾಟ ಧ್ವನಿ ದಾರಿ ತಪ್ತಾ ಇದೆ, ದಾರಿ ಎಲ್ಲೋ ಹೋಗ್ತಾ ಇದೆ, ಈ ಹೋರಾಟ ದಾರಿ ತಪ್ತಾ ಇದೆ ಅನ್ನೋದು ಅವರು ಕೂಡ ಅನ್ಸ್ತು. ಬಹುಶಃ ಅವರು ಕೂಡ ಈ ಮಾಸ್ಕ್ ಮ್ಯಾನ್ ಬಂದಾಗ, ಈ ಒಂದು ಸುಜಾತಾ ಭಟ್ ಅವರ ಪ್ರಕರಣ ಬಂದಾಗ ಅವರು ಕೂಡ ಇದು ಸುಳ್ಳು, ಇದರಲ್ಲಿ ಏನೋ ನಡೀತಾ ಇದೆ, ಮಾಸ್ಕ್ ಮ್ಯಾನ್ ನ ವಿಚಾರವಾಗಿ ಬಹಳಷ್ಟು ವ್ಯಂಗ್ಯವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮೊದಲಿನಲ್ಲೇ ಹಾಕ್ತಾ ಇದ್ರು ಅವರು. ಆದ್ರೆ ಮಾಸ್ಕ್ ಮ್ಯಾನ್ ಸತ್ಯ, ಈತ ಭೀಮಾ, ಈತ ಸತ್ಯವನ್ನ ಹೇಳಲಿಕ್ಕೆ ಬಂದವನು ಅಂತೇಳಿ ನಾವೆಲ್ಲರೂ ನಂಬಿದ್ವಿ. ಆ ಸಂದರ್ಭದಲ್ಲೂ ಕೂಡ ದೀಪು ಶೆಟ್ಟಿಗರು ಹೇಳ್ತಾ ಇದ್ರು ಭೀಮ ಎಲ್ಲ ಏನಿಲ್ಲ ಅಂತೇಳಿ ಒಂದು ತೊಟ್ಟೆಯನ್ನ ಮುಖಕ್ಕೆಲ್ಲ ಹಾಕಿ ತಮಾಷೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಈ ಒಂದು ಹೋರಾಟದಲ್ಲಿ ಕೂಲಂಕುಷವಾಗಿ ನೋಡಿದವರಿಗೆ ಸೂಕ್ಷ್ಮತೆ ಅರ್ಥ ಆಗುತ್ತೆ. ಸೊ ಹಾಗಿದ್ದಾಗ ಈ ಒಂದು ಪ್ರಕರಣ ಮಾತಾಡಬೇಕು. ದೀಪು ಶೆಟ್ಟಿಗರ್ ಅವರು ಇದ್ದಾರೆ. ಆತ್ಮೀಯವಾದ ಸ್ವಾಗತ ದೀಪು ಶೆಟ್ಟಿಗರ್ ಅವರಿಗೆ. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣ ಏನು ಎಲ್ರಿಗೂ ಗೊತ್ತಿದೆ, ಹೇಳುವಂತದ್ದೇನಿಲ್ಲ. ಆದರೆ ಸದ್ಯದ ರೀತಿ ಯಾವ ಹಂತಕ್ಕೆ ಬಂದು ತಲುಪಿದೆ, ಕ್ವಿಕ್ ಆಗಿರೋ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು. ದೇಶದ ಗಮನ ಸೆಳೆದಿದ್ದ ಧರ್ಮಸ್ಥಳ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಧರ್ಮಸ್ಥಳ ವಿರುದ್ಧದ ಸುಳ್ಳಿನ ಅರಮನೆ ಪತನ, ಬೂರೆ ಗ್ಯಾಂಗ್ನ ಪಟಾಕಿ ಡೋಸ್. ಇಡೀ ದೇಶದ ಗಮನ ಸೆಳೆದಿದ್ದ ಧರ್ಮಸ್ಥಳ ಪ್ರಕರಣದ ಹಿಂದಿನ ವ್ಯವಸ್ಥಿತ ಸಂಚು, ಷಡ್ಯಂತ್ರ ಒಂದೊಂದಾಗಿ ಬಯಲಾಗುತ್ತಿದೆ. ಜೂನ್ 22ರಿಂದ ಶುರುವಾಗಿದ್ದ ಪ್ರಹಸನ ಬರೋಬ್ಬರಿ 2 ತಿಂಗಳ ಬಳಿಕ ತಾರ್ಕಿಕ ಅಂತ್ಯ ಕಂಡಂತೆ ಕಾಣಿದೆ. ಒಂದು ಕಡೆ ಎಂಬಿಬಿಎಸ್ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆ ದೂರಿದ ಸುಜಾತಾ ಭಟ್ ಎಂಬುವರ ಹಿಂದಿನ ಅಸಲಿ ಕತೆ ಬಯಲಾಗಿದ್ದರೆ, ಮತ್ತೊಂದು ಕಡೆ ನೂರಾರು ಶವ ಹೂತಿಟ್ಟಿದ್ದೇನೆ ಎಂದು ದೂರು ನೀಡಿದ್ದ ಅನಾಮಿಕಾ, ದೂರುದಾರ ಅಲಿಯಾಸ್ ಚಿನ್ನಯ್ಯನ ಬಂಧನವಾಗಿದೆ. ಈ ಮೂಲಕ ಧರ್ಮಸ್ಥಳಕ್ಕೆ ಮಸಿ ಬಳಿಯುವ ಯತ್ನ ವಿಫಲಗೊಂಡಿದ್ದು, ಸುಳ್ಳಿನ ಅರಮನೆ ಮುರಿದು ಬಿದ್ದಿದೆ. ಈ 2 ಪ್ರಕರಣಗಳ ಹಿಂದೆ ಬುರುಡೆ ಗ್ಯಾಂಗ್ ಇರುವುದು ಸ್ಪಷ್ಟವಾಗಿದೆ. ಆದ್ರೆ ಈ 4 ಜನರ ಹಿಂದೆ ಇರೋರು ಯಾರು? ತಮ್ಮ ಬಳಿ ಏನೂ ಇಲ್ಲದೆ ಇಷ್ಟೆಲ್ಲ ಬುರುಡೆ ಗ್ಯಾಂಗ್ ಮಾಡಿದ್ದೇಕೆ? ಅದರ ಅಜೆಂಡಾ ಏನಾಗಿತ್ತು, ಏನೆಲ್ಲ ಆಯ್ತು ಎಂಬುದರ ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ. ಶವ ಹೂತಿಟ್ಟ ಡ್ರಾಮಾ, ಅನನ್ಯ ಭಟ್ ಎಂಬ ಕಟ್ಟುಕತೆ, ತಿರುಗುಬಾಣವಾಯ್ತಾ ಹೋರಾಟ. ಧರ್ಮಸ್ಥಳ ಕೇಸ್ ಬೆಳಕಿಗೆ ಬಂದಾಗಿನಿಂದ ಪ್ರಮುಖವಾಗಿ 6 ಹೆಸರು ಕೇಳಿ ಬರ್ತಾ ಇದೆ. ಅವರ ಸುತ್ತಲೇ ಈ 2 ತಿಂಗಳ ಪ್ರಹಸನ ಸುತ್ತುವರೆದಿದೆ. ಇದರಲ್ಲಿ 2 ಪಾತ್ರಧಾರಿಗಳು, ಉಳಿದ 4 ಸೂತ್ರಧಾರಿಗಳು ಎಂದು ಹೇಳಲಾಗ್ತಾ ಇದೆ. ಸುಜಾತಾ ಭಟ್ ಕೂಡ ಬೇರೆಯವರು ಹೇಳಿಕೊಟ್ರು, ನಾನು ಅದನ್ನ ಮಾಡಿದೆಯಷ್ಟೇ ಎಂದು ರಾಜ್ಯ ಹಾಗೂ ಧರ್ಮಸ್ಥಳದ ಕ್ಷಮೆ ಕೇಳಿದ್ದಾರೆ. ಅನಾಮಿಕ ದೂರುದಾರ ಅಲಿಯಾಸ್ ಸಿಎನ್ ಚಿನ್ನಯ್ಯ ಕೂಡ ನನ್ನ ಮೇಲೆ ಒತ್ತಡ ಹಾಕಿ ನನ್ನಿಂದ ಸುಳ್ಳು ದೂರು ಕೊಡಿಸಿದ್ದಾರೆ ಎಂದು ಸತ್ಯ ಬಿಚ್ಚಿಟ್ಟಿದ್ದಾನೆ.
ಶವ ಹೂತಿಟ್ಟ ಡ್ರಾಮಾ ಅನನ್ಯ ಭಟ್ ಎಂಬ ಕತೆ. ಮತ್ತು ಸುಜಾತಾ ಭಟ್ ಕೇಸನ್ನ ನೋಡೋಣ. ತಮ್ಮ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಎಂದು ಸುಜಾತಾ ಭಟ್ ದೂರು ನೀಡಿದ್ದರು. ಆದ್ರೆ ಸುಜಾತಾ ಭಟ್ಗೆ ಮಗಳಿದ್ದಳು ಎನ್ನುವುದನ್ನ ಸಾಬೀತುಪಡಿಸಲು ಅವರ ಬಳಿ ಯಾವುದೇ ಸಾಕ್ಷಿಗಳಿದ್ದಿಲ್ಲ. ಈಗ ಮಾಧ್ಯಮಗಳ ಮುಂದೆ ಅನನ್ಯ ಭಟ್ ನಾಪತ್ತೆ ಎನ್ನುವುದು ಸಂಪೂರ್ಣ ಕಟ್ಟುಕತೆ ಎಂದು ಈಗ ಸುಜಾತಾ ಭಟ್ ಒಪ್ಪಿಕೊಂಡಿದ್ದಾರೆ. ತಮ್ಮ ಆಸ್ತಿ ವಿವಾದವನ್ನ ಬಗೆಹರಿಸಿಕೊಳ್ಳುವ ಉದ್ದೇಶದಿಂದ ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ ಅವರ ಪ್ರಚೋದನೆಯಿಂದ ಈ ಸುಳ್ಳು ಕಥೆ ಸೃಷ್ಟಿಸಿದೆ ಎಂದು ಅವರು ಹೇಳಿದ್ದಾರೆ. ದಯವಿಟ್ಟು ನಾನು ಧರ್ಮಸ್ಥಳ ಇದಕ್ಕೂ ನಾನು ಕ್ಷಮೆಯನ್ನು ಕೋರ್ತೀನಿ. ಇಲ್ಲಿಗೆ ನನ್ನನ್ನು ಮುಕ್ತಿಗೊಳಿಸಿ ಸಾಕು. ನನ್ನ ಜೀವನ ನಾನು ರೂಢಿಸ್ಕೊಂಡು ಹೋಗ್ತೀನಿ, ಅಷ್ಟೇ ಸಾಕು. ದಯವಿಟ್ಟು ಕ್ಷಮಿಸಿ ಅನ್ನುವಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ. ಧರ್ಮಸ್ಥಳ ಪ್ರಹಸನ ಶುರುವಾಗಿದ್ದು ಎಲ್ಲಿಂದ? ಇದೆಲ್ಲ ಶುರುವಾಗಿದ್ದು ಜೂನ್ 22, 2025ರಂದು. ಅಂದು ವಕೀಲರಾದ ಓಜಸ್ವಿ ಗೌಡ ಹಾಗೂ ಸಚಿನ್ ದೇಶಪಾಂಡೆ ಹೆಸರಿನಲ್ಲಿ ಒಂದು ಪತ್ರ ವೈರಲ್ ಆಗಿತ್ತು. ಅನಾಮಿಕ ದೂರುದಾರನೊಬ್ಬ ಈ ಹಿಂದೆ 100 ಶವಗಳನ್ನ ಹೂತಿಟ್ಟಿದ್ದಾನೆ, ಪೊಲೀಸರಿಗೆ ಶರಣಾಗಲು ಸಿದ್ಧನಾಗಿದ್ದಾನೆ ಎಂದು ಆ ಪತ್ರದಲ್ಲಿತ್ತು. ಅದಾದ ಬಳಿಕ ಎಐನಿಂದ ಸೃಷ್ಟಿಸಿದ್ದ ವಿಡಿಯೋ ಒಂದು ಯೂಟ್ಯೂಬ್ನಲ್ಲಿ ಭಾರಿ ಸದ್ದು ಮಾಡುತ್ತದೆ. ಏಕಾಏಕಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಗಳನ್ನ ಈ ವಿಡಿಯೋ ಪಡೆಯುತ್ತದೆ. ಅಲ್ಲಿಂದ ಈ ಪ್ರಕರಣಕ್ಕೆ ತಿರುವು ಸಿಕ್ತು. ಜುಲೈ 3ರಂದು ದಕ್ಷಿಣ ಕನ್ನಡ ಎಸ್ಪಿಗೆ ದೂರು ಸಲ್ಲಿಕೆಯಾಗುತ್ತದೆ. ಜುಲೈ 11ರಂದು ದೂರುದಾರ ಕೋರ್ಟ್ಗೆ ಹಾಜರಾಗ್ತಾನೆ. ತನ್ನ ಹೇಳಿಕೆಯನ್ನ ದಾಖಲಿಸ್ತಾನೆ. ತಾನು ತಂದಿದ್ದ ಬುರುಡೆಯನ್ನ ಕೊಡ್ತಾನೆ. ಅದಾದ ಬಳಿಕ ಸುಜಾತಾ ಭಟ್ ಬಂದು ತಮ್ಮ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಎಂದು ದೂರು ಕೊಡ್ತಾರೆ. ನಂತರ ರಾಜ್ಯ ಸರ್ಕಾರ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೋಹಂತಿ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡುತ್ತೆ. ವಿಶೇಷ ತನಿಖಾ ದಳ ಅನಾಮಿಕ ತೋರಿಸಿದ ಕಡೆಯೆಲ್ಲ ಭೂಮಿ ಅಗೆಯುತ್ತಾರೆ. ಆದ್ರೆ ಅಸ್ಥಿಪಂಜರ ಸಿಕ್ಕಿದ್ದು ಮಾತ್ರ ಒಂದೇ ಕಡೆ. ಸುಮಾರು 17 ಪಾಯಿಂಟ್ಗಳಲ್ಲಿ ಅಗೆದರೂ ಅಸ್ಥಿಪಂಜರ ಸಿಕ್ಕಿದ್ದು ಒಂದೇ ಕಡೆ. ಮತ್ತೊಂದು ಕಡೆ ಕೊಳೆತ ಸ್ಥಿತಿಯಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು. ಅಲ್ಲಿಗೆ ಅನಾಮಿಕನ ನಾಟಕ ಬಹುತೇಕ ಬಯಲಾಗಿತ್ತು. ಈಗ ಚಿನ್ನಯ್ಯ ಬಂಧನದೊಂದಿಗೆ ಒಂದು ತಾರ್ಕಿಕ ಅಂತ್ಯ ಕಂಡಿದೆ. ಎಸ್, ಇದು ಸದ್ಯದ ಪ್ರಕರಣ ಇಲ್ಲಿ ತನಕ ಬಂದು ನಿಂತಿದೆ. ಈ ಬುರುಡೆ ಗ್ಯಾಂಗ್ನ ಒಂದು ಸುಳ್ಳು ಕತೆಗಳ ಒಂದು ಅರಮನೆ ಅದು ಚಿತ್ರವಾಗಿ ಹೋಗಿದೆ. ಜಾಸ್ತಿ ದಿನ ಯಾವುದು ಕೂಡ ಸುಳ್ಳು ಕೂಡ ನಡೆಯಲ್ಲ ಅನ್ನೋದಾದ್ರೆ ತಲೆಗೆ ಮೇಲೆ ಹೊಡೆದಾಗೆ ಮಾಡಿದಂತಹ ಈ ಒಂದು ನಾಟಕ ಏನಿದೆಯಲ್ಲ ಬಹಳಷ್ಟು ಶಾಕ್ ಆಗುತ್ತೆ ನೋಡಿದಾಗ. ಚರ್ಚೆನ ಪ್ರಾರಂಭ ಮಾಡಬೇಕು. ಜೊತೆಗೆ ತಮ್ಮ ಅಭಿಪ್ರಾಯ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಕೂಡ ಮುಕ್ತವಾಗಿರೋ ಅವಕಾಶ ಇದೆ. ತಾವೇನು ಹೇಳ್ತೀರಿ ಅಂದ್ರೆ ಇಷ್ಟರವರೆಗೆ ಒಂದು ಲೆಕ್ಕ, ಈಗ ಮತ್ತೊಂದು ಲೆಕ್ಕ. ಸೊ ಹಾಗಿದ್ದಾಗ ಈ ಲೆಕ್ಕಗಳ ನಡುವೆ ನಿಮ್ಗಳ ಅಭಿಪ್ರಾಯ, ಯಾಕಂದ್ರೆ ನಾವೆಲ್ಲರೂ ಕೂಡ ನೋಡಿದಂತಹ ಪ್ರಕರಣ, ಒಂದ್ ಕಡೆ ನಮ್ಗೆಲ್ಲರೂ ಕೂಡ ಸೇರಿರುವಂತಹ ಪ್ರಕರಣ. ಯಾಕಂದ್ರೆ ನಾವು ಎಲ್ಲರೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇರುವಂತಹ ಒಂದು ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರದ ಮೇಲೆ ಆಗಿರುವಂತಹ ಹೇರಿರುವಂತಹ ಒಂದು ಆರೋಪ, ಅವಹೇಳನಕಾರಿ ನಿಂದನೆಗಳು, ಇದೆಲ್ಲವೂ ಕೂಡ ಇಷ್ಟು ದಿನ ನೋಡಿದ್ವಿ. ನೋಡಿದಾಗ ಈ ರೀತಿಯ ಒಂದು ಸುಳ್ಳಿನ ಕಂತೆಗಳಿಂದ ನಡೆದಿರುವಂತಹ ಕಟ್ಟುಕತೆ ಅಂತ ಬಂದಾಗ ಬಹಳಷ್ಟು ಘಾಸಿ ಆಗುತ್ತೆ. ಸೊ ದಟ್ಸ್ ವೈ ನಿಮ್ಮ ಅಭಿಪ್ರಾಯ ಅದು ಕೂಡ ಮುಕ್ತ ಅವಕಾಶ ಇದೆ. ಅತಿಥಿಗಳು, ಎಸ್, ಒನ್ಸ್ ಅಗೇನ್ ಬೋತ್ ಆಫ್ ಯು ಸರ್, ವೆಲ್ಕಮ್. ಅಂಡ್ ಎಸ್ ಸರ್, ಮೊದಲನೇದಾಗಿ ಕುಂದೇಶ್ವರ್ ಸರ್, ತಮ್ಮಲ್ಲೇ ಕೇಳಬೇಕು. ಯಾಕಂದ್ರೆ ತಾವು ಮೊದಲೇ ಭವಿಷ್ಯ ನುಡಿದಿದ್ದೀರಿ, ಈ ಅನನ್ಯ ಭಟ್ ಅನ್ನುವಂಥ ಕ್ಯಾರೆಕ್ಟರೇ ಇಲ್ಲ, ಇದು ಶುದ್ಧ ಸುಳ್ಳು ಅನ್ನೋಂಥದ್ದು. ಆದರೆ ನಾವು ನಿಜವಾಗ್ಲೂ ಕೂಡ ಹೇಳಬೇಕು, ಆ ಒಂದು ಸುಜಾತಾ ಭಟ್ ಅನ್ನುವಂತಹ ತಾಯಿ ಬಂದಾಗ, ವೃದ್ಧೆ, ಏಜ್ ಆಗಿದೆ, ಬೇಸರ ಆಗುತ್ತೆ ನೋಡುವಾಗ. ಅಷ್ಟು ಕಣ್ಣೀರನ್ನು ಹಾಕಿದಾಗ ನನ್ನ ಮಗಳಿಲ್ಲ, ಕಾಣೆಯಾಗಿದ್ದಾಳೆ, ನಂಬಿದ್ವಿ. ಯಾಕಂದ್ರೆ ಪಾಪ ಒಂದು ತಾಯಿ ಸುಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು, ಸಾಧ್ಯವೇ ಇಲ್ಲ, ನೋ ಚಾನ್ಸ್ ಅನ್ನುವಂಥದ್ದು. ಚಾನ್ಸೇ ಇಲ್ಲ ಅಂತ ನಾವೆಲ್ಲ ತಿಳ್ಕೊಂಡದ್ದು. ಎಸ್, ಆದರೆ ಮೊದಲನೇ ದಿನ ನಾನು ಕೂಡ ಅವರ ತಗೊಂಡು ಯಾಕೆ ಸುಮ್ಮನೆ, ಒಂದು ವೇಳೆ ಆಗಿದ್ರೆ, ಒಂದು ವೇಳೆ ಮಗಳು ಹೋಗಿದ್ರೆ, ಅಷ್ಟು ವರ್ಷದ ಇದೊಂದು ಡೌಟ್ ಇದೆ ನನಗೆ ಮೊದಲಿಂದಲೂ. ಈ ಪ್ರಕರಣ, ತಲೆಬುರುಡೆ ಪ್ರಕರಣ ಒಂದು ವ್ಯವಸ್ಥಿತ ಸಂಚು ಎನ್ನುವಂಥ, ನಮಗೆ ಪತ್ರಕರ್ತರಿಗೆ ಸಹಜವಾಗಿ ಪ್ರತಿಯೊಂದು ವಿಷಯದ ಬಗ್ಗೆ ಡೌಟ್ ಇಟ್ಕೊಂಡ್ರೆ ಮಾತ್ರ ಸತ್ಯವನ್ನು ನೋಡ್ಕೊಂಡು ನಾವು ತೀರಾ ನಂಬಿಟ್ರೆ ಅದರ ಬಲೆಯೊಳಗೆ ಬೀಳ್ತೇವೆ ಅನ್ನೋದು. ಸೊ ಹಾಗಾಗಿ ಒಂದು ಸಂಶಯ ಇಟ್ಕೊಂಡೆ. ಯಾಕೆ ಹೇಳಿದ್ರೆ, ಸೌಜನ್ಯ ಪ್ರಕರಣದಲ್ಲಿ ನಾನು ಆ ಕೇಸ್ ಸ್ಟಡಿ ಮಾಡಿ ಆ ಪ್ರಕರಣದಲ್ಲಿ ಅತ್ಯಾಚಾರ ಆರೋಪಿಯ ಮೇಲೆ ಏನು ಎಷ್ಟು ಸಾವಿರ ಪುಟಗಳ ಚಾರ್ಜ್ ಶೀಟ್ ಹಾಕಿ ತನಿಖೆ ಆದಾಗ ಅದೇ ಅವನೇ ಆರೋಪಿ, ಬೇರೆ ಯಾರು ಆರೋಪಿಗಳಿಲ್ಲ ಎನ್ನುವುದು ಸ್ಪಷ್ಟವಾಗಿ ಆ ದಾಖಲೆಗಳಲ್ಲಿ ಇದ್ದ ಮೇಲೆ ಬಳಿಕ ಉಲ್ಟಾ ಸಾಕ್ಷಿ ಹೊಡೆದು ಅದು ಕೇಸ್ಗಳು ಬಿದ್ದು ಅದು ಗೊತ್ತಿರ್ಬೋದು. ಆದ್ರೆ ಅದರಲ್ಲಿ ಏನಾಗಿದೆ ಅನ್ನೋದು ಸ್ಪಷ್ಟ ಅರಿವಿದ್ದ ಮೇಲೆ ಅದೇ ವಿಷಯವನ್ನ ಮುಂದುವರಿದ ಭಾಗವಾಗಿ ಇದನ್ನ ಪ್ರಕರಣವನ್ನ ಕೈಗೆತ್ತಿಕೊಳ್ತೇವೆ ಅನ್ನುವಂಥ ಭಾಷಣಗಾರರು ಮಾಡಿದಂತ ಜಯಂತಿ ಮೊದಲಾದವರು ಹೇಳಿದಂತ ಪ್ರಕರಣ ನೋಡಿದ್ಮೇಲೆ
ನನಗೆ ಒಂದು ಸಂಶಯ ಇತ್ತು, ಆದ್ರೂ ಒಂದು ಏನ್ ಹೇಳಿದ್ರೆ ಎರಡು ಕಡೆ ಸಂಶಯ, ಅಂದ್ರೆ ಸಿಕ್ಕರು ಸಿಗ್ಬೋದಾ, ಹಿಂದೆ ಏನಾದ್ರು ಯಾರಾದ್ರೂ ಮಾಡಿದ್ರು, ಅವರು ಮಾಡಿದ್ರು ಇವರು ಅಂತಲ್ಲ, ಯಾರಾದ್ರೂ ಮಾಡಿದ ಹೋಗ್ದದ್ದು ಇದರಲ್ಲಿ ಬುರುಡೆಗಳು ಅಸ್ಥಿ ಮಂಜರು ಸಿಗ್ಬೋದು ಅಂತ ಇತ್ತು. ಹಾಗಾಗಿ ನನಗೆ ಎರಡು ಕಡೆ ಸಂಶಯ ಇತ್ತು, ಆದ್ರೆ ಇದ್ರ ಹಿಂದೆ ಏನೋ ಷಡ್ಯಂತ್ರ ಇದೆ ಏನೋ ಅಂತ ನನಗೆ ಒಂದು ವಾಸನೆ ಹೊಡಿತಾ ಇತ್ತು. ಹಾಗಾಗಿ ಸುಜಾತ ಭಟ್ ಪ್ರಕರಣ ಬರುವಾಗ ನಾನು ಕೂಡ ಒಂದು ಒಂದು ಸ್ವಲ್ಪ ಒಂದು ವಾರಗಳ ಕಾಲ ಸುಮ್ಮನೆ ಒಂದು ಅದರ ಬಗ್ಗೆ ಚರ್ಚೆ ಇದು ಎಲ್ಲ ಆಗುವುಗಳನ್ನ ಗಮನಿಸ್ತಾ ಇದ್ದೆ ಟಿವಿಗಳಲ್ಲಿ. ಆಗ ನನಗೆ ಮಣಿಪಾಲ KMC ಎನ್ನುವಂತಹ ಶಬ್ದ ಬಂತು ಅಲ್ಲಿ. ನಮಗೆ ಒಂದು ಜೀವಂತವಾದ ವಿಚಾರ, ಅದರಲ್ಲಿ ಎಲ್ಲವೂ ಸತ್ತು ಹೋದದ್ದು ವಿಚಾರಗಳಿತ್ತು. ಅವರು ಸತ್ತೋದ್ರು, ಇವರು ಸತ್ತೋದ್ರು, ಇದು ಅದು ಅಂತ ಎಲ್ಲ ಬಂದಾಗ ನಮಗೊಂದು ಹೋಲ್ಸೇಲ್ ಆಗಿ ಒಂದು ಏನು ತನಿಖೆ ಮಾಡುವವರಿಗೆ ಎಲ್ಲ ಸತ್ತಿದ್ದಾರೆ ಅಂತ ಹೇಳಿದ್ರೆ ಇವಳು ಸುಳ್ಳು ಹೇಳ್ತಾ ಇದ್ದಾರೆ, ಇವಳು ಒಂದು ಮನೆ ಬೆಂಕಿ ಬಿತ್ತು ಎಲ್ಲ ಸುಟ್ಟೋಯ್ತು, ಓಕೆ ಒಂದನ್ನು ನಂಬೋದು, ಅವರು ವಿಮಲ ಅವರು ಸತ್ತೋದ್ರು, ಇವರು ಸತ್ತೋದ್ರು, ಇನ್ನೊಬ್ಬರು ಹಾಗೆ ಎಲ್ಲರೂ ಸತ್ತು ಹೋಗಿದ್ದಾರಂತೆ. ಹಾಗೆ ಹೋಗ ಇವಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಯಾರು ಸತ್ತಿದ್ದಾರೆ ಅಂತ ದಾಖಲೆಗಳನ್ನು ಸೃಷ್ಟಿ ಮಾಡುವ ಅಗತ್ಯ ಇಲ್ಲ ಎನ್ನುವ ಕಾರಣಕ್ಕಾಗಿ ಈ ರೀತಿ ಮಾಡಿರಬಹುದಂತ ಸಂಶಯ ಬಂತು. ಜೀವಂತ ಹೊಂದಿದ್ದದ್ದು ಹೇಳಿದ್ರೆ ಮಣಿಪಾಲ KMC ಇಂದ ಬಾಯಿ ತಪ್ಪಿ ಹೇಳಿದ್ದವರು, ಅಲ್ಲಿ ಅವರು ಸಿಕ್ಕಿಬಿದ್ರು. ಅಲ್ಲಿ ನಮಗೆ ಬೇಕಾದವರೆಲ್ಲ ಇಲ್ಲಿ ದಾಖಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿ ನೋಡುವಾಗ ಈ ಅನನ್ಯ ಭಟ್ ಎನ್ನುವಂಥವ್ರು ಆ 2003 ಆ ಸಂದರ್ಭದಲ್ಲಿ ಯಾರು ಇರ್ಲಿಲ್ಲ. ಇದ್ದದ್ದಿದ್ರೆ 2022-23 ಆ ಸಂದರ್ಭದಲ್ಲಿ ಒಬ್ರು ಇದು ಅನನ್ಯ G ಭಟ್ ಅಂತ, ಅದು ಬೇರೆ. ಅವ್ರು ಅಂದ್ರೆ ಅವ್ರು ಆವಾಗ ಹುಟ್ಟಿದ್ದು 2000 ಸಂದರ್ಭದಲ್ಲಿ, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಗಮನಕ್ಕೆ ಬಂದು ನಾನು ಅದೇ ಒಂದು ಡಾಕ್ಯುಮೆಂಟಿನ ಆಧಾರದಲ್ಲಿ ಒಂದೊಂದು ಬಿಡ್ಲಿಕ್ಕೆ ಶುರು ಮಾಡಿದೆ ಸಂಶಯಗಳನ್ನ. ಅನನ್ಯ ಭಟ್ ಕ್ಯಾರೆಕ್ಟರ್ ಒಂದು ಇದೆ, ಅವರ ಮನಸ್ಸಿನಲ್ಲಿ ಒಂದು ಆ ಕ್ಯಾರೆಕ್ಟರ್ ಮೂಡ್ತದೆ ಅನನ್ಯ ಭಟ್ ಅವರು. ಆಗ ನಾವು ಒಂದೊಂದೇ ಕಲ್ಪಿಸಿದಾಗ ಅವರ ಭಾವ ಒಬ್ರು ಸಿಕ್ಕಿದ್ರು, ಅವರು ಭಾವ ಸಿಕ್ಕಿದಾಗ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಅವರು ಅವರ ಪರ್ಸನಲ್ ಲೈಫ್ಗಳು ತೀರಾ ಯಾರ ಭಾವ? ಸುಜಾತ ಭಟ್ರ ಭಾವ. ಅವಳ ಮೀಟ್ ಮಾಡಿದ್ರೆ ಅವರನ್ನೆಲ್ಲ ಅಲ್ಲ, ಮೀಟ್ ಅಂದ್ರೆ ನಮ್ಮ ಜನಗಳು ಮೀಟ್ ಮಾಡಿದ್ರು, ಅಂದ್ರೆ ನಮಗೆ ಬೇಕಾದವರು ಅದರ ಮಾಹಿತಿಗಳನ್ನ ತಗೊಂಡ್ರು, ವಿಡಿಯೋ ಮಾಡಿದ್ರು. ನನಗೆ ಮಾಹಿತಿಗಳು ಪ್ರತಿಯೊಂದು ಮುಟ್ತಾ ಇದ್ದು. ನನಗೆ ಅಂದ್ರೆ ಹೆಚ್ಚು ಕಡೆ ಆಚೀಚೆ ತಿರುಗಾಡುವಂತ, ಮತ್ತೆ ಆ ಟೈಮಲ್ಲಿ ಒಂದು ಕಡೆ ಧರ್ಮಸ್ಥಳ, ಒಂದು ಕಡೆ ಉಡುಪಿ, ಒಂದು ಕಡೆ ಆ ಥರ ಒಂದು ಕಷ್ಟ ಆಗುವಂಥ ಸಂದರ್ಭದಲ್ಲಿ ನಮ್ಮ ಜನಗಳಿದ್ರು. ಸೊ ಪಿನ್ ಟು ಪಿನ್ ಮಾಹಿತಿಗಳನ್ನ ನಮಗೆ ಬರ್ತಾ ಇತ್ತು. ಸೊ ಅವರು ಯಾರು ಭಾವ ಹೇಳಿದ ಪಾಯಿಂಟ್ಗಳು ಕೆಲವು ಏನು ಹೇಳಿದ್ರೆ, ನಾನು ಅಂದ್ರೆ ಅವಳು 9ನೇ ಕ್ಲಾಸ್ನಲ್ಲಿ ಲವ್ ಮಾಡಿ ಗರ್ಭವತಿಯಾಗಿ ಅವರೇನೋ ಅನಿಲ್ ಭಟ್ರ ಜೊತೆ ಅಂತ ಹೇಳ್ತಾರೆ. ಸೊ ಹಾಗೆ ಅವರಿಗೆ ಒಂದು ಮಗು ಹುಡ್ತದೆ, 8 ತಿಂಗಳಲ್ಲೇ ಅಂದರೆ ಗರ್ಭ ಅಬಾರ್ಷನ್ ಹಾಕಿ ನದಿಗೆ ಬಿಸಾಕ್ತಾರೆ ಅಂತ ಆ ಒಂದು ಕತೆ. ಇವರು ಕೂಡ ನನ್ನ ಅದೇ ಸೇಮ್ ಕಥೆಯಲ್ಲಿ ನದಿಗೆ ಮನೆಯವರು ಕಳಿಸಿದ್ರು, ಆ ಮಗುವನ್ನು ಹಾಕಿಸಿದ್ರು, 8 ತಿಂಗಳ ಮಗುವನ್ನು ಅಂತ ಆ ಥರ ತಪ್ಪಿ ಹೇಳ್ತಾರೋ ಗೊತ್ತಿಲ್ಲ. ಸೊ ಆ ಒಂದು ಕ್ಯಾರೆಕ್ಟರ್ ಇದೆ, ಅನನ್ಯ ಭಟ್ ಆ ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ನ ಇವರು ಜೀವಂತಗೊಳಿಸ್ತಾರೆ ಮನಸ್ಸಿನ ಕಲ್ಪನೆಯಲ್ಲಿ. ಜೀವಂತಗೊಳಿಸಿ ತನ್ನ ಗೆಳೆಯರ ಯಾವುದೋ ಒಂದು ಇದಕ್ಕೆ ಸಮೀಕರಿಸಿ ಅವರು ಅಲ್ಲಿ ಬೆಳೀತಾರೆ, ಅಂದ್ರೆ ಕತೆ ಕಟ್ಟಬೇಕಲ್ಲ, ಇದ್ದಾರಂತ ಹೇಳಿ ಅಲ್ಲಿ ಕಲಿತಾ ಇದ್ದಾಳೆ ಅಂತ ಹೇಳಿ ಈಗೆಲ್ಲ ಅದನ್ನ ಜೋಡಿಸ್ತಾ ಹೋಗ್ತಾರೆ. ಕ್ಯಾರೆಕ್ಟರ್ನ ಇವರು ಬಿಲ್ಡಪ್ ಮಾಡ್ತಾರೆ. ಇವರ ಮಗಳು ನಿಜವಾಗಿಯೂ ಇದ್ದದ್ದು ನದಿ ಸತ್ತು ಹೋಗಿರ್ತಾಳೆ, ಅಂದ್ರೆ ಆ ಥರ. ಸೊ ಇದೆಲ್ಲ ಅಸ್ಯೂಮ್, ಅಂದ್ರೆ ನಾವು ಕಲ್ಪನೆಗಳು ಈ ರೀತಿ ಅಲ್ಲಿ ಸಿಗದೇ ಇದ್ದಾಗ ಈಗ ನಾವು ಅದನ್ನೆಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ, ಅಂದ್ರೆ ಡಾಕ್ಯುಮೆಂಟೇ ಇಲ್ಲ, SLC ಇದು ಯಾವುದೂ ಇಲ್ಲ, ಸತ್ತು ಹೋಗಿದ್ರೆ ಮತ್ತೆ ಡಾಕ್ಯುಮೆಂಟ್ ಅವರು ಅಂತ ಕ್ಯಾರೆಕ್ಟರ್ ಇಲ್ದಿದ್ರೆ, ಅಂದ್ರೆ ಆ ಒಂದು ಅವರ ಮಗಳೇ ಇಲ್ದಿದ್ರೆ ಇವ್ರ ಕ್ಯಾರೆಕ್ಟರ್ ಕಲ್ಪಿಸಿದ್ರಿಂದ ಸಾಕ್ಷಿ ನಾವು ಹೇಗೆ ಹುಡುಕುದು? SLC ಮಾರ್ಕ್ಸ್ ಕೊಡು. ಇವ್ರು ಎಲ್ಲೂ ಕೂಡ ಹೇಳುದಿಲ್ಲ ಕೋಲ್ಕತ್ತಾದಲ್ಲಿ ಸೇಟು 8ನೇಯಿಂದ 10 ತರಗತಿಗೆ ಹೋಗಿದ್ದಾಳೆ ಹೇಳಿದ್ರೆ ಡಾಕ್ಯುಮೆಂಟ್ ಯಾವ ಶಾಲೆ ಅಂತ ಒಂದು ಹೇಳಿದ್ರೆ ಏನಾದ್ರೂ ಮಾಡಿ ಹುಡುಕ್ಬೋದು. ಎಲ್ಲೂ ಕೂಡ ಶಾಲೆ ಹೆಸರುವುದಿಲ್ಲ, ಎಲ್ಲೂ ಕೂಡ ದಾಖಲೆಗಳನ್ನು ಹೇಳುವುದಿಲ್ಲ. ಹಾಗಾಗಿ ಇದೊಂದು ಸಂಶಯ 100% ಆಗಿ ನಾವು ಇದು ಪ್ರಕರಣ ಇರುವುದೇ ಜೀವಂತವೇ ಅಂತ ನಾನು ಮೊದಲನೇ ಬಾಗಿ ಬರ್ದೆ. ಬರ್ದಾದ ತಕ್ಷಣ ನನಗೆ ಫೋನ್ ಬಂತು, ಸರ್ ನಮ್ಮ ಡಾಕ್ಯುಮೆಂಟ್ ಎಲ್ಲ ಸೆಟ್ ಮಾಡೋರು, ಸರ್ ಇದು ಸ್ವಲ್ಪ ಇನ್ನೂ ನಮಗೆ ಡಾಕ್ಯುಮೆಂಟ್ ಬೇಕು ಸರ್, ಅಷ್ಟೊತ್ತಿಗೆ ನೀವೆಲ್ಲ ಬರೆದು ಇದಾದರೆ ಪೊಲೀಸರು ಅಥವಾ ಇವರೆಲ್ಲ ಹೋಗಿ ಅಥವಾ ಇವರು ಅವರ ಪಾರ್ಟಿಯವರು ಹೋಗಿ ಅವರನ್ನು ಬ್ಲಾಕ್ ಮಾಡ್ಬೋದು, ಸ್ವಲ್ಪ ಹೈಡ್ ಮಾಡಿ. ಒಂದು ಅಷ್ಟೊತ್ತಿಗೆ ನಾನು ಹೈಡ್ ಮಾಡಿದೆ, ಆದರೆ ನಾನು ಬರೆದ ಆರ್ಟಿಕಲ್ ಹೈಡ್ಲಿಕ್ಕೆ ಆಗಲಿಲ್ಲ, ಅದು ಒಂದು ಹೊರಡಲಿಕ್ಕೆ.
ಊರು ಹುಚ್ಚಲಿಕ್ಕೆ ಹೊರಟಿತ್ತು ಎಲ್ಲ ಕಡೆ. ಅಂದರೆ ಬೇರೆಯವರು ಯಾರು ಶೇರ್ ಮಾಡಿದ್ರು, ಅಲ್ಲಿಂದ ಮತ್ತೊಬ್ರು ಶೇರ್ ಮಾಡಿದ್ರು, ಎಲ್ಲ ಕಡೆ ಹೋಯ್ತು, ಊರಿಡಿ ಹೋಯ್ತು. ಬಟ್ ಅಂತ ಡಾಕ್ಯುಮೆಂಟ್ ಅಂದರೆ ಫಸ್ಟ್ ಆ ರೀತಿಯಾಗಿ ನಾನು ಅದನ್ನು ಪ್ರೈವೇಟ್ ಇಟ್ಟರು ಕೂಡ ಆ ಲೇಖನ ಊರಿಡಿ ಹರಿದಾಡಿತ್ತು. ಮತ್ತೆ ನನಗೆ ಬರ್ಲಿಕ್ಕೆ ಶುರು ಆಯಿತು, ಆ ಲೇಖನ ನನಗೆ ಕಳಿಸ್ಲಿಕ್ಕೆ ಮಾಡಿದ್ರು ಜನ. ಸೊ ಮೊದಲನೇದಾಗಿ ಆ ರೀತಿಯಾಗಿ ಲೇಖನ ಮಾಡಿದೆ. ಸುಜಾತ ಭಟ್, ಅನನ್ಯ ಭಟ್ ಎನ್ನುವಂಥ ಪ್ರಕರಣವಷ್ಟೇ ಜೀವಂತ ಎನ್ನುವಂಥ. ಅದಾದಮೇಲೆ ಒಂದೆರಡು ಸುವರ್ಣದವರು ಕೂಡ ಮಾಡಿದರು. ಸುವರ್ಣದವರು ಮಾಡುವ ಆ ಹೊತ್ತಿಗೆ ಒಂದು ಮುಕ್ಕಾಲು ಗಂಟೆ ನಾನು ಬಿಟ್ಟಿನಿ, ಅವ್ರು ಬಿಡ್ತಾರಲ್ಲ ಹಾಗೆ ನಾನು ಮತ್ತೊಂದು ಸ್ವಲ್ಪ ಅಪ್ಡೇಟೆಡ್ ವರ್ಷನನ್ನು ಬಿಟ್ಟೆ. ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸೊ ಮತ್ತೆ ಪದೇ ಪದೇ ನಾನು ಕೂಡ ಅವರ ಸ್ಟೇಟ್ಮೆಂಟ್ ಕೊಡುವಾಗ ನಾನು ಅದಕ್ಕೆ ಟಾಂಗ್ ಕೊಡ್ತಾ ಇದ್ದೆ. ಅಂದರೆ ಹೇಗಿರ್ಬೋದು ಇವರ ಪ್ರಕರಣಗಳು, ಯಾಕೆ ಇವರು ತಮ್ಮ ಸ್ಟೇಟ್ಮೆಂಟ್ಗಳು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇತ್ತು. ಅವ್ರು ಹೇಳಿದ್ದ ನಾನು ಅದನ್ನ ವಾಸ್ತವಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಅವರು ಸುಳ್ಳು ಹೇಳ್ತಾ ಇದ್ರು. ಸುಳ್ಳು ಹೇಳಿದ್ರೆ ಇದು ಸತ್ಯವನ್ನ ನಾನು ಹಾಗೆ ಅವರಿಗೆ ಇದನ್ನು ಮಾಡ್ತಾ ಇದ್ದೆ ಪ್ರತಿಯೊಂದು. ಅಂದ್ರೆ ಇದೊಂದು ಕ್ರಿಯೇಟೆಡ್ ಅನನ್ಯ ಭಟ್ ಆ ಥರ ಎಲ್ಲ ಒಂದು ಕಮೆಂಟ್ಗಳನ್ನು ಫೇಸ್ಬುಕ್ಕಲ್ಲಿ ಹಾಕ್ತಾವಂತೆ. ನಾನು ಮತ್ತೆ ಪತ್ರಿಕೆಯಲ್ಲೂ ಕೂಡ ಅದನ್ನು ಬರೆದಿದ್ದೇನೆ. ಓಕೆ, ಈಗ ಮಣಿಪಾಲ್ ಅನ್ನೋ ಹೆಸರು ಬರುತ್ತೆ, MBBS ಅಲ್ಲಿ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬಂದಾಗ ಅಲ್ಲಿ ಸ್ವಲ್ಪ ಗೊತ್ತಾಯ್ತು. ಅದೊಂದು ನಮಗೆ ಸಿಕ್ಕಿದ ದೊಡ್ಡ ಲಿಂಕ್. ಅದಾದ್ಮೇಲೆ ಆ ಲಿಂಕಿನ ಅಡಿಯಲ್ಲಿ ಅವರ ಮನೆಯವರೆಲ್ಲ ಯಾರಿಲ್ಲ ಇದ್ದಾರೆ. ಇದರ ಹಿಂದೆ ನಾನು ಮಾತ್ರ ಅಲ್ಲ, ಒಂದು ಟೀಮ್ ಕೂಡ ಇತ್ತು. ಅವರು ಪತ್ರಕರ್ತರೆ. ಅವರು ಹೇಳಿದರೆ ಸದ್ಯಕ್ಕೆ ಹೆಸರು ಹೇಳೋದು ಬೇಡ ಅಂತ ನಮ್ಮ ದೋಸ್ತಿಗಳು. ಸೊ ಅವರು ಅದರ ಒಟ್ಟಿಗೆ ನಮಗೆಲ್ಲ, ಅವರು ಯಾವುದೇ ಮೀಡಿಯಾದಲ್ಲಿ ಈಗ ವರ್ಕ್ ಮಾಡ್ತಾ ಇಲ್ಲ, ಬಟ್ ಪತ್ರಕರ್ತರಾಗಿದ್ದರು ನಮ್ಮ ಜೊತೆ. ಸೊ ಇಂಟ್ರೆಸ್ಟೆಡ್ ಆಗಿ ನಾವು ಕೆಲಸ ಮಾಡಿ ಹಾಗೆ ಆ ರೀತಿಯಾದಂಥ ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು. ಮತ್ತು ಸುವರ್ಣದವರು ಕೂಡ ಅದೇ ರೀತಿಯಾಗಿ ಅವರ ನೆಟ್ವರ್ಕಲ್ಲಿ ತನಿಖೆಯನ್ನು ಮಾಡ್ತಾ ಇದ್ರು. ಅದು ಒಂದು ವಿಷಯದ ಬಗ್ಗೆ ಎಲ್ಲರೂ ತನಿಖೆ ಮಾಡ್ಬೋದು, ಬಟ್ ಸುವರ್ಣಕ್ಕೆ ಫುಲ್ ಕ್ರೆಡಿಟ್ ಹೋಗ್ತದೆ ಅದು. ಓಕೆ, ಎಸ್. ಇದು ಜಿತೇಂದ್ರ ಕುಂದೇಶ್ ಅವರು ಪ್ರಥಮವಾಗಿ ಹೇಳಿದ್ರು, ಅಂದ್ರೆ ಸುಜಾತ ಭಟ್ ಕೇಸ್ ಅಥವಾ ಅನನ್ಯ ಭಟ್ ಅನ್ನುವಂಥದ್ದು ಕ್ಯಾರೆಕ್ಟರೇ ಇಲ್ಲ ಅನ್ನುವಂಥದ್ದು ಶುದ್ಧ ಸುಳ್ಳು ಅನ್ನುವಂಥ ನಿಟ್ಟಿನಲ್ಲಿ. ಸೊ ದಟ್ಸ್ ವೈ ಹೌ ಅಂತ ಬಂದಾಗ MBBS ಮಣಿಪಾಲದಲ್ಲಿ MBBS ಮಾಡಿದ್ರು ಅಂತ ಹೇಳಿದಾಗ ಅಲ್ಲಿ ಒಂದು ಸತ್ಯದ ಜಾಡನ್ನ ಹಿಡಿದು ಹೋದಾಗ ಈ ಸತ್ಯ ಹೊರಗೆ ಬಂದಿರುವಂಥದ್ದು. ಈಗಾಗಲೇ ಸುಜಾತ ಭಟ್ ಅವರು ಕೂಡ ಹೇಳಿದ್ದಾರೆ, ನಾನು ಹೇಳಿದ್ದು ಸುಳ್ಳು, ಕ್ಷಮಿಸಿ ಅನ್ನೋದು. ಆದ್ರೆ ಈಗ ಮತ್ತೆ ಉಲ್ಟ ಹೊಡೆಯುವಂಥದ್ದು ಗೊತ್ತಿಲ್ಲ. ಫಸ್ಟ್ ನಾನು ಮೊದಲ ಬಾರಿಗೆ ಅವರು ಫರೀಕದವರ ಜಾಗವನ್ನ, ಅವರ ಹಿರಿಯರ ಬಂದ ಜಾಗವನ್ನ ಧರ್ಮಸ್ಥಳಕ್ಕೆ ಕೊಟ್ಟ ಕಾರಣ ಅವರು ಎಷ್ಟು ಅದು ರೇಟ್ ಸಮೇತ ಬರೆದಿದೆ. ಫಸ್ಟ್ ಟೈಮ್ ನಾನು ಅದನ್ನು ಬ್ರೇಕ್ ಮಾಡಿದ್ದೆ. ಅದನ್ನು ಮೊನ್ನೆ ಕಾರ್ನಲ್ಲಿ ಕೂತಾಗ ಸುಜಾತ ಭಟ್ ಹೇಳ್ತಾರೆ, ನನ್ನ ಹಿರಿಯರ ಆಸ್ತಿಯನ್ನ ಅವರಿಗೆ ಕೊಟ್ಟದಕ್ಕೆ ನನಗೆ. ಅದು ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತೀರಿ, ಏನ್ ಕತೆ ಅನ್ನುವಂತ? ಅವರ ಮನೆಯನ್ನು ಮುಟ್ಟಿದ್ರೆ ಆಗ್ತದೆ ಅಂತ. ಅವರ ಮನೆ ಮಣಿಪಾಲ, KMC, ಸುಜಾತ ಭಟ್ ಅವ್ರ ಮನೆ ಎಲ್ಲ ಉಡುಪಿ ಅದೆಲ್ಲ ಹೊರಗೆ ಬಂದ ನಂತರ ಇವರು ಟಿವಿಯಲ್ಲಿ ಬಂದ ತಕ್ಷಣ ಆ ಒಂದು ಸುದ್ದಿಗಳು ಹೊರ ಬರ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ನನ್ನ ಮಗಳ ಆಸ್ತಿ ಬೇಡ, ಅವ್ರ ಆಸ್ತಿ ಬೇಕು ಹೇಳಿದ್ರು. ಆಕ್ಚುಲಿ ಅವ್ರ ಆಸ್ತಿ ಬೇಕು ಅಂತ ಹೇಳಿ ಹೋದದ್ದು, ಮಗಳ ಆಸ್ತಿ ಬೇಕು ಅಂತ ಹೇಳಿ ಹೋದವರು. ಅವರು ಹೋದದ್ದು ನಿಜವಾಗಿ ಅವರ ಆಸ್ತಿ ಬೇಕು. ಆ ಒಂದು ದ್ವೇಷಕ್ಕೋಸ್ಕರ ಏನು ಇವರ ತಂಡವನ್ನು ಸೇರಿ ಅವರ ಒಂದು ಕತೆ ಕಟ್ಟಿ ಇಡೀ ತಿಮರೋಡಿ ಮಟ್ಟಣ್ಣನವರ ಒಂದು ಹೋರಾಟವನ್ನು ಒಂದು ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಬರುವ ಹಾಗೆ ಮಾಡಿ ಅವರ ಒಂದು ಜೈಲು ಸೇರುವಂತೆ ಮಾಡಲಿಕ್ಕೆ ಆ ಧರ್ಮಸ್ಥಳದ ಏನು ಜಾಗಕ್ಕೆ ಬಂದು ಈ ಅನನ್ಯ ಭಟ್ ಸುಳ್ಳು ಹೇಳಿದ್ದೇ ಕಾರಣ. ಅನನ್ಯ ಭಟ್ ಅಲ್ಲ, ಸಾರಿ, ಅನನ್ಯ ಭಟ್ ಎಂಬ ಪಾತ್ರವನ್ನು ಸೃಷ್ಟಿ ಮಾಡಿ ಸುಜಾತ ಜನ್ಮಜಾತ ಸುಳ್ಳು ಪ್ರತಿಭೆ. ಓಕೆ, ಎಸ್ ಸರ್, ಬರ್ತೀನಿ. ಜೊತೆಗೆ ಬಹಳಷ್ಟು ಕರೆಗಳಿವೆ. ನಾನು ದೀಪು ಶೆಟ್ಟಿಗಳ ಜೊತೆ ಫಸ್ಟ್ ಸೆಕ್ಷನ್ ತೆಗೆದುಕೊಳ್ತೇನೆ. ಬಿಫೋರ್ ದಟ್ ಬಹಳಷ್ಟು ಕರೆಗಳಿವೆ. ಒಂದು ಕರೆಯನ್ನು ತೆಗೆದುಕೊಂಡು ನಾನು ಬರ್ತೀನಿ, ಯಾಕಂದ್ರೆ ಬಹಳಷ್ಟು ಕರೆಗಳ ನಡುವೆ ಒಂದು ಕರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಹೇಳಿ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ಉಜಿರೆ ಅಶೋಕ ಭಟ್. ಉಜಿರೆಯಿಂದ ಅಶೋಕ ಭಟ್ರು ಸರ್. ನಮಸ್ತೆ ಸರ್. ನಮಸ್ತೆ ಅಶೋಕ ಭಟ್ರು. ನಮಸ್ತೆ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಿ? ಸದ್ಯ ಬಂಡಲ್ ಬುರುಡೆ ಗ್ಯಾಂಗ್ ನ ಒಂದು ನಿಜಾಂಶ ಬಯಲಾಗಿದೆ, ಏನ್ ಹೇಳ್ತೀರಾ ಸರ್? ಒಂದು ಅಲ್ಲ, ಮಾತಾಡಿದ್ರೆ ಏನು ವಿಷಯ ಮಾತಾಡಬೇಕು ನಾನು ಅಂತ ನೀವು ಪ್ರಶ್ನೆ ಕೇಳಿ. ಅಲ್ಲ, ನೀವು ಈಗ ಸದ್ಯದ ಪರಿಸ್ಥಿತಿ ಅಂದ್ರೆ ನೋಡಿ, ಈ ಬುರುಡೆ ಗ್ಯಾಂಗ್ ಇಡೀ ನಮ್ಮ ಕರ್ನಾಟಕ ಅಲ್ಲ ದೇಶವನ್ನು ನಂಬಿಸಿತ್ತು. ಈಗ ಒಂದು ಹಂತದಲ್ಲಿ, ಒಂದು ಹಂತ ಅಲ್ಲ, ಬುರುಡೆ ಗ್ಯಾಂಗ್ ಹೇಳಿದ್ದೆಲ್ಲವೂ ಕೂಡ ಸುಳ್ಳು. ಈ ಸುಳ್ಳಿನ ಒಂದು ಅರಮನೆ ಈಗ ಬಟಾ ಬಯಲಾಗಿದೆ. ಸೊ ತಾವು ಏನ್ ಹೇಳ್ತೀರಿ? ಯಾಕಂದ್ರೆ ತಮ್ಗಳಿಗೆ ಈ ಸತ್ಯ ಗೊತ್ತಿದ್ದವರು, ಆದ್ರೆ ಸಮಾಜಕ್ಕೆ ಬಹಳ ಲೇಟ್ ಆಗಿ ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಿ ಫಸ್ಟ್ ರಿಯಾಕ್ಷನ್? ಅವರು ಹೋರಾಟ ಮಾಡಿದರು. ಹೌದು ನೋಡಿ ಸ್ವಾಮಿ, ನಾನು 13 ವರ್ಷದಿಂದ ಧರ್ಮಸ್ಥಳದ ಪರವಾಗಿ ಗಟ್ಟಿ ನಿಂತಿದ್ದೇನೆ. 2013ರಲ್ಲಿ ಗುರುವಾಯನಕೆರೆಯಲ್ಲಿ 1 ಗಂಟೆ ಮಾತಾಡಿದ್ದೇನೆ. ಇವರು ಕ್ಷೇತ್ರವನ್ನು ಅಪಚಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದೇನೆ.
ನಿರಂತರವಾಗಿ ಬಂದಿದ್ದೇನೆ. ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಸುಳ್ಳು ಮಾತಾಡಿದ್ರೆ ಸಾಕ್ಷಿ ಕೇಳುವುದಿಲ್ಲ, ಕೂಡ್ಲೆ ನಂಬುತ್ತಾರೆ. ಇದು ನಮ್ಮ ದುರಂತ. ಇದು ಸತ್ಯ ಹೇಳಿದ್ರೆ ಸಾಕ್ಷಿ ಕೇಳ್ತಾರೆ. ನೀವು ಹೇಳುದು ಸತ್ಯ ಅಂತ ಗೊತ್ತಾಗುವುದು ಹೇಗೆ ಅಂತ ಸಾಕ್ಷಿ ಕೇಳುವ ಒಂದು ಸಮಾಜದ ಜನರ ಮನಸ್ಥಿತಿ ಏನು ಅಂತ ಪ್ರಶ್ನೆ ಮಾಡುವ ಸ್ಥಿತಿಯಲ್ಲಿದೆ ಅಂತ. ಈಗ ಒಬ್ಬ ಬುರುಡೆ ಅಂತ ತಂದಿದ್ದಾನೆ, ಬುರುಡೆ ಎಲ್ಲಿಂದ ತಂದಿದ್ದಾನೆ, ದೇಹದ ಉಳಿದ ಸ್ಕೆಲಿಟನ್ ಬೇಡುವ, ನಾನು ಇಂತಿಷ್ಟು ಶವ ಹೂತಿದ್ದೇನೆ, ನನಗೆ ಅಪರಾಧಿ ಪ್ರಜ್ಞೆ ಬಂದಿದೆ ಅಂತ ಹೇಳಿದ್ರೆ ಅವನನ್ನು ಮೊದಲು ಒತ್ತು ಒಳಗಾಕ್ಬೇಕಾಯ್ತು. ಅವನಿಗೆ ಸೆಕ್ಯೂರಿಟಿ ಕೊಟ್ಟು ಜಡ್ಜರ ಮುಂದೆ ಕೊಟ್ಟು ಹೋಗುದಲ್ಲ. ಆ ಬುರುಡೆ ಎಲ್ಲಿಂದ ತಂದದ್ದವ, ಯಾರದ್ದು ತಂದದ್ದು, ಇಷ್ಟು ಕೊಲೆ, ನಾನು ಶವ ಹೂತಿದ್ದೇನೆ ಅಂದ್ರೆ ಅವನೇ ಕಳ್ಳ ಅಲ್ವಾ? ಅವನಿಗೆ ಅಪರಾಧಿ ಪ್ರಜ್ಞೆ ಬಂದಿದೆ ಈಗ ಹೇಳಿದ ಅದು ಮತ್ತೆ ಎನ್ಕ್ವೈರಿಯ ವಿಷಯ. ಸೊ ಇದು ಕಾನೂನಾತ್ಮಕವಾಗಿ ಅವನನ್ನು ಕೋರ್ಟಿಗೆ ಕರ್ಕೊಂಡೋಗಿ ಮಾಡಿದ್ದೇನೆ, ಸರಿಯಾದ ಪ್ರೊಸೀಜರ್ ಅಲ್ಲಿ ನಡೀತಾನ. ಮತ್ತೆ ಒಬ್ಬ ಬುರುಡೆ ಎಲ್ಲಿಂದ ಹಿಡ್ಕೊಂಡು ಬಂದಿದ್ದಾನೆ, ಯಾರ ಬುರುಡೆ, ಅದರ ವಾರಸುದಾರರು ಯಾರು, ಯಾರಾದ್ರೂ ವಿಚಾರಣೆ ಮಾಡಿದ್ರಾ? ಹಾಗಾದ್ರೆ ನಮ್ಮ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗದ ವ್ಯವಸ್ಥೆ ಏನು? ನಾವು ಯಾವುದ್ರಲ್ಲಿ ವಿಶ್ವಾಸ ಇಡಬೇಕು? ಯಾವ ಸ್ಮಶಾನದಿಂದ ತಂದದ್ದು, ಯಾವ ರುದ್ರಭೂಮಿಯಿಂದ ಬಂದದ್ದು, ಎಲ್ಲಿ ಭೂಮಿಯಿಂದ ಆಗುದು ತಂದದ್ದು ಕೇಳಿದ್ರ ಅಲ್ವಾ? ಒಂದು ಇನ್ನೊಂದು ಧರ್ಮಸ್ಥಳದಲ್ಲಿ ಒಂದು ಶವವನ್ನೊಂದು 6-8 ಫೀಟ್ ಅಡಿಯಲ್ಲಿ ಹಾಕಬಹುದು. 20 ಫೀಟ್ ಅಗಿಯುವುದು ಏನು ಬಾವಿ ತೆಗೆಯುವುದಾ? ಕಂಟಿನ್ಯೂಸ್ ನೀವು 15 ಗುಂಡಿಯಲ್ಲಿ ಒಂದರಲ್ಲಿ ಯಾವುದೋ ಒಂದು ಅದು ಪೋಸ್ಟ್ ಮಾರ್ಟಮದ ಬುರುಡೆ ಸಿಕ್ಕಿತು ಅಂದ್ರೆ ನೀವು ಈ ಅಸಭ್ಯರಾದಂತಹ ಕೆಲವು ಲಾಟುಪೋಟು ಸೋಷಿಯಲ್ ಮೀಡಿಯಾ ಉಂಟಲ್ಲ, ಒಬ್ಬ ವೈಯಕ್ತಿಕ, ಇವರು ಒಂದು ಒದ್ದಾಡಿದ್ರು ಮಾರ್ಯಾರೆ, ಏನದು SIT ಕಾನೂನು ತಕೊಂಡಿದ್ದ. ನಾವೇ ಹೊರಗೆ ಹೇಳಲಿಲ್ಲ, ನೀವು ಬಾಯಿಗೆ ಬಂದಾಗ ಯಾಕೆ ಮಾತಾಡ್ತೀರಿ ಅಂತ SIT ಅಧಿಕಾರಿಗಳೇನಾದ್ರು ಹೇಳಿದ್ರು ಅವರಿಗೆ? ಹೊರಗೆ ಮಾರ್ಗದಲ್ಲಿ ನಿಂತುಕೊಂಡು 6 ಸ್ಕೆಲಿಟನ್ ಸಿಕ್ಕಿತು, 10 ಸಿಕ್ಕಿತು, ಅದು ಸಿಕ್ಕಿತು, ಇದು ಸಿಕ್ಕಿತು ಅಂತ. ಕಾನೂನು, ಶಾಸಕಾಂಗ, ಅದನ್ನು ಅನುಷ್ಠಾನ ಮಾಡುವ ಕಾರ್ಯಾಂಗ, ಅದಕ್ಕೆ ತೀರ್ಮಾನ ಕೊಡುವಂತಹ ನ್ಯಾಯಾಂಗ ಅಲರ್ಟ್ ಆಗಬೇಕು. ಕೋಟಿ ಕೋಟಿ ಭಕ್ತರ ಭಾವನೆಗಳಿಗೆ ಹೊಡೆತರೋ ಸರ್ ಇದು. ಹೌದು ಸರ್, ಹೌದು. ಕರ್ನಾಟಕದಲ್ಲಿ ನೇರ ಧರ್ಮಸ್ಥಳಕ್ಕೆ ಸಂಪರ್ಕ ಇರುವ ಸಂಖ್ಯೆ ನೇರ 2 ಕೋಟಿ. ಇಡೀ ದೇಶದಾದ್ಯಂತ ಧರ್ಮಸ್ಥಳದ ಭಕ್ತರ 10 ಕೋಟಿ ಜನ ಇದ್ದಾರೆ. 10 ಕೋಟಿ ಜನರ ಒಂದು ಭಾವನೆಗಳಿಗೆ ಹೊಡೆದದ್ದಲ್ಲ ಒಬ್ಬ ಬುರುಡೆ ಹೇಳಿಕೊಂಡು ಅವನಿಗೆ ಮುಸ್ಕಾಕಿಕೊಂಡು. ಯಾಕೆ ಅವನಿಗೆ ಮುಸ್ಕಾಕಿದ್ರು? ಜನರ ಮುಂದೆ ಯಾಕೆ ತರಲಿಲ್ಲ? ಯಾರೋ ಒಬ್ಬರು ಅನ್ನೋನ್ ಪರ್ಸನ್ ಸುಜಾತ ಭಟ್ ಬಂದ್ಲು, ಕೂಡಲೇ ಅವಳ ಅಪ್ಲಿಕೇಶನ್ ತಗೊಳ್ಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಬೊಬ್ಬೆ ಹೊಡೆಯುವುದು, ಅವಳನ್ನು ಹೀರೋಯಿನ್ ಮಾಡಿದ್ರು ಸಿನಿಮಾದಲ್ಲಿ. ಈಗ ಅವಳು ವಿಲನ್ ಅಂತ ಗೊತ್ತಾಯ್ತು. ಅವಳೇ ಹೇಳಿದ್ಲು ಈಗ ಯಾರ್ಯಾರಿದ್ದಾರೆ, ಜಯಂತ್ ಇದ್ದಾನೆ, ಆ ಮಟ್ಟಣ್ಣ ಇದ್ದಾನೆ, ಬಾಂಬ್ ಇಟ್ಟವ ಶಾಸಕರ ಭವನಕ್ಕೆ, ಅವನನ್ನು ಸೆಲೆಬ್ರೇಟ್ ಮಾಡಿದ್ರು. ಇತ್ಲಾಗಿಂದ ತಿಮ್ಮರಡಿ ಇವರು ಹುಲಿಗೆ ಹಾಲಾಗ್ತಾ ಇದ್ದಾರೆ ಮಾರ್ಯಾರೆ. ಹುಲಿ ಹಾಲು ಹಾಕಿದ್ರೆ ಹಾಲು ಕೊಟ್ಟ ಹಸುವನ್ನು ತಿನ್ನುವುದಲ್ವ? ನೋವಲ್ಲ, ಇದು ಅಸಂಖ್ಯಾತ ಮಂದಿಯ ನೋವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ನಾನು. ಅರ್ಥ ಆಯ್ತು ಸರ್. ನೋಡಿ ಈಗ ಮಾಸ್ಕ್ ಮ್ಯಾನ್ ಆತನನ್ನ ನಮ್ಮ ಸಮಾಜ ಕೇಳ್ತಾ ಇದೆಯಾ ಸರ್? ಹೌದು, ಕೇಳ್ತಾ ಇದೆ. ಓಕೆ, ಈಗ ನೋಡಿ ಮಾಸ್ಕ್ ಮ್ಯಾನ್ ಆತನನ್ನ ನಮ್ಮ ಸಮಾಜ ಕರೆದಿರುವಂತದ್ದು ಭೀಮಾ ಅಂತ ಹೇಳಿ, ಏನೋ ಕ್ರಾಂತಿಕಾರಿ ಮಾಡ್ಲಿಕ್ಕೆ ಬಂದ ಅಥವಾ ಭೀಮಾ ಅಂತ ಹೇಳಿ ಟೈಟಲ್ ಅನ್ನ ಕೊಟ್ವಿ. ನೋಡಿದಾಗ ಅವರು ಚಿನ್ನಯ ಅಂತ ಹೇಳಿ, ನೋಡಿ ಈ ಚಿನ್ನಯ ಅಲ್ಲಿ ಇದ್ರ ಅಂದ್ರೆ ಸ್ಥಳೀಯರು ಆಡಿಕೊಳ್ತಿದ್ರು. ಇಲ್ಲಿ ಒಬ್ಬ ಚಿನ್ನಯ ಅಂತ ಇದ್ದ ಮೊದಲು ಅವನ್ನೇ ಇರಬೇಕು ಅಂತ ಸ್ಥಳೀಯರು ಆಡಿಕೊಳ್ತಿದ್ರು. ಅವ ಮತ್ತೆ ಉಜಿರೆ ಗ್ರಾಮ ಪಂಚಾಯತ್ ನಲ್ಲಿ ಇದ್ದ ಸ್ವೀಪರ್ ಆಗಿ. ಅವನೇ ನಾನು ಉಜಿರೆವನೇ. ಓಕೆ, ಅವನೇ ಈತ ಸರ್? ಅವನೇನಾ ಈತ? ಅಂದ್ರೆ ಈ ಮಾಸ್ಕ್ ಮ್ಯಾನ್ ಇದ್ದಾನಲ್ಲ ಚಿನ್ನಯ್ಯ, ಅವನೇ ಮಾಸ್ಕ್ ಮ್ಯಾನ್ ಅವನು ಅಂತ SIT ಅವರು ಹೇಳುದು. ನನಗೆ ನಂಬಿಕೆ ಇಲ್ಲ. ಅವರು ದಿವಸಕ್ಕೊಬ್ಬರನ್ನು ಕರ್ಕೊಂಡು ಬಂದ್ರೆ ನಮಗೆ ಗೊತ್ತಾಗುದಾಗೆ. ಅಲ್ಲ, ಈಗ ಅವನ ಫೋಟೋ ಬಂದಿದೆ ಅಲ್ವಾ? ಈಗ ಒಂದು ಫೋಟೋ ಬಂದಿದೆ ಮಾಸ್ಕ್ ಮ್ಯಾನ್ ಇದು. ಅಲ್ಲ, ಅವನ ಫೋಟೋ ಬಂದಿದೆ, ಮಾಸ್ಕಿನೊಳಗಿದ್ದವ ಅವನೇ ಅಂತ ಗೊತ್ತಾಗುದಾಗೆ. ಈಗ ಮಾಸ್ಕಿನ ಒಳಗೆ ಆ ಮುಸುಕಿನ ಒಳಗೆ ಇದ್ದವನ ಅವನೇ, ಅಥವಾ ಅವ ಈ ನಾಟಕಕ್ಕೆ ಬೇಕಾಗಿ ಇನ್ಯಾರನ್ನೋ ಒಬ್ಬನನ್ನು ಡ್ಯೂಪ್ ತಂದದ್ದು, ಸಿನಿಮಾದಲ್ಲಿ ಹಾರಿ ಬೀಳ್ಲಿಕ್ಕೆ ಇದು ಹೀರೋ ಒಟ್ಟಿಗೆ ಡ್ಯೂಪ್ ಮಾಡಿದಾಗೆ. ಅವನನ್ನು ಪ್ರತಿ ದಿವಸ SIT ಅವರು ಕರ್ಕೊಂಡೋಗಿ ತಿಮ್ಮರೋಡಿಯವನ ಮನೆಗೆ ಬಿಡ್ತಿದ್ರು ಸಂಜೆ. ಅವನನ್ನು ಮಾಸ್ಕ್ ಹಾಕಿ ಕರ್ಕೊಂಡು ಬರ್ತಿದ್ರು. ಹಾಗಾದ್ರೆ ಡೈರೆಕ್ಷನ್ ಮಾಡುದು ತಿಮ್ಮರೋಡಿಯವರ ಮನೆಯಲ್ಲಿ, ಇವನಿಗೆ ಎಲ್ಲೆಲ್ಲ ತೋರಿಸಬೇಕು ಅಂತ. ಇದು ಯಾವ ಕಾನೂನು ಪ್ರಕ್ರಿಯೆ? ಇದು ಯಾವ ವಿಚಾರಣಾ ಪ್ರಕ್ರಿಯೆ? ಇದು SIT ಅವರು ಹೇಳಿ.
ಅಂದ್ರೆ ಇವರು ಈಗ ಈ ಮಾಸ್ಕ್ ಮ್ಯಾನ್ ಅವರ ಮನೇಲಿ ಇದ್ರ ಅವಾಗ ಆ ಸಂದರ್ಭಗಳಲ್ಲಿ? ಡೈಲಿ ನನ್ನ ಹತ್ರ ಅದಕ್ಕೆ ಸರಿಯಾದಂತ ನಾನು ಮತ್ತೊಂದು ನನಗೆ ಮೊಬೈಲ್ ತೋರಿಸುವುದಲ್ಲ, ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಶಾಲೆ ಹತ್ರ ತಿಮ್ಮನೋಡಿಯವರ ಮನೆಗೆ ಹೋಗುದು, ಅಲ್ಲಿಗೆ SIT ಯ ವಾಹನದಲ್ಲಿ ಅವನನ್ನು ಕರ್ಕೊಂಡು ಹೋಗಿ ಸಂಜೆ ಬಿಡ್ತಿದ್ರು, ಪುನಃ ಅಲ್ಲಿಗೆ ಹೋಗಿ ಕರ್ಕೊಂಡು ಬರುವುದು ಅವನನ್ನು, ಆ ಮಾಸ್ಕ್ ಮ್ಯಾನ್ ಅನ್ನು. ಈಗ ಇವರು ಮಾಸ್ಕ್ ಹಾಕಿ ತಿರುಗಾಡಿಸಿದ ಜನ ಇವನೇಯೋ, ಮಾಸ್ಕ್ ತೆಗೆಯುವಾಗ ಅವನೇಯೋ ಇವ? ಹಾಗೆ ಇನ್ನೂ ಕೂಡ ಅಲ್ಲ ಬೇರೆ ನಂಬಿಕೆ ಇಲ್ಲ ಹಾಗಾದ್ರೆ? ನನಗೆ ಅದರಲ್ಲಿ ನಂಬಿಕೆ ಇಲ್ಲ ಈಗ, ಯಾಕಂದ್ರೆ ಅವರು ಮುಖ ತೋರಿಸಿರಲಿಲ್ಲ ಮಾಸ್ಕ್ ಮ್ಯಾನ್ ಇದ್ದು. ಮಾಸ್ಕ್ ಅನ್ನು ಸಾರ್ವಜನಿಕರ ಎದುರು ತೆಗಿಬೇಡುವ, ನಮಗೆ ಗೊತ್ತಾಗುದು ಹೇಗೆ? ಯಾರಿಗೆ ಆಗ್ಲಿ ಇದೊಂದು ಸಾಮಾನ್ಯ ಜ್ಞಾನ ಇದು. ಆದ್ರೆ ಫೋಟೋದಲ್ಲಿ ನಾವು ನೋಡುವಂತಹ ಫೋಟೋದಲ್ಲಿ ಇರುವಂತದ್ದು ಚಿನ್ನಯ್ಯ ಹೌದು ಹಾಗಾದ್ರೆ? ಫೋಟೋದಲ್ಲಿರುವವ ಸರಿ, ನನ್ನದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನೋ? ಅರ್ಥ ಆಯ್ತು. ಅಲ್ವಾ ಒಂದು. ಇನ್ನೊಂದು ದಿವಸಕ್ಕೊಂದು ಕಡೆಯಲ್ಲಿ ತೋರಿಸ್ತಿದ್ದವ, ಅವನಿಗೂ ಈಗ ಒಂದು ಶವ ಹೂತವನಿಗೆ ಎಲ್ಲಿ ಹೂತದ್ದು ಅಂತ ಗೊತ್ತಿರಬೇಡ ಸರ್. ಅವ ಮುಖ್ಯ ರಸ್ತೆ ಉಜಿರೆ ಧರ್ಮಸ್ಥಳ ಹೈವೇ ರೋಡ್ ಸೈಡ್ ತೋರಿಸಿದ್ದಾನೆ. ರೋಡ್ ಸೈಡ್ ಯಾರಾದ್ರೂ ಹೆಣವನ್ನು ಹೊಂಡ ತೆಗೆದು ಹಾಕ್ತಾರ? ಅದು 24 ಗಂಟೆ ವಾಹನ ಓಡಾಡುವ ಜಾಗ ಅದು. ಅದು ಸ್ನಾನಘಟ್ಟದ ಹತ್ರ. ಇದೆಲ್ಲ ಸಂಶಯಕ್ಕೆ ಬರುವಂತಂದ್ರೆ ಈ ಪ್ರಕರಣವನ್ನು, ಒಂದು ಹೆಣ್ಮಗುವಿನ ಸಾವಿನ ಪ್ರಕರಣವನ್ನು ನ್ಯಾಯ ಸಿಗಲಿಲ್ಲ ಅಂತ ಹೇಳಿಕೊಂಡು ಇದನ್ನು ಜೀವಂತವಾಗಿಡುವ ಯತ್ನ ಇದು. ಆದ್ರೆ ಯತ್ನ ನಡೀಲಿಲ್ಲ. ದೇವರು ಮನಸ್ಸು ಮಾಡಿದ, ಅಣ್ಣಪ್ಪ ಸ್ವಾಮಿ ಕಣ್ಣೊಡ್ದ, ಸಿಕ್ಕಿಬಿಟ್ರು ಕಳ್ಳರು. ಹೌದು ಸರ್. ಅಂತೂ ಇಂತೂ ನೀವುಗಳು ಅಂದಿನಿಂದ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈಗ ಸತ್ಯ ಗೊತ್ತಾಗಿದೆ ಒಂದು ಹಂತಕ್ಕೆ, ತಾರ್ಕಿಕ ಈಗ ಸತ್ಯ ಗೊತ್ತಾಗಿದೆ. ಈಗ ಕ್ಷೇತ್ರದಿಂದ ಇಂತಹ ಅನ್ಯಾಯ ನಡೀಲಿಲ್ಲ ಅಂತ ಎಲ್ಲ ವಿವೇಕಿಗಳಿಗೆ ಗೊತ್ತಾಗಿದೆ. ಎಲ್ಲ ವಿವೇಕಗಳಿಗೆ ನನ್ನ ಶಬ್ದ ಪ್ರಯೋಗ ನೋಡಿ. ಇನ್ನು ಎಂತದಾದ್ರೂ ಅವಿವೇಕತನ ಇರುವವರಿಗೆ ಏನಾದ್ರೂ ಗೊತ್ತಾಗುದಿಲ್ಲ, ಮನೆಗೆ ಬೆಕ್ಕಿ ಬಿದ್ರೂ ಗೊತ್ತಾಗುದಿಲ್ಲ. ಇಡೀ ಒಂದು ಬೆಳ್ತಂಗಡಿ ತಾಲೂಕೇನು ರಾಜ್ಯದಲ್ಲಿ ಒಂದು ರೀತಿಯ ಒಂದು ಅಶಾಂತಿ ವಾತಾವರಣ ಅಲ್ವಾ ಇದು? ಒಂದು ಐಕಾನ್ ಫಿಗರ್, ಒಂದು ದೊಡ್ಡ ಕ್ಷೇತ್ರ, ಒಂದು ದೊಡ್ಡ ಪರ್ಸನಾಲಿಟಿ ಹೆಗ್ಡೆ ಅವರು, ಅವರ ದಾನ ಪರಂಪರೆ ದೊಡ್ಡ ಕೆಲಸ ಮಾಡಿದಾರಲ್ಲ ಸಮಾಜಕ್ಕೆ. ನಿಮಗೂ ಗೊತ್ತುಂಟು, ನಮಗೂ ಗೊತ್ತುಂಟು. ಈಗ ಅವರ ನೋವಿಗೆ ಶಮನ ಏನು? ಈಗ ಇವರು ಸಿಕ್ಕಿಬಿದ್ರು, ಜೈಲಿಗೆ ಹಾಕಿತ್ತು, ಅವರಿಗೆ ಸಣ್ಣ ಶಿಕ್ಷೆ ಆಗ್ತದೋ ಅದು ಇದು ಮಾನ್ಯ ನ್ಯಾಯಾಲಯಕ್ಕೆ ಬಿಟ್ಟದ್ದು. ಇವರ ನೋವಿಗೆ ಏನು ಕೊಡ್ತಾರೆ? ಏನು ಪ್ರತಿಫಲ ಇವರ ನೋವಿಗೆ? ನಮ್ಮ ನೋವಿಗೆ ಏನು ಕೊಡ್ತೀರಿ ಇವರು? ಅಲ್ವಾ? ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಶೋಕ್ ಭಟ್ರೆ. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಕುಡ್ಲಬಾಯಿನಿ ಜೊತೆ ಮಾತಾಡಿದೆ. ಥ್ಯಾಂಕ್ ಯು ಅಶೋಕ್ ಸರ್ಗೆ. ಆ್ಯಂಡ್ ಬರ್ತೀನಿ. ಬಿಫೋರ್ ದಟ್ ದೀಪು ಶೆಟ್ಟಿಗರ್ ಸರ್, ಫಸ್ಟ್ ಆಕ್ಷನ್ ತಾವು ಹೇಳ್ತೀರಾ ಸರ್? ಬಹಳಷ್ಟು ಅಲ್ಲಿ ಇಲ್ಲಿ ಹೋಗಿ ಇಲ್ಲಿಗೆ ಬಂದು ನಾವುಗಳು ಬಂದು ತಲುಪಿದೀವಿ. ಫಸ್ಟ್ ಆಕ್ಷನ್ ನೋಡಿ, ಮೊದಲನೇದಾಗಿ ಸೌಜನ್ಯ ರೇಪ್ ಆಗಿ ಕೊಲೆ ಆಗಿರುವುದು ನಿಜ. ಅದರ ಆರೋಪಿಗೆ ಶಿಕ್ಷೆ ಆಗದಿರುವುದು ಕೂಡ ನಿಜ. ಆರೋಪಿ ಯಾರಂತ ನಮ್ಮಂತ ಸಾಮಾನ್ಯ ಜನರು ಅವರು ಇವರು ಅಂತ ಹೇಳ್ಬೇಕಷ್ಟೇ. ಈಗ ಈ ಪತ್ರಕರ್ತರಲ್ಲಿ ಈಗ ಜಿತೇಂದ್ರ ಕುಂದೇಶ್ವರ್ ಸರ್ ಆಗಿರ್ಬೋದು, ಅನೇಕ ಮಂದಿ ಅದ್ರ ಬಗ್ಗೆ ಡೀಪ್ ಆಗಿ ಅಧ್ಯಯನ ಮಾಡ್ತಾರೆ. ಈಗ ನಾನು ಅದು ಹೇಳಲ್ಲ, ಯಾಕಂದ್ರೆ ನಾವು ಅದ್ರ ಬಗ್ಗೆ ಡೀಪ್ ಆಗಿ ಅಧ್ಯಯನ ಮಾಡಲ್ಲ. ನಾವು ಅಂತವರು ಬೇರೆಯವರು ನಮಗೆ ಸಿಕ್ಕಿದಂತ ಮಾಹಿತಿಗಳ ಬಗ್ಗೆ ಕೆಲವೊಂದು ನಾವು ಅಧ್ಯಯನ ಮಾಡ್ತೇವೆ, ಅದ್ರ ಬಗ್ಗೆ ಮಾತಾಡ್ತೇವೆ. ಆದ ಕಾರಣ ನಾನು ಫಸ್ಟ್ ಇಂದ ಸಹ ಹೋರಾಟ ಮಾಡುವಾಗ ಯಾರ ಹೆಸರನ್ನು ಕೂಡ ಹೇಳಲಿಕ್ಕೆ ಹೋಗಿರ್ಲಿಲ್ಲ. ಯಾವುದೇ ಹೋರಾಟದಲ್ಲಿ ಹೆಸರು ಹೇಳಲ್ಲ, ನಮ್ಗೆ ಗೊತ್ತಿಲ್ಲ, ಕನ್ಫರ್ಮ್ ಅವರೇ ಮಾಡಿದಂತ ನಮ್ಗೆ ಗೊತ್ತಿಲ್ಲ. ಆದ ಕಾರಣ ಯಾರ ಹೆಸರನ್ನು ಕೂಡ ನಾವು ಹೇಳಲಿಕ್ಕೆ ಹೋಗ್ಲಿಲ್ಲ. ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಂತಲೇ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೆ ಮೊದಲಿಂದ ಸಹ. ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ಈಗ ಸಹ ದೇವರಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ. ಅವಳನ್ನು ರೇಪ್ ಮಾಡಿದವ ಅವ ಗಲ್ಲಿಗೆ ಇರ್ಬೇಕು, ಅವ ರಕ್ತಕಾರಿ ಸಾಯ್ಬೇಕು, ಯಾರು ರೇಪ್ ಮಾಡಿದವ ಅಷ್ಟೇ. ಅದು ಪ್ರಾರ್ಥನೆ ಈಗ ಸಹ ಮಾಡ್ತೇವೆ. ಅದೊಂದು ನಮ್ಮಲ್ಲಿ ಕಾಮನ್ ಸೆನ್ಸ್ ಈಗ ಸಹ ಇದೆ. ನಾನು ಹೇಳುದಂತ ಹೇಳಿದ್ರೆ ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ಈಗ ಅಲ್ಲಿ ರೇಪ್ ಆಗಿರೋದು ನಿಜ, ಸತ್ತಿರೋದು ನಿಜ, ಅದರ ನಡುವೆ ಈ ಸುಳ್ಳುಗಳು ಹಾಕುವಂತ ಸುಳ್ಳು ಕತೆಗಳು ಅದನ್ನು ಕೂಡ ಕೊಲ್ತದೆ ನಾಳೆ. 100% ಕೊಲ್ತದೆ. ಅಂದ್ರೆ ಏನಾಗಿದೆ ಅಂತ ವಿಷಯ ಇಲ್ಲ, ಅದ್ರ ಬಗ್ಗೆ ಎನ್ಕ್ವೈರಿ, ಅದ್ರ ಬಗ್ಗೆ ಪರಿಶೀಲನೆ ಎಲ್ಲ ಮಾಡ್ಬೇಕು. ಯಾರು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ಶಿಕ್ಷೆ ಆದ್ರೆ ಅದಕ್ಕಿದು ಅದು ಕಾನೂನು ರೀತಿಯಾಗಿ ಆಗ್ಬೇಕು. ಅಂದ್ರೆ ಒಟ್ರಾಸಿ ಒಬ್ಬನ ನಾವ ಮಾಡಿದ ಇವ ಮಾಡಿದ ಅಂತ ಹೇಳಿ ಹೋಗುವಂತದ್ದು ನಿಜವಾಗಿ ಅಲ್ಲ. ಮತ್ತೊಂದು ವಿಷಯ ಏನಂತ ಹೇಳಿ, ಹೋರಾಟ ಮಾಡುವಾಗ ನಾವು ಯಾರನ್ನಾದ್ರೂ ಪ್ರಶ್ನೆ ಮಾಡಿ, ನಂಗೆ ಬೇಜಾರದಿದ್ದು, ನಾವು ಒಂದು ಕಡೆ ತಪ್ಪು ಕೇಳಿದ ತಕ್ಷಣ ಪ್ರಶ್ನೆ ಮಾಡಿದ ಕೂಡಲೇ ಒಂದು ಬರ್ತದೆ, ನಿಮ್ಗೆ ಎಷ್ಟು ಸೂಟ್ ಕೇಸ್ ಬಂದಿದೆ ಅಂತ. ವಾದ ವಿವಾದ ನಡೆದ್ರೆ ಸತ್ಯಗಳು ಹೊರಗೆ ಬರುದು. ಅದು ವಾದ ವಿವಾದಗಳು ಒಳ್ಳೆ ರೀತಿಯಲ್ಲಿ ಇರ್ಬೇಕು. ಇಲ್ಲಿ ನಿಮ್ಗೆ ಎಷ್ಟು ಸೂಟ್ ಕೇಸ್ ಬಂದಿದೆ, ಸೊಂಟದ ಕೆಳಗಿನ ಪದಗಳಿಂದ ಬೈಗುಳಗಳು ಅಂತ ಹೇಳಿದ್ರೆ ನಿಮ್ಮನ್ನು ಟೋಟಲ್ ಆಗಿ ಬ್ಲಾಕ್ ಮಾಡುದು. ನಿಮ್ಮನ್ನು ಬ್ಲಾಕ್ ಮಾಡುದು, ನೀವು ಮೆಸೇಜ್ ಮಾಡಬಾರ್ದು, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ಬ್ಲಾಕ್ ಮಾಡುವಂತ ಒಂದು ಕುತಂತ್ರ. ರಿಪ್ಲೈ ಅವರನ್ನು ನಾವು ಬ್ಲಾಕ್ ಮಾಡಿದ್ರೆ ಹೇಳುದು ಅವ ಎದರಿ ಬ್ಲಾಕ್ ಮಾಡಿದ ಅಂತ ಹೇಳಿ ಟೋಟಲ್ ಆಗಿ ಅದ್ರಲ್ಲಿ ಯಾರು ಸತ್ಯ ಪ್ರಾಮಾಣಿಕವಾಗಿ ಹೋಗ್ತಾರೆ ಅವರ ಮೈಂಡ್ ಅನ್ನು ಹಾಳು ಮಾಡುವಂತ ಕೆಲಸವನ್ನು ಅನೇಕ ಮಂದಿ ಮಾಡ್ತಾರೆ.
ಮಾಡ್ತಾರೆ. ಅದಂತೂ 100% ನಿಜವೇ. ಯಾಕಂತ ಹೇಳಿದ್ರೆ ನನ್ಗೂ ಅನುಭವಕ್ಕೆ ಬಂದಿದೆ. ಕೆಲವರು ಕರೆ ಮಾಡಿ ಸೊಂಟದ ಕೆಳಗಿನ ಪದಗಳು. ನ್ಯಾಯ ಕೊಡ್ಬೇಕಂತ ಒಂದು ಹುಡುಗಿಗೆ ಮನಸ್ಸಿರುವವರು ವಾದ ವಿವಾದ ಮಾಡ್ಲಿ, ಪ್ರಶ್ನೆಗಳನ್ನು ಮಾಡ್ಲಿ, ನಾವು ಸಹ ರೆಡಿದ್ದೇವೆ. ಹೆಲ್ದಿಯಾಗಿ ಕ್ವಶನ್ಗೆ ನಾವು ಆನ್ಸರ್ ಮಾಡ್ತೇವೆ. ನಮ್ಗೆ ಡೌಟ್ ಇದೆ ಅಂತ ಕೇಳ್ತೇವೆ. ಈಗ ನಂಗೆ ಗೊತ್ತಿಲ್ಲ, ಈಗ ನಾನು ಯಾರೇ ಆಗ್ಲಿ ಅವರು ಕೊಂದಿದ್ದಾರೆ ಇವರು ಕೊಂದಿದ್ದಾರೆ ಬಂದು ಮುಟ್ಟಿ ಎದುರು ನಿಂತು ದೇವರ ಮೇಲೆ ಪ್ರಮಾಣ ಮಾಡಿ ಅಥವಾ ಅವರ ಮನೆಯ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳಿ ಅವರೇ ಕೊಂದಿದ್ದಾರಂತ ನನ್ಗೆ ಆಗುದಿಲ್ಲ. ನಂಗೆ ಅವರೇ ಕೊಂದಿದ್ದಾರೆ ಅಂತ ನನ್ಗೆ ಹೇಳಲಿಕ್ಕೆ ಆಗುದಿಲ್ಲ. ನಾನು ನೋಡ್ಲಿಲ್ಲ, ನನ್ಗೆ ವಿಷಯ ಗೊತ್ತಿಲ್ಲ. ಬಟ್ ಕೊಂದವರು ಒಳಗೆ ಬೀಳ್ಬೇಕು. ಅದು ಯಾರು ಮಾಡ್ಬೇಕು? ಪೊಲೀಸ್ ಇಲಾಖೆ ಮಾಡ್ಬೇಕು, ಕಾನೂನು ಮಾಡ್ಬೇಕು. ನಮ್ಗೆ ಮಾಡ್ಲಿಕ್ಕೆ ಆಗ್ತದಾ? ನಾವೊಂದು ಪಬ್ ಕ್ಲಬ್ ಅಲ್ಲಿ ಯಾರಾದ್ರೆ ಆದ್ರೆ ಎಂತಾರು ಇದಾರೆ ನಾವು ಹೋಗಿ ಮುಟ್ಟಿದಾಗಲೂ ನೈತಿಕ ಪೊಲೀಸ್ಗಿದೆ ಆಗ್ತದಂತೆ. ಇಂಥ ಕೇಸ್ಗಳನ್ನು ನಾವೇ ಹೇಳಲಿಕ್ಕೆ ಆಗ್ತದಾ? ನಾವು ಯಾರ ಹೆಸರು, ನಾನು ಮೊದಲಿಂದ ಸಹ ಯಾರ ಹೆಸರನ್ನು ಕೂಡ ಹೇಳಲಿಕ್ಕೆ ಹೋಗಿಲ್ಲ. ನ್ಯಾಯ ಸಿಗ್ಬೇಕೆಂಬಂತ ಒಂದು ಹೋರಾಟವನ್ನು ಮಾಡ್ತಾ ಇದ್ದೆ. ಬಟ್ ಇದೆಂತ ಅಂತ ಹೇಳಿದ್ರೆ ಘಟನೆಗಳೇನಾಯ್ತು ಅಂತ ಹೇಳಿದ್ರೆ, ಇದು ಒಂದು ಪ್ರಶ್ನೆ ಮಾಡಿದ ತಕ್ಷಣ ನಮಗೆ ಉಲ್ಟಾ ಪಲ್ಟಗಳು ಅಂತ ಹೇಳಿದ್ರೆ ಒಂದೊಂದು ಆ ಯೋಚನೆ ಬಂದು ಸತ್ಯ ಇದ್ದಲ್ಲಿ ಅಂತದೆಲ್ಲ ಅವಶ್ಯಕತೆ ಇರುವುದಿಲ್ಲ ನಮಗೆ. ಅಂತ ಅವಶ್ಯಕತೆ ಇರುವುದಿಲ್ಲ. ಕೆಟ್ಟ ಪದಗಳಲ್ಲಿ ಬಿಂಬಿಸುವ ಅಗತ್ಯ ಇಲ್ಲ. ಮತ್ತೊಂದು ಹೇಳುದು, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ವೀರೇಂದ್ರ ಹೆಗ್ಡೆ ಅವರನ್ನು ಇಲ್ಲಿ ತನಕ ಫೇಸ್ ಟು ಫೇಸ್ ಮೀಟ್ ಆಗಿಲ್ಲ ನಾನು. ಇಲ್ಲಿ ತನಕ ಎದುರು ಅವರು ದೂರದಿಂದ ಹೋಗುವಾಗ ನೋಡಿದಾಗ ಇಲ್ಲಿ ತನಕ ಹುಟ್ಟಿದಿಂದ ಇಲ್ಲಿ ತನಕ ಅವರನ್ನು ನೋಡಿಲ್ಲ. ಧರ್ಮಸ್ಥಳಕ್ಕೆ ಸಣ್ಣದಿರುವಾಗ ತಂದೆ ತಾಯಿಯಿಂದ ಒಟ್ಟಿಗೆ ಓದದ ಹೊರತು ಇಲ್ಲಿ ತನಕ ಹೋಗ್ಲಿಲ್ಲ. ಅದು ಸಹ ಯಾಕೆ ಹೇಳ್ತೇನೆ, ನಾವು ಕಾಲೇಜ್ ಟೈಮಲ್ಲಿ ಸೌಜನ್ಯದಿಂದ ಇಂಥ ಘಟನೆ ನಡೆಯಿತು. ಆಗ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡಿದ್ದೆ, ನ್ಯಾಯ ಸಿಕ್ಕಿದ ಮೇಲೆ ಬರ್ತೇನೆ ಅಂತ ದೇವಸ್ಥಾನಕ್ಕೆ. ಇಲ್ಲಿ ತನಕ ಹೋಗ್ಲಿಲ್ಲ. ಇವರು ಹೇಳ್ತಾರೆ ಸೂಟ್ ಕೇಸು ಅದು ಬಂದಿದೆ. ನಾವು ನ್ಯಾಯವಾಗಿ ಪ್ರಶ್ನೆ ಮಾಡಿದಾಗ, ನಾವು ಸತ್ಯವಾಗಿ ಪ್ರಶ್ನೆ ಮಾಡಿದಾಗ ನಾವು ಆ ಸೈಡ್ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಸತ್ಯ ಆ ಸೈಡ್ ಇದೆ ಅಂತ ಅರ್ಥ ಅಲ್ಲ. ಅದು ಇವರು ಯೋಚಿಸ್ಬೇಕಲ್ಲ. ನಮ್ಗೆ ಯಾರ್ದು ಕರೆಕ್ಟ್ ಇಲ್ಲ ಮಾರ, ಅಲ್ಲಿ ಯಾರ್ದು ಕರೆಕ್ಟ್. ನಿಜ ಹೇಳ್ಬೇಕಂದ್ರೆ ಈಗ ಮತ್ತೊಂದು ವಿಷಯ ಹೇಳ್ತೇನೆ ಅಂತಂದ್ರೆ, ನಂಗೆ ಆ ಇವರ ಟೀಮ್ ಉಂಟಲ್ಲ, ಇನ್ನೊಂದು ಟೀಮ್, ಇನ್ನು ಹೆಸರು ಹೇಳುದ್ರೆ ನಂಗೆ ಹೆಸರು ಅದು ಹೇಳಲಿಕ್ಕೆ ನಂಗೆ ಹೋಗಿದೆ, ಮನಸ್ಸು ಹಾಳಾಗಿದೆ. ಅವರಲ್ಲಿರುವಂತ ಪರಿಚಯ ಕಾಂಟ್ಯಾಕ್ಟ್ ಈಚೆ ಟೀಮ್ ಅಲ್ಲಿ ಇಲ್ಲ, ಯಾರ್ದು ಸಹ ಕಾಂಟ್ಯಾಕ್ಟ್ಸ್ ಇಲ್ಲ ಇವರದು. ಆದ್ರೆ ಒಂದು ಕೆಲವರು ಮಾತಾಡಿರ್ಬೋದು ಹೀಗೆ ಸಿಕ್ಕಿದಾಗ. ಈಗ ರೀಸೆಂಟ್ ಆಗಿ ಕೆಲವರು ಹೇಳ್ತಾರೆ ಹೀಗೆ. ನಾನು ಹೇಳುದೊಂದೇ, ನಾವು ಸತ್ಯದ ಪರ, ನಾವು ಅದು ಬಿಟ್ಟು ಯಾರ ಪರಸ ಹೋಗುದಿಲ್ಲ. ಯಾರು ಕರೆದ್ರು ಇಲ್ಲ, ನಂದೆಂತ ಉಂಟು, ನಂದೆಷ್ಟು ಕೆಲಸ ಉಂಟು ಅಷ್ಟನ್ನು ಮಾಡ್ತೇನೆ. ಆದ್ರೆ ಬೇಜಾರಂತ ಇಷ್ಟಿದ್ರು ಕೂಡ ನಾವು ಪ್ರಶ್ನೆ ಮಾಡಿದ ಕೂಡಲೇ ನಿಂಗೆ ಸೂಟ್ ಕೇಸ್ ಬಂದಿದೆ, ಅದು ಬಂದಿದೆ. ಲಾಸ್ಟ್ ಟೈಮ್ ಇದು ಬಂತು, ಯಾವುದು ಭೀಮಂದೊಂದು ಇದು ಮಾಡಿದಾಗ ಆಗೊಂದು ಬೈದ್ರು ಮಾರ. ದೇವರೇ ಎಂತ ಬೈಗುಳಗಳು ಸ್ವಾಮಿ ದೇವ. ನಾನು ಅವನ್ನಂತ ಮಾಡ್ಲಿಲ್ಲ, ಒಂದು ಜಸ್ಟ್ ಒಂದು ಇದು ಮಾಡಿದ್ದು. ಎಂತ ಬೈಗುಳಗಳು, ಎಂತ ಪದಗಳು. ಇದು ಹೋರಾಟಗಾರರ ಹೋರಾಟ ಅಂತ ಹೇಳಿದ್ರೆ ಇದ ಸೊಂಟದ ಕೆಳಗಿದ ಪದ ಮಾಡ್ಲಿ, ವಾದ ಮಾಡ್ಲಿ, ಹೇಗೆ ಹಾಗೆ ಹೇಗೆ ವಾದ ಮಾಡ್ಲಿ, ನಾವು ಸಹ ಮಾಡ್ತೀವಿ ವಾದ. ಸೊಂಟದ ಕೆಳಗಿನ ಪದಗಳನ್ನು ಉಪಯೋಗಿಸಿದ ಯಾರು? ಒಬ್ಬ ಕಳ್ಳ ಅಂತ ಆದ್ರೆ ಅವನ ಉದ್ದೇಶ ಏನಿರ್ತದೆ, ಒಬ್ಬರನ್ನು ಮಾನಸಿಕವಾಗಿ ಹಿಂಸೆ ಕೊಡ್ಬೇಕು, ಅವನಿಗೆ ಇದು ಕೊಡ್ಬೇಕು, ಎಂತೆಂತ ಒಂದೊಂದು ಕೇಳ್ಬೇಕು. ನಿಮ್ಗೆ ಅದ್ರಲ್ಲಿ ಹಣ ಬಂದಿದೆ, ಇದ್ರಲ್ಲಿ ನಾನು ಈಗ ಸಹ ಹೇಳ್ತೇನೆ, ಒಂದೊಂದು ಕೇಸನ್ನು ಇಟ್ಕೊಂಡು ಹೇಳ್ಬೇಡಿ. ನಾನು ಈಗ ಸಹ ಕಾನ್ಫಿಡೆನ್ಸ್ ಆಗಿ ಹೇಳ್ತೇನೆ, ಯಾವುದೇ ಹೋರಾಟದಲ್ಲಿ, ಒಂದು ಹೋರಾಟ ಅಂತಲ್ಲ, ಯಾವುದೇ ಹೋರಾಟದಲ್ಲಿ ನಾನು ಯಾರಲ್ಲೂ ₹1 ನಾನು ತಗೊಂಡಿಲ್ಲ. ಈಗ ಅದಕ್ಕೆ ಹೇಳ್ತಾರೆ ₹1 ತಗೊಂಡಿಲ್ಲ, 1 ಕೋಟಿ ತಗೊಂಡಿದ್ದಾನಂತ. ಏನನ್ನು ತಗೊಂಡಿಲ್ಲ. ಮತ್ತೊಂದು ಪ್ರಮಾಣ ಮಾಡಿ ಹೇಳ್ತೇನೆ, ಧರ್ಮಸ್ಥಳದ ಮ್ಯಾಟರ್ ಅಲ್ಲಿ ಹೇಳುದಾದ್ರೆ, ಧರ್ಮಸ್ಥಳದವರೆಲ್ಲ ಹಣ ತಗೊಳ್ಳೋದು ಬಿಡಿ, ಅವರ ಯಾವುದೇ ವ್ಯಕ್ತಿ ಜೊತೆಗೆ ಒಟ್ಟಿಗೆ ನಾನು ಒಂದು ಗ್ಲಾಸ್ ನೀರು ಸಮೇತ ಕೊಡ್ಲಿಲ್ಲ ಒಟ್ಟಿಗೆ. ಕಾನ್ಫಿಡೆನ್ಸ್ ಆಗಿ ಹೇಳ್ತೇನೆ ಒಟ್ಟಿಗೆ. ಯಾಕಂತ ಹೇಳಿದ್ರೆ ಇಂಥ ಇದಿರುವಾಗ ನಾವು ನಮ್ಮ ವೇಯಲ್ಲಿ ಹೋಗ್ತಾ ಇದ್ದೇವೆ, ನಮ್ಮ ವೇಯಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ದಾರಿ ತಪ್ಪಿಸುದು ಯಾಕೆ? ಪ್ರಶ್ನೆ ಮಾಡುವಾಗ ಕ್ವಶನ್ಸ್ ಇದು ಮಾಡುದು ಯಾಕೆ? ಇವರು ನಮ್ಮನ್ನು ಪ್ರಶ್ನೆ ಮಾಡ್ತಾರಲ್ಲ, ಇಂಥ ಅಸತ್ಯಗಳಿರುವಾಗ ನಾವು ಪ್ರಶ್ನೆ ಮಾಡಿದ್ರೆ ಕೋಪ ಯಾಕೆ ಬರುದು? ನಮ್ಗೆ ಬೇಜಾರಾಗಲ್ವಾ? ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ಆಗ ಇಂಥ ಸುಳ್ಳು ಸಾಕ್ಷಿಗಳು ಬಂದ್ರೆ ನ್ಯಾಯ ಎಲ್ಲಿ ಹೋಯ್ತು? ಈಗ ಆ ಹೆಂಗಸು ಬಂತು ಈ ರೀತಿ ಹೇಳಿತು, ಎಂತ ಅದು ಅಜ್ಜಿ, ನಂಗೆ ಸತ್ಯ ಹೇಳ್ತೇನೆ, ಅಜ್ಜಿಯವರನ್ನು ನೋಡಿದ ಪ್ರೀತಿ ಬರ್ತದೆ, ಅದ್ರ ಮುಖ ನೋಡುವಾಗ ನಂಗೊಂದು ಎಂತ ಅಂತಿಲ್ಲ ಆಗ್ತಿತ್ತು. ಅದೇ ಎಂತ ನಾಟಕಗಳು ಮಾರ. ಯಾರಾದ್ರೂ ಬುದ್ಧಿದ್ದವರು ನಂಬೇಕು, ನಮ್ದೊಂದು ಬುದ್ಧಿವಂತರ ಜಿಲ್ಲೆ, ನಾವು ನಂಬುದು ಎಂತ ಒಂದು ಅರ್ಥ. ಈಗ ಅವರು ಹೇಳಿದ್ರಲ್ಲ, ಅದು ನಮ್ಗೆ ಸಹ ಗೊತ್ತಿತ್ತು, ಡೌಟ್ ಇತ್ತು, ಎಂತ ಇದು. ಹಾಗಾದ್ರೆ ನಮ್ಗೆ ಕಮೆಂಟ್ ಹಾಕಿದವರು ಈಗ ಮುಖ ತೋರಿಸ್ಲಿಕ್ಕೆ ಉಂಟಾ? ನಮ್ಗೆ ಕಮೆಂಟ್ ಹಾಕಿದಾಗ ನಿನ್ನ ಮನೆಯಲ್ಲಿ ಅಕ್ಕ ತಂಗಿ ಇಲ್ವಾ? ನನ್ನ ಮನೆಯಲ್ಲಿ ಅಕ್ಕ ತಂಗಿ ಇರುವುದಕ್ಕೆ ನೇರವಾಗಿ ಹೋರಾಟ ಮಾಡ್ತಿರುವುದು, ವರ್ಧವಾಗಿ ಹೋರಾಟ ಮಾಡ್ತಾ ಇಲ್ಲ. ನನ್ನ ಮನೆಯಲ್ಲಿ ಅಕ್ಕ ತಂಗಿ ಇರುವುದಕ್ಕೆ ವಾದ ವಿವಾದ ಮಾಡ್ತಾ ಇರುವುದು. ಸೊಂಟದ ಕೆಳಗಿನ ಪದಗಳನ್ನು ಬಳಸ್ತಾ ಇಲ್ಲ, ಕೆಟ್ಟ ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ. ಬಳಸುವಾಗ ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ಇರುವುದಕ್ಕೆ ನಾವು ಆ ರೀತಿ ಸಭ್ಯರಾಗಿ ಹೋಗ್ತಾ ಇರುವುದು. ನಾವು ಅಕ್ಕ ತಂಗಿದ್ದು ಸಭ್ಯರಾಗಿ ಹೋಗುವ ಕಾರಣ ಇಂಥವ್ರು ನಮ್ಗೆ ಪ್ರಶ್ನೆ ಮಾಡುದು, ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಲ್ವಾ ಅಂತ. ಅಕ್ಕ ತಂಗಿಲ್ವಂತ. ನಮ್ಮ ಮನೆಯಲ್ಲಿ ಮತ್ತೊಂದು ಓಪನ್ ಆಗಿ ಹೇಳ್ತೇನೆ, ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇಂಥ ಸಮಸ್ಯೆ ಆಗ್ತಿದ್ರೆ ನ್ಯಾಯ ತೆಗಿಸುದು ಹೇಗಂತ ನನ್ಗೆ ಗೊತ್ತಿತ್ತು, ನಾನು ತೆಗಿಸಿ ಕೊಡ್ತಾ ಇದ್ದೆ. ಯಾಕಂದ್ರೆ ಆ ಕೆಪಾಸಿಟಿ ನನ್ನಲ್ಲಿ ಉಂಟು. ಇನ್ನೊಬ್ಬನನ್ನು ಕರೆದುಕೊಂಡು ಕತೆ ಕಟ್ಟಿಕೊಂಡು ನಾನು ನ್ಯಾಯ ತೆಗಿಸಿಕೊಡ್ತಾ ಇರ್ಲಿಲ್ಲ. ನ್ಯಾಯ ಸತ್ಯ ಇದ್ರೆ ಸತ್ಯದಲ್ಲಿ ಹೋಗ್ಬೇಕು. ನಾನು ಮತ್ತೊಬ್ಬನನ್ನು ಕರ್ಕೊಂಡು ಸುಳ್ಳು ಕತೆ ಕಟ್ಟಿದ್ರೆ ನನ್ನ ನ್ಯಾಯ ನೀರಲ್ಲೋಯ್ತು. ಅದು ಕಾಮನ್ ಸೆನ್ಸ್ ಜನಗಳಿಗಿಲ್ಲ. ಎಲ್ಲಿ ಹೋಗಿದೆ ಇದು? ಬೇಜಾರು ಯಾಕಂತ ಹೇಳಿದ್ರೆ, ಒಂದು ಹುಡುಗಿಯ ಒಂದು ಇದಾಗಿದೆ, ಡೆತ್ ಆಗಿದೆ, ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ಆ ಜೀವ ಇದಾಗ್ತಾ ಉಂಟು. ಮತ್ತೆ ಕೆಲವರು ಹೇಳ್ತಾರೆ, ಹಾಗೆ ಹೇಳುದಾದ್ರೆ ನಮ್ಗೆ ಹೇಳ್ಬಹುದು, ಇವರ ಹೋರಾಟಗಾರರು ಕೋಟಿಗಟ್ಟಲೆ ಮಾಡಿದ್ದಾರೆ, ಅದು ಮಾಡಿದ್ದಾರೆ. ನನ್ನಲ್ಲಿ ಕೆಲವರು ಕೇಳಲಿಕ್ಕೆ ಉಂಟು,
ಇವುಗಳು ಮಾರ ನೀವು ಮಾತಾಡಿದ ಸತ್ಯ, ಅವರು ಕೋಟಿ ಕೋಟಿ ಮಾಡಿದ್ದಾರೆ. ನಾನು ಹೇಳಿದೆ ದೇವರನ್ನೇ ನಂಗೆ ಗೊತ್ತಿಲ್ಲ ಮಾರ, ಯಾಕಂತೇಳಿ ನನ್ನನ್ನು ಸಹ ಕೋಟಿ ಕೋಟಿ ಮಾಡಿದಂತ ಮೆಸೇಜ್ 100 ಬರ್ತದೆ. ಇನ್ನೊಬ್ಬರು ಕೋಟಿ ಕೋಟಿ ಮಾಡಿದ್ದಾರೆ, ಲಕ್ಷ ಮಾಡಿದ್ದಾರೆ, ಅದು ನಂಗೆ ಗೊತ್ತಿಲ್ಲ. ಅವರ ವ್ಯವಹಾರ ಎಂತ ಅಂತ ನಂಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಮಾತಾಡ್ಬೇಡಿ. ಮತ್ತೆ ಯಾರು ಸಹ ವೈಯಕ್ತಿಕ ಅಲ್ಲಿ ಇದು ಮಾಡ್ಲಿಕ್ಕೆ ನಾನು ಹೋಗಲ್ಲ. ಯಾರು ಸಹ ವೈಯಕ್ತಿಕ ಪ್ರಶ್ನೆ ಮಾಡಿರ್ಬೋದು, ಆದ್ರೆ ವೈಯಕ್ತಿಕವಾಗಿ ಇನ್ನೊಬ್ಬ ನಾನು ತುಳಿದು ಅದು ಮಾಡಲ್ಲ. ಹೋರಾಟಗಳು ಬೇಕು, ನಾನು ಹೇಳ್ತೇನೆ ಹೋರಾಟಗಳು ಬೇಕೇ. ಹೋರಾಟ ಮಾಡಿ ನ್ಯಾಯಯುತವಾಗಿ ಮಾಡಿ, ಅದಕ್ಕೊಂದು ವೇ ಇರ್ತದೆ. ಒಬ್ಬ ಹೋರಾಟ ಮಾಡುವಾಗ ಇನ್ನೊಬ್ಬರದು ನಾನು ಕೆಲವು ನೋಡ್ತೇನೆ, ಒಂದೊಂದು ಕಮೆಂಟ್ಗಳು ಅದೇನಾಗ್ತದೆ, ಈಗ ಈಚಿಂದ ಸ್ಟಾರ್ಟ್ ಆದ್ರೆ ಈಚಿಂದ ಸಹ ಸ್ಟಾರ್ಟ್ ಆಗ್ತದೆ. ನ್ಯಾಯ ಸಿಗ್ತದ, ಎಲ್ಲಿ ತಲುಪ್ತದೆ? ನೀವು ಬರ್ತೀನಿ ಸರ್, ಬರ್ತೇನೆ. ಬಿಫೋರ್ ದಟ್ ನಾನು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಾನು ಕೇಶವ್ ಸರ್, ತಮ್ಮ ಹೆಸರು? ಕೇಶವ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಾ ಸರ್? ಸದ್ಯ ಒಂದು ಬಂಡಲ್ ಬುರುಡೆ ಗ್ಯಾಂಗ್ ನ ಒಂದು ಬಯಲಾಟ ಅಥವಾ ಅವ್ರು ಮಾಡಿರುವಂತಹ ಒಂದು ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ಬಯಲಾಗಿದೆ ಸರ್. ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್ ಸರ್. ಸರ್, ಇದು ಸುಮಾರು 12 ವರ್ಷದಿಂದ ಮೊಟ್ಟೆ ಇಡುವಂತ ಕೋಳಿ ಆಗಿತ್ತು. ಅದು ಮಕ್ಕಳಿಗೆ ಪ್ರಯತ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕ್ಷೇತ್ರದ ಬಗ್ಗೆ ಬೇರೆ ಸರ್ ದಯಮಾಡಿ ತಮ್ಮ ನೆಟ್ವರ್ಕ್ ಸರಿ ಕೇಳ್ತಾ ಇಲ್ಲ ಸರ್. ನೆಟ್ವರ್ಕ್ ಇಶ್ಯೂ ಇದೆ ಸರ್. ಈಗ ಕೇಳ್ತಾ ಇದೆಯಾ? ಈಗ ಕೇಳ್ತಾ ಇದೆ ಸರ್, ಮಾತಾಡಿ ಸರ್. ಅದ್ರ ಬಗ್ಗೆ ಬಹಳಷ್ಟು ಮಾಡಿಕೊಂಡು ವಿಚಾರಗಳನ್ನು ಈಗ ಕೇಳ್ತಾ ಇದೆ, ಅದೊಂದು ಮಾತ್ರ ಕೇಳ್ತದೆ. ಇಲ್ಲ ಸರ್, ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಸರ್. ಕಟ್ ಮಾಡಿ. ಓಕೆ ಸರ್, ದಯಮಾಡಿ ಕ್ಷಮಿಸಿ ಸರ್, ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಸರ್, ದಯಮಾಡಿ ಕ್ಷಮಿಸಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್, ದಯಮಾಡಿ ಕ್ಷಮಿಸಿ ಸರ್. ಥ್ಯಾಂಕ್ ಯು ಸರ್. ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಸರ್, ಕ್ಷಮಿಸಿ. ಎಸ್ ಸರ್, ದೀಪು ಶೆಟ್ಟಿ ಅವರು, ನಿಮ್ಮಲ್ಲಿ ನಾನು ನೋಡಿರುವಂಥದ್ದು ಅಂದ್ರೆ ನೀವು ಇಲ್ಲಿ ಅನನ್ಯ ಭಟ್ ಪ್ರಕರಣ ಸುಳ್ಳು ಅಂತ ಹೇಳಿ ಕುಂದೇಶ್ವರ ಹೇಳಿದ್ರೆ, ತಾವು ಈ ಬುರುಡೆ ಪ್ರಕರಣದಲ್ಲಿ ಎಲ್ಲರೂ ಕೂಡ ಭೀಮಾ ಅಂತ ಹೇಳಿ ನಾವು ಹೇಳ್ತಾ ಇದ್ರೆ ಏನೋ ನ್ಯಾಯ ಸಿಗ್ತದೆ ಅಂತ ಬಂದಾಗ ತಾವು ಫ್ರಮ್ ದ ಆ ಒಂದು ಹಂತಕ್ಕೆ ಬಂದಾಗಲೇ ತಾವು ಹೇಳ್ತಿದ್ರಿ ಇದು ಫೇಕ್ ಅನ್ನುವಂಥದ್ದು, ಬುರುಡೆ ಏನು ಫೇಕ್ ಅನ್ನೋದು. ಅದಕ್ಕೆ ತಮಗೆ ಬಹಳಷ್ಟು ನೆಗೆಟಿವ್ ಕಾಮೆಂಟ್ಸ್ಗಳನ್ನ ಹಾಕಿದ್ದು. ವೈ ಫೇಕ್ ಅನ್ನುವಂಥದ್ದು ಭಾವನೆ ನೋಡಿ. ಒಂದಂತ ಹೇಳಿದ್ರೆ ಸಡನ್ ಈ ಸಮಯದಲ್ಲಿ ನನ್ನ ಮನ ಪರಿವರ್ತನೆ ಆಗಿ ಬಂದಿದೆ ಅಂತ ಹೇಗೆ ಬಂದ? ಒಂದು ಹೆಣ ಉಳುವಾಗ ಮನ ಪರಿವರ್ತನೆ, ಎರಡಾಗುವಾಗ ಸರಿ ಸಾವಿರಾರು ಹೆಣಗಳನ್ನು ಊತಿದ್ದೇನೆ, ಆಗ ಮನೆ ಪರಿವರ್ತನೆ ಆಗ್ಲಿಲ್ಲ. ಎಲ್ಲ ಊತದನ್ನು ಹೋಗಿ ಎಷ್ಟೋ ವರ್ಷ ಆದ್ಮೇಲೆ ಬಂದ್ಮೇಲೆ ಅವನಿಗೆ ಮನ ಪರಿವರ್ತನೆ ಆಯ್ತಂತೆ. ಒಂದೇನದು ಮನ ಪರಿವರ್ತನೆ ಆಯ್ತಂತ. ಅಲ್ಲ, ಆಗ್ಬಾರ್ದಂತಲ್ಲ, ಮನೆ ಪರಿವರ್ತನೆ ಅದೊಂದು ಡೌಟ್ ಬರ್ತದೆ ನಿಮ್ಗೆ. ಅಷ್ಟು ದಿವಸ ಆಗ್ಲಿಲ್ಲ, ಈಗ ಮನೆ ಪರಿವರ್ತನೆ ಆಯ್ತು, ನೋಡುವಾಗ ಗಟ್ಟಿದ್ದಾನೆ. ಮನೆ ಪರಿವರ್ತನೆ ಸ್ವಲ್ಪ ಹೆಲ್ತ್ ಸ್ವಲ್ಪ ಹೀಗೆ ಆಗ್ಬೇಕಲ್ಲ. ಮತ್ತೆ ಮನ ಪರಿವರ್ತನೆ ಹಾಕುವವರು ಮುಖ ಇದು ಮಾಡ್ಕೊಂಡು, ಈಗ ಕೊಂದದ್ದು ಇದು ಊತದವಾದ್ರೆ ಎದುರಿನ ಪಾರ್ಟಿಗೆ ಗೊತ್ತಿರ್ತದಲ್ಲ ಅವನೇ ಊತದಂತ, ಮುಸ್ಕ ಯಾರಿಗೆ ಹಾಕುದು? ಮಾಸ್ಕ್ ಇದು ಯಾರಿಗೆ ಹಾಕೊಂಡು ಬರ್ಬೇಕು? ಎದುರಿನ ಪಾರ್ಟಿಗೆ ಗೊತ್ತುಂಟು, ಅವರವನ್ನ ನೀಡಿದ್ದಾರೆ, ಎಂತಾದ್ರೆ ಮಾಡ್ತಾರೆ. ಇದು ಯಾರಿಗೆ? ಸಾಮಾನ್ಯ ಜನರಿಗೆ ಯಾರಂತಲೇ ಗೊತ್ತಿಲ್ಲ ಅಂತ ಒಂದು ಇದು ಮಾಡಿದ್ರು. ಅದು ಸ್ವಲ್ಪ ಮಿಸ್ ಹೊಡಿತು. ಇದೆಂತಪ್ಪ ಹೀಗೆ ಆಗ್ತಾ ಉಂಟು. ಮತ್ತೆ ಒಂದು ಹೇಳುದು, 1-2 ಹೆಣವನ್ನೇ ಕೊಂಡೋಗುವಾಗ ಡಬ ಅಂತ ಎದುರು ಇದು ಮಾಡುವವರು, ಅಷ್ಟು ಇದು ಮಾಡುದು, ಅಷ್ಟು ಮಂದಿಯನ್ನು ಕೊಲ್ಲುದು ಎಂತದು? ಹುಡುಗಿಯರನ್ನು ಇದು ಮಾಡಿದ್ರಂತೆ, ಎಷ್ಟೋ ಹುಡುಗಿಯರನ್ನು ಇದು ಮಾಡಿದ್ರಂತೆ. ಎಮೋಷನಲಿ ಕೇಸಿಗೆ ಮತ್ತಷ್ಟು ಟಚ್ ಕೊಟ್ಟರು. ಬಹಳಷ್ಟು ಹೆಣ್ಮಕ್ಳು ಹೂತಿದ್ದೀನಿ. ಮತ್ತೊಂದು ಕಾಮನ್ ಆಗಿ ನೀವು ಯೋಚಿಸಿ, ಹೆಣ್ಣು ಮಗಳನ್ನು ರೇಪ್ ಮಾಡುದಂತೆ, ಅವರಿಗೆ ಅಷ್ಟು ಲಕ್ಷ ಕೊಟ್ರು, ಇವರಿಗೆ ಇಷ್ಟು ಲಕ್ಷ ಕೊಟ್ರು. ಥಿಂಕ್ ಮಾಡಿ, ಹೆಣ್ಣು ಮಕ್ಕಳನ್ನು ಯೂಸ್ ಮಾಡಿ ಲಕ್ಷ ಕೊಡುದು, ಕೋಟಿ ಕೊಡುದು, ಮತ್ತೆ ಗುಡ್ಡಗಾಡುಗಳಲ್ಲಿ ಮಾಡುದು ಎಂತದು? ಒಂದು ಕಾಮನ್ ಆಗಿ ಸೆನ್ಸ್ ಆಗಿ ನಾವು ಯೋಚಿಸಬೇಕು, ಯಾವುದು ವಿಷಯ ಸತ್ಯ, ಯಾವುದು ಅಸತ್ಯ, ಯಾವುದು ಒಂದು ಆಗುವಂತ ಘಟನೆಗಳು, ಅವುಗಳನ್ನು ಯೋಚಿಸಬೇಕು. ಮತ್ತೆ ಈತ ಬಂದ ವ್ಯಕ್ತಿಯ ಬಗ್ಗೆ ಫಸ್ಟ್ ನಾನು ಈಗ ಹೇಳ್ತೇನೆ, ನಾನು ನಮ್ಮ ಮನೆ ಹತ್ರ ದೈವಕ್ಕೆ ದೀಪ ಇರ್ತೇನೆ, ಅದರ ಎದುರು ನಾನು ಪ್ರಾರ್ಥಿಸಿದ ಹೌದೆ. ಇದರಲ್ಲಿ ಸತ್ಯಾಂಶ ಹೊರಗೆ ಬರಬೇಕು. ನಿಜ ಆದ್ರೆ ಸಿಕ್ಕಿ ಬೀಳ್ಬೇಕು, ನಿಜ ಅಲ್ಲದಿದ್ರೆ ಇದಾಗ್ಬೇಕು. ನಾವು ಯಾವ್ದಾದ್ರೆ ಪರ ಇದ್ರೆ ನಾವ್ ಹೇಳ್ಬೋದಿತ್ತು, ಓ ದೇವರೇ ನಮ್ಮ ಟೀಮ್ ಇದಾಗಬಾರ್ದು ಅಂತ ಹೇಳ್ಬೋದಿತ್ತು. ಬಟ್ ನಾವು ನ್ಯಾಯಯುತವಾಗಿದ್ದ ಕಾರಣ ಹಾಗೆ ಪ್ರಾರ್ಥನೆ ಮಾಡಿದೆವು. ಇದು ರಿಸಲ್ಟ್ ಮಾತ್ರ ದೇವರು ಪರ್ಫೆಕ್ಟ್ ಆಗಿ ಸ್ಟೆಪ್ ಆಗಿ ಕ್ಲೀನ್ ಆಗಿ ಕೊಟ್ರು. ಮತ್ತೇನಂದ್ರೆ ನಂಗೆ ಮತ್ತೆ ಕೆಲವು ಪತ್ರಕರ್ತರು ನೋಡಿದ್ರು, ಮೈನ್ ಹೇಳ್ಬೇಕಂದ್ರೆ ಜಿತೇಂದ್ರ ಕುಂದೇಶ್ವರ್ ಅವರದ್ದು ನೋಡ್ತಾ ಇದ್ದೆ, ಅವರ ಅಪ್ಡೇಟ್ ಕೊಟ್ಟಾಗ. ಯಾಕಂತೇಳಿ ನಾನು ಸೌಜನ್ಯದ ಇದ್ರಲ್ಲಿ ನಂಗೆ ಮ್ಯಾಟ್ರ್ ಸ್ವಲ್ಪ ಆಚೆ ಡೌಟ್ ಇರುವಾಗ ಒಂದು ವಿಷಯ ಕೇಳಿ
ಸೌಜನ್ಯ ಹೋರಾಟಕ್ಕೆ ನಾನು ಕದ್ರಿ ದೇವಸ್ಥಾನದಲ್ಲಿ ಕದ್ರಿಯಲ್ಲಿ ನಡೆದ ಕಾರ್ಯಕ್ರಮ ತನಕ ನಾನು ಒಟ್ಟಿಗಿದ್ದೆ. ಕದ್ರಿ ದೇವಸ್ಥಾನದಲ್ಲಿ ನನ್ನನ್ನು ಸ್ಟೇಜ್ಗೆ ಹತ್ತಿಸ್ಲಿಲ್ಲ ಬಿಡಿ, ಯಾಕಂತೇಳಿ ನನ್ಗೆ ಮಾತಾಡ್ಲಿಕ್ಕೆ ಕೊಟ್ಟರೆ ಬೇರೆಯವರಿಗೆ ಬೇಜಾರಾಗ್ತದೆ ಅಂತ ಸ್ಟೇಜ್ ಅಲ್ಲಿ 3 ಚೇರ್ ಹಾಕಿದ್ರು. ನೋಡಿ ಪ್ರತಿ ವಿಡಿಯೋದಲ್ಲಿ ಹೋರಾಟದಲ್ಲಿ ನೋಡಿ, ಕದ್ರಿ ಹೋರಾಟದಲ್ಲಿ ಖಾಲಿ 3 ಚೇರ್. ಪರವಾಗಿಲ್ಲ, ನಂಗೆ ಸಿಗ್ಲಿಲ್ಲ, ನಾನು ದೂರದಲ್ಲಿ ನಿಂತೆ ನನ್ನಷ್ಟಕ್ಕೆ ಕೂತ್ಕೊಂಡೆ. ನಾನು ದೇವಸ್ಥಾನದ ಒಳಗೆ ಹೋಗುವಾಗ ನಾನು ಪ್ರಾರ್ಥಿಸಿದ್ದೆ ಅದಕ್ಕಿಂತ ಮುಂಚೆ, ದೇವರೇ ಧರ್ಮಸ್ಥಳ ವಿಷಯದಲ್ಲಿ ಹೋಗ್ತಿದ್ದೇನೆ, ಒಂದು ದೇವರ ಇದಕ್ಕೆ ನೀವೇ ದಾರಿ ತೋರಿಸಬೇಕು, ನೀವೇ ದಾರಿ ತೋರಿಸಬೇಕಂತ ಕೈ ಮುಗಿದಿದ್ದೇನೆ. ನನ್ನ ತಾಯನ್ನು ಹುಟ್ಟಿಸಿದ ತಾಯನೇ ದೈವದಾಣಿ, ನಾನು ಪ್ರಾರ್ಥನೆ ಮಾಡಿ ಬಂದಿದ್ದೇನೆ, ನೀವೇ ದಾರಿ ತೋರಿಸ್ಬೇಕಂತ. ದೇವರು ನನ್ನನ್ನು ಹೊರಗೆ ಹಾಕಿದ್ದು ಅಷ್ಟೇ ಯೋಚಿಸಿದೆ. ಸ್ಟೇಜ್ ಇಂದ ದೇವರೇ ನನ್ನನ್ನು ಹೊರಗೆ ಹಾಕಿಸಿದ್ದು ಯೋಚಿಸಿದೆ. ಎಲ್ಲ ಕೇಳುದು ಇರ್ದಾನ ನೀವೇನು ಮಾತಾಡ್ಲಿಲ್ಲ ಅಂತ. ನನ್ಗೆ ಎಂತ ಹೇಳ್ಲಿಕ್ಕೆ ಆಗ್ತದೆ, ಪರವಾಗಿಲ್ಲ ಹೇಳಿದ್ರು, ಕೆಲವರು ಕಾಲ್ ಮಾಡಿ ಹೇಳಿದ್ರು ಅದು ನಿಮ್ಗೆ ಕೊಟ್ರೆ ಬೇರೆಯವರಿಗೆ ಬೇಜಾರಾಗ್ತದೆ ಅಂತೆಲ್ಲ ಹೇಳಿದ್ರು. ಓಕೆ ಪರವಾಗಿಲ್ಲ ಬಿಟ್ಟೆ, ಯಾಕಂದ್ರೆ ಹೋರಾಟ ಸಕ್ಸಸ್ ಆಗ್ಬೇಕು, ಹೋರಾಟ ಸಕ್ಸಸ್ ಆಗ್ಬೇಕು, ನ್ಯಾಯಯುತವಾಗಿ ಹೋಗ್ಬೇಕು. ಅವತ್ತು ನಂದೇಗಿತ್ತು, ನಾನು ಹೀಗೆ ಮೀಟಿಂಗ್ ಆಗುವಾಗ ಹೇಳಿದೆ, ಯಾರ್ದು ಹೆಸರು ಬೇಡ, ನಾವು ಸೌಜನ್ಯನ ರೇಪ್ ಮಾಡಿದವರು ಯಾರಂತ ಅವತ್ತು ನಾನು ಕೆಳಗಿದ್ದೆ. ಅವತ್ತೇ ಹೆಸರು ರಿಲೀಸ್ ಆದದ್ದು. ಆ ಹೋರಾಟದಲ್ಲಿ ವ್ಯಕ್ತಿಯ ಹೆಸರು ಬಂದದ್ದು ಅಲ್ಲೇ ಸ್ಟಾರ್ಟ್ ಆಯ್ತು. ನಾನು ಸ್ಟೇಜ್ ಹೊರಗಿದೆ, ಮತ್ತೆ ಮನಸ್ಸಲ್ಲಿ ಬೇಜಾರು. ಒಂದು ಹೋರಾಟದ 2 ದಿವಸ ಮುಂಚೆ ಕಾಲ್ ಇಲ್ಲ, ಎಂತ ಸಿಲ್ಲ, ಅದಕ್ಕಿಂತ ಮುಂಚೆ ಮೀಟಿಂಗ್ ಎಲ್ಲ ಹೋಗಿದ್ದೆ, ಬಿಟ್ಬಿಟ್ರು. ಮತ್ತೆ ನನ್ನಷ್ಟಕ್ಕೆ ನಾನಿದ್ದೆ, ಮತ್ತೆ ಬೇರೆ ಯಾವ ಟೀಮಿಗೂ ನಾನು ಹೋಗ್ಲೂ ಇಲ್ಲ. ಒಂದು ಸಲ ಪ್ರಶ್ನೆ ಮಾಡಿದಾಗ ನಮ್ಗೆ ಸ್ವಲ್ಪ ನೆಗೆಟಿವ್ಸ್ ಎಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಓಕೆ ಇರ್ಲಿ ಬಿಟ್ಬಿಟ್ಟು, ಯಾಕಂದ್ರೆ ಎಂತ ಅಂತೇಳಿ ಈಗ ಹೇಳ್ತೇನೆ, ಆ ಒಂದು ಹೆಣ್ಣು ಮಗಳು ಸತ್ತಿದ್ದಾಳೆ, ಕಣ್ಣಿಗೆ ಅದು ಬರ್ತದೆ, ಅವಳಿಗೆ ನ್ಯಾಯ ಸಿಗ್ಬೇಕು. ಈಗ ಸಹ ನಾನು ಹೇಳುದಷ್ಟೇ, ಅವಳಿಗೆ ನ್ಯಾಯ ಸಿಗ್ಬೇಕು. ಹಾಗಂತೇಳಿ ನಾವು ಒಟ್ಟಾರೆ ಮಾಡಿದ್ರೆ ಮತ್ತೆ ಒಂದು ಸಾಕ್ಷಿ ಕೊಡಿ, ನಾನು ಕೇಳಿದ್ದು ಸಾಕ್ಷಿ ಕೊಡಿ ಅಂತ, ಅದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಸಾಕ್ಷಿ ಕೊಡಿ, ನಮ್ಮಲ್ಲಿ ಸಾಕ್ಷಿ ಇದ್ರೆ ಕೊಂಡೋಗಿ ಅದನ್ನು ಪ್ರೊಡ್ಯೂಸ್ ಮಾಡುವ, ಅಥವಾ ನಾವು ಒಂದು ನಿಲ್ಲುವ, ನಿಮ್ಮ ಪರವಾಗಿ ಎಲ್ಲರೂ ನಿಲ್ತಾರೆ ಅಂತ ಕೇಳಿದೆ. ನನ್ಗೆ ಆಯ್ತು, ಬೋಳಿ ಮಗ ಡ್ಯಾಶ್ ಮಗ ಸೊಂಟದ ಕೆಳಗಿನ ಪದ, ಎಂತ ಸಾಕ್ಷಿ ಹೇಳಿದಕ್ಕೆ ಇಷ್ಟ. ಮತ್ತೊಬ್ಬ ಹೇಳಿದಾನೆ ವ್ಯಕ್ತಿ, ಇರ್ಲಿ ನನ್ಗೆ ಅವರ ಟೀಮ್ನವರೇ ತಂದು ಆಡಿಯೋ ಕೇಳಿಸಿದ್ದಾರೆ, ಅವನ ನಾಲೆಗೆ ಚಪ್ಪಲ್ ಅಂತ ಹೇಳಿದ್ರು. ಒಬ್ಬ ಮುಖ್ಯ ವ್ಯಕ್ತಿ, ಬೇಡ ಹೆಸರು ಹೇಳಲ್ಲ ನಾನು, ದೇವರ ಇದ್ರ ಪ್ರಾಮಿಸ್ ಹಾಕಿ ಹೇಳಿದಾನೆ ಒಬ್ಬ ವ್ಯಕ್ತಿ, ಆಡಿಯೋ ತಂದು ಅವರ ಟೀಮ್ನವನ್ನೇ ಒಬ್ಬ ತೋರಿಸಿದಾನೆ, ನನ್ನ ನಾಲೆಗೆ ಚಪ್ಪಲ್ ಅಂತ. ನಾನು ದೇವರನ್ನು ನಂಬಿ ನಾಳೆಗೆಯಲ್ಲಿ ಮಾತಾಡುದು. ನಾನು ಹೇಳ್ತೇನೆ, ಈಗ ಸಹ ನಂಗೊಂದು ತಪ್ಪ ಮಾತಾಡ್ಲಿಕ್ಕೆ ಬುದ್ಧಿ ಕೊಡುದು ದೇವರು, ಅದನ್ನೇ ಹಾಗೆ ಹೇಳಿದ ಮೇಲೆ ನಾವೆಂತ ಇರ್ಬೇಕು, ನಾನು ನ್ಯೂಟ್ರಲ್ ನಾನು ಈಗ ಹೇಳ್ತೇನೆ, ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ಹಾಗಂತೇಳಿ ಒಟ್ಟಾರೆ ಹೋಗ್ಕೊಂಡು ನಮ್ಮ ದೇವಸ್ಥಾನವನ್ನು ಇದು ಮಾಡಿಕೊಂಡು ದೇವಸ್ಥಾನವನ್ನು ಕೆಟ್ಟ ರೀತಿಯಾಗಿ ಕೆಲವರು ಮಾಡಿದ್ರು. ಮತ್ತೊಂದು ನೀವು ಇದರಲ್ಲಿ ವಿಶೇಷ ನೋಡಿ, ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಪ್ರತಿ ಧರ್ಮಕ್ಕೆ ಗೌರವ ಕೊಡ್ತೇನೆ, ಪ್ರತಿ ಧರ್ಮಕ್ಕೆ ನಾನು ಗೌರವ ಕೊಡ್ತೇನೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತೇಳಿ ನನ್ನಲ್ಲಿ ಕೆಲವು ಕಮೆಂಟ್ಗಳು ಬರುವಾಗ ಕೆಲವು ಬೇರೆ ಧರ್ಮದವರು, ನಾನು ಹೇಳ್ಬಾರ್ದು ನಿಜವಾಗಿ, ಆದ್ರೆ ಹೇಳ್ಬೇಕಾಗ್ತದೆ ಸಂದರ್ಭ, ಬೇರೆ ಧರ್ಮದವರು ಇದ್ರಲ್ಲಿ ಬಹಳ ಇಂಟ್ರೆಸ್ಟ್ ಅಲ್ಲಿ ಕಮೆಂಟ್, ದೀಪಣ್ಣ ನೀವು ಸತ್ಯ ಧರ್ಮದ ಪರವಾಗಿದ್ರೆ ನೀವು ಹೀಗೆ ಅಂತ ಯೋಚಿಸಿರ್ಲಿಲ್ಲ ಅಂತ. ಉಳಿದ ನನ್ನ ಒಂದೇ ಒಂದು ಫೇಸ್ಬುಕ್ ಅಲ್ಲಿ ಸಾಮಾಜಿಕ ಕೆಲಸ ಮಾಡೋದಕ್ಕೆ ಕಮೆಂಟ್ ಬರದಿದ್ದವರದು ಇದರಲ್ಲಿ ಬರ್ತದೆ. ಅಲ್ಲ, ಇಲ್ಲೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಅಲ್ಲಿ ಕಮೆಂಟ್ಸ್ ಬಹಳಷ್ಟು ಬರ್ತಾ ಇದೆ. ಧರ್ಮದವ್ರದ್ದು, ಬೇರೆ ಧರ್ಮದವರದು ಬಹಳಷ್ಟು. ಬೇರೆ ಇದು ಎಂತಾಯ್ತು, ಇದು ಒಬ್ಬ ಕಾಮನ್ ಸೆನ್ಸ್ ಇದ್ದವನಿಗೆ ಗೊತ್ತಾಗ್ತದಲ್ಲ, ಬೇರೆ ಬೇರೆ ಯಾಕೆ ಎಂಟ್ರಿ ಆಗ್ತಾ ಉಂಟು ಅಂತ. ನೀನು ದೊಡ್ಡ ಹೋರಾಟಗಾರ ಅಂತ ಯೋಚಿಸಿದ್ದೆ, ನೀನು ಹುಚ್ಚ, ನೀನು ಮೆಂಟಲ್. ಅಲ್ಲಿ ಬಿಜೆಪಿಯವರಿಗೆ ಬೈತಿದ್ದಾಗ ನೀವು ಹೀರೋ, ನಿಜವಾದ ಹಿಂದೂ ಸಂರಕ್ಷಕ ನೀನು. ಅವತ್ತೊಮ್ಮೆ ಸಂಘಟನೆಯವರಿಗೆ ಒಂದು ಬೈದೆ, ನಮ್ಮ ಬಿರುವೇರು ಕುಟ್ಲದ ಒಂದು ಇದಾಯ್ತು, ಕ್ಲಾಶ್ ಆಯ್ತು, ಅದು ಇರ್ತದೆ ನಮ್ಮದು. ಆಗ ನೀವು ನಿಜವಾದ ಹಿಂದೂ ಹೋರಾಟಗಾರ, ಇವತ್ತು ನೀನು ನಕಲಿ. ಅದು ವರ್ಡ್ಸ್ ಹೇಳಲಿಕ್ಕಾಗುದಿಲ್ಲ ನಮ್ಗೆ, ಅಂತ ವರ್ಡ್ಸ್ ಗಳಲ್ಲಿ ಬರ್ತಾರೆ. ಯಾಕೆ ಏನು ಇವರೇನು ಎಲ್ಲ ಸಾಚಗಳ, ನಾವು ಆದ್ರೆ ಸಹ ಗೌರವ ಕೊಡ್ತೇವೆ, ಎಲ್ಲ ಧರ್ಮಕ್ಕೆ ಗೌರವ ಕೊಡ್ತೇವೆ. ಹಾಗಂತೇಳಿ ನಮ್ಮ ಧರ್ಮದಲ್ಲಿ ಬಾಲ್ ಅಲ್ಲಾಡಿಸ್ಲಿಕ್ಕೆ ಬಂದ್ರೆ ಬಿಡ್ಲಿಕ್ಕೆ ಏನು ಇದಿಲ್ಲ. ಯಾಕಂತೇಳಿದ್ರೆ ಧರ್ಮವಾಗಿ ಬನ್ನಿ, ಅಧರ್ಮವಾಗಿ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಯಾರು ಕೂಡ ಬರುದು ಬೇಡ. ದೇವರನ್ನು ದೇವಸ್ಥಾನ, ಸೌಜನ್ಯ ನ್ಯಾಯಕ್ಕೆ ಬನ್ನಿ, ನಾನೇ ಕರಿತೇನೆ, ಬನ್ನಿ, ಆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು, ಬನ್ನಿ ಹೋರಾಡಿ. ಮತ್ತೆ ಅವ ಮಾಡಿದ ಇವ ಮಾಡಿದ ಅಂತೇಳಿ ನಮ್ಗೆ ಯಾರಲ್ಲಿ ಹಾಗೆ ಉಂಟು, ಅವರನ್ನು ಸಾಧಿಸ್ಕೊಂಡು ಹೋಗುದು ಬೇಡ. ನ್ಯಾಯ ಬೇಕಾ, ಅದಕ್ಕೆ ಎಂತ ಬೇಕು ಅದನ್ನೆಲ್ಲ ಪ್ರೊವಿಷನ್ಸ್ ಮಾಡಿ ನೋಡಿದಾರ ಎಲ್ಲ ತಂದು ನಿಲ್ಲಿಸಿ ನ್ಯಾಯ ಕೊಡಿಸುವ. ಅದು ಬಿಟ್ಟು ಧರ್ಮದಲ್ಲಿದೆ, ಯಾಕಂದ್ರೆ ನನ್ನದೇ ಕೆಲವು ನೋಡಿದ್ದೇನೆ, ಎಂತ ಒಂದು ಇದು. ಲಾಸ್ಟ್ ಟೈಮ್ ಇವಳ ಅನನ್ಯ ಭಟ್ನ ಬಗ್ಗೆ ಇದಾಕಿದಾಗ ನಾನು ಇದು ಮಾಡಿದೆ. ನನ್ಗೆ ಮತ್ತೆ ಒಂದು ಎಂತ ಅಂತ ಹೇಳಿದ್ರೆ, ಇವರದ್ದು ನೋಡಿದೆ, ಮತ್ತೆ ಕೆಲವು ಕಡೆ ಒಬ್ರು ಮಾಹಿತಿ ಕೊಟ್ಟರು, ಮತ್ತೆ ಇವರದ ಬಂದು ನೋಡಿದ ಕೂಡಲೇ ಜಿತೇಂದ್ರ ಗುಂಡೇಶ್ವರ ಹಾಕಿದ ಕಾನ್ಫಿಡೆನ್ಸ್ ಬಂತು. ಹಾಕಿದ್ಮೇಲೆ ಮತ್ತೆ ಕೆಲವರದು ನೋಡುವ ನಿನ್ನನ್ನು ಮತ್ತೆ ಮಗ್ಗ, ಮತ್ತೆ ಸ್ವಲ್ಪ ಟೈಮ್ ಹೋಗ್ಲಿ ನೋಡುವ, ಪುನಃ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಎಂತ ಮರಿ ಇನ್ನು ಪುನಃ ಎಂತ ಟ್ವಿಸ್ಟ್. ಮತ್ತೆ ಈ ಒಂದು ಕಾನ್ಫಿಡೆನ್ಸ್ 100% ಇತ್ತು, ಯಾಕಂದ್ರೆ 2-3 ಕಡೆಯಿಂದ ಸಹ ಮಾಹಿತಿ ಬಂತು, ಇವರದ್ದು ಕ್ಲಿಯರ್ ಆಗಿ ಸಿಕ್ಕಿತ್ತು. ಮತ್ತೆ ನೋಡುವಾಗ ಈಗ ಕಮೆಂಟ್ ಹಾಕುವಾಗ ನೀವು ಅದು ಬಿಡಿ, ನೀವು ಸೌಜನ್ಯನ ಬಗ್ಗೆ ಹೇಳಿ ಅಂತ. ನೀವು ಅದು ಬಿಡಿ, ಅದು ಅಜ್ಜಿಯ ಕತೆ ಬಿಡಿ, ನೀವು ಸೌಜನ್ಯನ ಕತೆ ಮಾತಾಡಿ ಅಂತ. ಈ ಸೌಜನ್ಯನಿಗೆ ನ್ಯಾಯ ಕೊಡ್ಬೇಕಂತ ಹೇಳಿ ನಾನು ಹೇಳಿ ಇಂಥ ಸುಳ್ಳು ಸಾಕ್ಷಿಗಳು ಬರ್ತಿದೆ, ಅದನ್ನು ಓಡಿಸಿ ಅಂತ ಹೇಳಿದಾಗ ನನ್ನನ್ನು ನೀವು ಹೇಗೆ ಹೇಳ್ತಿದ್ದೀರಾ, ಅಜ್ಜಿಗೆ ನ್ಯಾಯ ಸಿಗ್ಬೇಕಂತ ಹೇಳಿದವರು ಈಗ ಅಜ್ಜಿ ಕತೆ ಸುಳ್ಳು ಅಂತ ಹೇಳಿದಾಗ ಅಜ್ಜಿದು ಬಿಡಿ,
ನನಗೆ ಅದು ಬೇಕಂತ. ನಾನಿದ್ದದಲ್ಲಿಂದ ಇವರೇ ನನ್ನನ್ನು ಜಂಪ್ ಮಾಡಿ ಇಲ್ಲಿ ಕೊಂಡೋಗುದು, ಇಲ್ಲಿಂದ ಮತ್ತೆ ಜಂಪ್ ಮಾಡಿ ಅಲ್ಲಿ ಕೊಂಡೋಗುದು. ಅಂದ್ರೆ ನಾವು ಮಂಗಗಳ, ಅವರ ಮಂಗಗಳಾಗಿರ್ಬೋದು. ಅದು ನಿಮ್ಗೆ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ನಾವು ನಮ್ಮ ಸ್ವಂತ ಅಂತ ಯೋಚಿಸದೆ ನಾವು ಎಂತಾದ್ರೆ ಮಾಡ್ಲಿಕ್ಕೆ ಹೋದ್ರೆ ಇದೆಲ್ಲ ನಮ್ಗೆ ಬೇಕಂತ. ಕೆಲವರು ನಮ್ಮ ಫ್ಯಾಮಿಲಿಯಲ್ಲಿ ಕೇಳ್ತಾರೆ, ನಿಂಗೆ ಮನ್ಪಂದ ಕುಲ್ಲರ ಆಪುಜಿ ನಿಕ್ಕೊಂದು ಬೋರ್ಡ್ ಅಂತ. ಯಾಕಂತ ಹೇಳಿದ್ರೆ ನಾವು ಕ್ಲಾಸ್ ಆಯ್ತು, ಮನೆಯಲ್ಲಿ ಕೆಲಸ ಮಾಡುದು ಕ್ಲಾಸ್ ಆಯ್ತು, ಎಲ್ಲೂ ಹೋಗುದಿಲ್ಲ ಬೇರೆ. ಅವರಿಗೆ ಗೊತ್ತು, ಮನೆಯವರಿಗೆ ಗೊತ್ತಿರ್ತದೆ, ಫ್ರೆಂಡ್ಸ್ನವರಿಗೆ ಗೊತ್ತಿರ್ತದೆ ಯಾರ ಜೊತೆ ಕನೆಕ್ಟ್ ಇದ್ದೇವೆ ಅಂತ. ಅವ್ರು ಹೇಳ್ತಾರೆ ನಿಕ್ಕೊಂದು ಪುರ ಬೋಡ ಮಾರ್ರೆ ಪೊಕಡೆ ಅಕುಲಕುಲ್ ಸೈಯಾಡು ನಿಕ್ಕದಾಯ ಅಂತ. ಅಕುಲಕುಲ್ ಸೈಯಾಡೋದು. ಅದರ ನಡುವೆ ನಮ್ಮ ದೇವರು ಧರ್ಮ ಇದಾಗಬಾರ್ದಲ್ಲ. ನಮ್ಮನ್ನು ಇದು ಮಾಡಿದದೆ ನ್ಯಾಯ ಸಿಗ್ಬೇಕು, ನ್ಯಾಯ ಸಿಗುದು ದಾರಿ ತಪ್ಪಬಾರ್ದಲ್ಲ. ಅದೆಲ್ಲ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ಈಗ ಬಿಟ್ಟು ಬಿಟ್ಟಿದ್ದಾರೆ. ಮೊದಲಾದ್ರೆ ಒಂದು ಕಮೆಂಟ್ ಎಲ್ಲ ನೋಡುವಾಗ ಟೆನ್ಷನ್ ಆಗ್ತಿತ್ತು. ಈಗ ಕಮೆಂಟ್ ಹೇಳುವಾಗ ಡ್ಯಾಶ್ ಮಗ ಹೇಳಿದ್ರೆ ಅವ ಅದೇ ಜಾತಿ ಅಂತ ಯೋಚಿಸುದು. ಯಾಕೆ ಹೇಳಿ, ನಾನೀಗ ಓಂ ನಮ ಶಿವಾಯ ಹೇಳ್ತಿದ್ದೇನೆ ಅಂತ ನಾನು ನನ್ನ ದೇವರನ್ನು ನಾನು ಪೂಜಿಸ್ತಿದ್ದೇನೆ, ಓಂ ನಮ ಶಿವಾಯ ಅಂತ ಹೇಳ್ತೇನೆ. ನನ್ನ ಬಾಯಲ್ಲಿ ಕೆಟ್ಟ ಪದಗಳು ಒಟ್ರಾಸಿ ಬರ್ತಿದೆ ಅಂತ ಹೇಳಿದ್ರೆ, ಒಂದು ಕೆಟ್ಟ ಪದಕ್ಕೊಂದು ಶಬ್ದ ಉಂಟು ಕೆಲವು ಯೂಸ್ ಮಾಡುವಂತದ್ದು. ಕೆಲವರು ಯೂಸ್ ಮಾಡುವುದಕ್ಕೆ ಡ್ಯಾಶ್ ಡ್ಯಾಶ್ ಹಾಕಿ ಅದ್ರ ಯೂಸ್ ಮಾಡ್ತಾರೆ, ಅವರಿಗೆ ಸ್ವಲ್ಪ ಇದು ಇರ್ತದೆ. ಆದ್ರೆ ಇಂಥ ಕೆಲವು ವರ್ಡ್ಸ್ಗಳು ರಾತ್ರಿ ಹೊತ್ತಂತೂ ನಿಮ್ಗೆ ತುಂಬಾ ಡೇಂಜರ್. ಈಗ ನೀವು ಈ ಡಿಬೇಟ್ ಅನ್ನು 10 ಗಂಟೆ ಮೇಲೆ ಇಟ್ರಿ, ಆ ಪದಗಳು ನೋಡ್ಬೇಕು ದೇವರೇ. ಅದು ನಿಮ್ಗೆ ಇದು ಭೂತ ಕನ್ನಡಿಯಲ್ಲಿ ಇಟ್ಟು ನೀವು ನೋಡಿ ಡಿಬ್ ಆಗ್ಬೋದು, ಆ ರೀತಿ ಅಂತ ಪದಗಳು ಸಿಗ್ತದೆ. ಎಸ್ ಸರ್, ಬರ್ತೇನೆ. ಜೊತೆಗೆ ಬಹಳಷ್ಟು ಕರೆಗಳಿದೆ, ನಾನು ಕರೆಗಳನ್ನು ಸ್ವಲ್ಪ ಹೋಲ್ಡ್ ಮಾಡಿ ನಾನು ನೇರವಾಗಿ ವಿಚಾರಕ್ಕೆ ಬರ್ತೇನೆ. ಒಂದು ವಿಚಾರ, ಇಲ್ಲಿ ಅನನ್ಯ ಭಟ್ ಅನ್ನುವಂಥ ಕ್ಯಾರೆಕ್ಟರ್ ಯಾಕೆ ಸುಳ್ಳು ಅಂತ ಕುಂದೇಶ್ವರಿಗೆ ಬಂತು ಅಂತ ಬಂದಾಗ ಬಿಕಾಸ್ ಆಫ್ ಮಣಿಪಾಲ್, ಬಿಕಾಸ್ ಆಫ್ ಆ ವಿಚಾರದಿಂದ. ಅಂಡ್ ಬುರುಡೆ ಮ್ಯಾನ್ ಬಂದಾಗ, ಅಂದ್ರೆ ಮಾಸ್ಕ್ ಮ್ಯಾನ್ ಬಂದಾಗ ಯಾಕೆ ಸುಳ್ಳು ಅಂತ ಬಂದಾಗ ದೀಪು ಶೆಟ್ಟಿಗರ್ ಅವರು ಹೇಳಿದ್ರು, ಜೊತೆಗೆ ಅಲ್ಲಿ ಕರೆ ಮಾಡಿದ್ರು ಅಶೋಕ್ ಭಟ್ರು ಕೂಡ ಹೇಳಿದ್ರು. ಸೊ ಹಾಗಿದ್ದಾಗ ಇಲ್ಲಿ ಈ ಚಿನ್ನಯ್ಯ ಅವರ ಬಗ್ಗೆ ಮಾತಾಡಿದಾಗ ಇದೇ ವ್ಯಕ್ತಿ, ಹಾಗಿದ್ರೆ ಈಗ ಚಿನ್ನಯ್ಯ ಅವರ ಫೋಟೋ ಕಾಣ್ತಾ ಇದೆ, ಒಂದ್ಸಲ ಫೋಟೋ ಹಾಕಿ ಅದು. ಓಕೆ, ಚಿನ್ನಯ್ಯ ಅವರ ಫೋಟೋ ಕಾಣ್ತದೆ, ಅಂದ್ರೆ ಈ ಹಿಂದೆ ಇದ್ದಂತಹ ಮಾಸ್ಕ್ ಮ್ಯಾನ್ ಅಲ್ಲೇ ಸೈಡ್ ಅಲ್ಲಿ ಚಿನ್ನಯ್ಯ ಅವರ ಫೋಟೋ ಕಾಣ್ತದೆ. ಈ ವ್ಯಕ್ತಿಯೇ ಮಾಸ್ಕ್ ಮ್ಯಾನ್ ಅಂತ ಪ್ರಶ್ನೆ. ಅಂದ್ರೆ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಣಗಳನ್ನು ಹೂತಿದ್ದು ಹೌದು ಹಾಗಾದ್ರೆ? ಅಂದ್ರೆ ಮೇಲ್ನೋಟದ ಮಾಹಿತಿಗಳು ಪ್ರಕಾರ ಏನ್ ಹೇಳಿದ್ರೆ, ಅಲ್ಲಿ ಹಿಂದೆ ಕೆಲಸ ಮಾಡ್ತಾ ಇದ್ದ, ಸಾರ್ವಜನಿಕ ಟಾಯ್ಲೆಟ್ ನಲ್ಲಿ ಶೌಚಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದ. ಆಗಾಗ ಈ ಅನಾಥ ಶವಗಳೆಲ್ಲ ಪತ್ತೆ ಆದಾಗ ಆವಾಗ ಪೊಲೀಸರು ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಅಲ್ಲಿ ಸ್ವಚ್ಛತಾ ಕಾರ್ಮಿಕರು ಅಥವಾ ಶವ ಹೂಡಲಿಕ್ಕೆ ಕಾರ್ಮಿಕರು ಬಂದಾಗ ಇವಾಗ ಸಾಕ್ಷಿ ಹೇಳಲಿಕ್ಕೋ ಅಥವಾ ಹೆಲ್ಪರ್ ಥರ ಆಚೆ ಈಚೆ ಹೋಗಿ ಏನು ಪೇಮೆಂಟ್ ತಗೋತಾ ಇದ್ದ. ಇವನಿಗೆ ಅದು ದೂರದಿಂದಲೇ ಗೊತ್ತು ಆ ಥರ. ಮತ್ತೆ ಬೇರೆ ಕಡೆ ಅವನು ಕೆಲಸ, ಅವನು ಏನೋ ಚಿನ್ನದ ಹೆಣದಿಂದ ಮೃತದೇಹಗಳಿಂದ ಚಿನ್ನ ತೆಗಿತಾ ಇದ್ದ. ಆ ಕಾರಣಕ್ಕೆ 1-2-3 ಸರಿ ಇವನು ಅಂತ ಬೇಡದ ಕೆಲಸಗಳನ್ನೆಲ್ಲ ಮಾಡಿದ್ದಕ್ಕೆ ಅವನನ್ನ ಅಲ್ಲಿ ಅನಾಥ ಶವಗಳು ಅಂತ ಹೇಳಿದ್ರೆ ಹೇಗೆ ಬರುತ್ತೆ ಅಂದ್ರೆ ಅಲ್ಲಿ ನೇತ್ರಾವತಿ ಇದರಿಂದ ಕಾಲು ಜಾರಿ ಬೀಳುವಂಥದ್ದು, ಕೆಲವರು ಬಂದು ಸುಸೈಡ್ ಮಾಡುವಂಥದ್ದು, ಮತ್ತೆ ಅಂದ್ರೆ ಕಾಡಿನೊಳಗೆ ಆತ್ಮಹತ್ಯೆ ಮಾಡ್ಕೊಂಡಂಥದ್ದು ಅಂಥದ್ದೆಲ್ಲ ಅಲ್ಲಿ. ಅಂದ್ರೆ ಅಲ್ಲಿ ಮೋಕ್ಷಧಾಮ, ನೀವು ಕಾಶಿ ಸೋಮೇಶ್ವರ ಆ ಕಡೆ ಎಲ್ಲ ಹೋದ್ರೆ ಸೋಮನಾಥ ಅಲ್ಲಿ ಸಾಯ್ಲಿಕ್ಕೆ ಅಂತಲೇ ಬರ್ತಾರೆ, ಮುಕ್ತಿಧಾಮ ಅಂತಲೇ ಇದೆ ಅಲ್ಲಿ ಹೆಸರು. ಅಂದ್ರೆ ಈಶ್ವರನ ಲಯ, ಅಂದ್ರೆ ಮೋಕ್ಷ ಗಾಯಕ ಈಶ್ವರ ಲಯ ಕಾನ್ಸೆಪ್ಟ್ ಇದೆ. ಆ ತರ ಒಂದು ನಂಬಿಕೆ. ಅಲ್ಲಿ ಸುಸೈಡ್ ಮಾಡಿದ್ರೆ ಯಾರು ನಾನೆಲ್ಲ ನಂಬಲ್ಲ, ಅದಕ್ಕೋಸ್ಕರ ಅಲ್ಲ ಅದಿಲ್ಲ. ಕೆಲವರು ನಂಬಿಕೆ ಆ ದೇವರ ಜಾಗದಲ್ಲಿ ಹೋದ್ರೆ ಅವರ ದೇವರ ಇದು ಸೇರ್ತೇನೆ, ಬಟ್ ಆ ತರ ಇಲ್ಲ. ಆಕ್ಚುಲಿ ಇದರಲ್ಲಿ ಏನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೆ ಮೋಕ್ಷ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪೇ. ಅಲ್ಲೇ ಹೋಗಿ ಇದ್ಕೊಂಡು ನಿಧಾನಕ್ಕೆ ಜೀವ ಹಣ್ಣು ಬಿಡ ಪ್ರಾಯ ಆಗಿ ವಯಸ್ಸಾಗಿ ಅಲ್ಲೇ ಜೀವ ಬಿಡುವಂಥ ಒಂದು ಮುಕ್ತಿಧಾಮಗಳೆಲ್ಲ ಇರ್ತದೆ, ಅದು ಬೇರೆ. ಇದು ಹಾಗಲ್ಲ, ಅಲ್ಲಿ ಹೋಗಿ ಸುಸೈಡ್ ಮಾಡೋದು ಅವರವರ ಭ್ರಮೆ, ಅವರವರ ಕಲ್ಪನೆ, ಅದನ್ನು ತಿರುಗಿಸಿ ಹಾಗೆ ಮಾಡ್ತಾರೆ. ಹಾಗಾಗಿ ಅಲ್ಲಿ ಏನು ಅನಾಥ ಶವಗಳು ಅಥವಾ ಏನು ಸುಸೈಡ್ ಮಾಡಿದಂಥ ಅಸಹಜ ಸಾವುಗಳ ಪ್ರಕರಣಗಳು ಇನ್ನೂ ಕೆಲವೊಂದು ಕಡೆ ಏನು ದರೋಡೆಕೋರರು ಏನು ಆವಾಗೆಲ್ಲ ಸಕ್ರಿಯರಾಗಿದ್ರು ಆ ಕಡೆ, ಆವಾಗ ಬಂದು ಕೊಲೆ ಮಾಡಿದ ಪ್ರಕರಣಗಳು ಕೂಡ ಇದ್ದದ್ದಕ್ಕೆ ಯಾತ್ರಾರ್ಥಿಗಳು ನೀವೊಂದು ಜಾಸ್ತಿ ರಶ್ ಕಡೆ ಇದ್ದರೆ, ಬಸ್ಸುಗಳಲ್ಲಿ ಜಾಸ್ತಿ ಜನ ಇದ್ದರೆ ಪಿಕ್ ಪಾಕೆಟ್ ಹೇಗೆ ಜಾಸ್ತಿ ಆಗ್ತದೋ ಅದೇ ರೀತಿ ಒಂದು ಕ್ಷೇತ್ರ ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ಅದರಿಂದ ರಕ್ತ ಹೀರುವ ಇಂಬುಳಗಳು ಅಲ್ಲೆಲ್ಲೆಲ್ಲಿ ಏನು ಕಳ್ಳರು ಅವರು ಪಿಕ್ ಪಾಕೆಟ್ ಮಾಡೋರು ಬರ್ತಾರೆ. ಅದೇ ರೀತಿ ಅಲ್ಲಿ ಸ್ವಲ್ಪ ಆ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಅಲ್ಲಿ ಅನಾಥ ಶವಗಳು ಇದು ಸಿಗ್ತಾ ಇತ್ತು. ಆಗ ಅಸಹಜ ಶವಗಳು ಸಿಗ್ತಾ ಇದ್ದಾಗ ಅದಾಗ ಗ್ರಾಮ ಪಂಚಾಯತ್ ಮೂಲಕ ಅದನ್ನು ದಫನ ಮಾಡುವಂಥದ್ದು, ಅಂದರೆ ಪೊಲೀಸ್ ಇಲಾಖೆ, ವೈದ್ಯರು ಪೋಸ್ಟ್ ಮಾಡಿ ಎಲ್ಲ ಕ್ರಮ ಪ್ರಕಾರ ಮಾಡಿ ಅಲ್ಲೆಲ್ಲ ಉಳ್ತಾ ಇದ್ರು. ಆವಾಗ ಇವ ಹೆಲ್ಪ್ ಮಾಡ್ತಾ ಇದ್ದ. ಆ ಸಂದರ್ಭವನ್ನ ಅವನನ್ನು ಹೊರಗೆ ಹಾಕಿದ ಅವನಿಗೆ ಸಿಟ್ಟಿತ್ತು. ಸುಜಾತ ಭಟ್ರಿಗೆ ಏನು ಪರಿಕಾರ ಮನೆ ಜಾಗದ್ದು ದಾನ ಕೊಟ್ಟದ್ದು ಅಥವಾ ಮಾರಾಟ ಮಾಡಿದ್ದೋ ಅದರದ್ದು ತನ್ನ ಹಿರಿಯರ ಪಾಲಿತ್ತು, ತಾನು ಗೊತ್ತಿಲ್ಲದೆ ಅಲ್ಲಿ ಮಾರಾಟ ದಾನ ಆಗಿ ಹೋಗಿತ್ತು. ಹಾಗಾಗಿ ನಾನು
ಬಂದಿದ್ದೇನೆ ಆ ಒಂದು ಆಕ್ರೋಶ ಇತ್ತು. ಈ ಒಂದು ಚಿಹ್ನೆಯನ್ನು ಅಲ್ಲಿಂದ ಹೊರಗೆ ಹಾಕಿದ್ದರ ಆಕ್ರೋಶ ಇತ್ತು. ಈ ಎಲ್ಲ ಪ್ರತಿಯೊಂದು ಕ್ರೈಮ್ನಲ್ಲಿ ಈ ರೀತಿಯ ಒಂದು ಮನ ಕೆಲಸದವರದ್ದು ಏನು ಕ್ರೈಮ್ ಮಾಡ್ತಾರೆ ಅನ್ನೋ ಬಿಟ್ಟು ಹೋದ ನಂತರ ಅದೇ ರೀತಿಯಾದಂಥ ಒಂದು ಆಕ್ರೋಶಗಳು ಎರಡು ಪ್ರಕರಣದಲ್ಲಿ ಕಂಡು ಬರೋದ್ರಿಂದ ಅವನು ಇವರ ಒಂದು ಆಲ್ರೆಡಿ ಹೋರಾಟ ಮಾಡುವಂಥ ಷಡ್ಯಂತ್ರದವರೊಟ್ಟಿಗೆ ಸೇರಿಕೊಂಡು ಇದಕ್ಕೆ ಖಾಲಿ ಮಟ್ಟಣ್ಣ ಅವರ ಗ್ಯಾಂಗ್ ಮಾತ್ರ ಅಲ್ಲ, ಇದಕ್ಕೆ ಒಂದು ಬೆಂಗಳೂರಿನಲ್ಲಿ ಒಂದು ಎಡಪಂಥೀಯ ಕಮ್ಯುನಿಸ್ಟು ಹಿಂದುತ್ವ ದ್ವೇಷಿ ಹಿಂದೂ ಸಂಸ್ಕೃತಿ ವಿರೋಧಿಸುವ ಮತಾಂತರ ಮಾಡುವಂಥ ವ್ಯವಸ್ಥಿತ ಹುನ್ನಾರ ನಡೆಸುವಂಥ ಕೆಲವೊಂದು ಮತ್ಸರದ ವೈರಸ್ ಮನೋಸ್ಥಿತಿಯವರು ಆ ಗ್ಯಾಂಗ್ಗಳೆಲ್ಲ ಒಟ್ಟಾಗಿ ಅವರು ಈ ಧರ್ಮಕ್ಷೇತ್ರಗಳ ಬಗ್ಗೆ ಉಡುಪಿ ಚಲೋ ಇರ್ಬೋದು ಅಥವಾ ಈ ನಮ್ಮ ಈ ಧರ್ಮಸ್ಥಳ ಕ್ಷೇತ್ರ ವಿರೋಧ ಇರ್ಬೋದು, ಇಂಥದ್ದಕ್ಕೆಲ್ಲ ಅವು ಹಾನಿ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಅಲ್ಲಿ ಆ ಮಿದುಳುಗಳು ವೈರಸ್ ಮಿದುಳುಗಳು ಅಲ್ಲಿ ಇಂತಹ ಪ್ಲ್ಯಾನ್ಗಳನ್ನು ರೆಡಿ ಮಾಡ್ತವೆ. ಅಲ್ಲಿ ಇಂತಹ ಪ್ಲ್ಯಾನ್ ರೆಡಿ ಮಾಡುವಾಗ ಅವರಿಗೆಲ್ಲ ಏನು ನೆಟ್ವರ್ಕ್ ಆಗಿ ಈ ಸುಜಾತ ಸಿಗ್ತಾರೆ, ಇವ ಚಿನ್ನಯ್ಯ ಸಿಗ್ತಾನೆ, ಅದಕ್ಕೆ ಮೆಟ್ಟಣ್ಣನವರು ಅವರಿಗೆ ಪ್ರಮುಖ ಕೊಂಡಿಯಾಗಿ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ರಾದ್ದಾಂತಗಳಾಗ್ತದೆ. ಮತ್ತು ಇವರಿಗೆಲ್ಲ ಏನು ಸಂವಾದ ಭೂಮಿ ಬದುಕು ಏನೋ ಆದ ರೀತಿಯ ಒಂದು ಸಂಘಟನೆಗಳೆಲ್ಲ ಮಾಡಿಕೊಂಡು ಅವರಿಗೆಲ್ಲ ಮುಖವಾಣಿಗಳಾಗಿ CM ಸಲಹಾ ಮಂಡಳಿಯ ಸದಸ್ಯರು ಹಿಂದೆ ಎಲ್ಲ ಆದವರು ಈ ಗೋಪಾಲ್ ಗೌಡ್ರು ಅಂತವರೆಲ್ಲ ಕೇಳಿಕೊಂಡು ಅದನ್ನು SIT ಕೊಡಬೇಕು ಅಂತ. ಅದಕ್ಕೆ ಮತ್ತೆ ಏನು ತಮಿಳುನಾಡು ಸಂಸದ ಅಂತ ಹೇಳ್ತಾರೋ ಅದಕ್ಕೆ ಅವರ ಸೆಂಥಿಲ್ ಬೆರ್ಲಿ ಹೆಸರು ಕಾರಣ ಮುಖ್ಯವಾಗಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಸೌಜನ್ಯ ಪ್ರಕರಣವನ್ನು ನೋಟಾ ಅಭಿಯಾನ ಮಾಡಿಕೊಂಡು ಕಾಂಗ್ರೆಸ್ಗೆ ಲಾಭ ಮಾಡಬೇಕು ಅಂತ ಮಾಡಿದಂಥ ವಾರ್ ರೂಮಲ್ಲಿ ಕೆಲಸ ಮಾಡಿದ್ದಂಥ ಸೆಂಥಿಲ್ ಇದ್ರು, ಜಿಲ್ಲಾಧಿಕಾರಿ ಆಗಿದ್ದರು. ಸೊ ಅವರ ಹೆಸರು ಕೂಡ ಬಂತು. ಇಲ್ಲಿ ಕೇವಲ ಒಬ್ಬ ಸೆಂಥಿಲ್ ಅವರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ 10 ಜನರು ಏನು CMಗೆ ಮನವರಿಕೆ ಮಾಡುವಂಥ ಕೆಪಾಸಿಟಿ ಇರುವಂಥ ಅಧಿಕಾರಿ, ಮಾಜಿ ಅಧಿಕಾರಿಗಳು, ಪತ್ರಕರ್ತರು ಇವರೆಲ್ಲ ಸೇರಿಕೊಂಡು ಈ ಪ್ರಕರಣವನ್ನು SIT ಕೊಡಬೇಕು ಅಂತ ಒತ್ತಾಯ ಮಾಡುವಲ್ಲಿ ಪ್ರಮುಖ ಕಾರಣ ಆಗಿದ್ದಾರೆ. ಹಾಗಾಗಿ ಈ ಇವರೆಲ್ಲ ಸೇರಿಕೊಂಡು ನಾಟಕ ಆಡಿದ್ರೆ ಅದಕ್ಕೆ ಪ್ರಭಾವ ಬೀರಲಿಕ್ಕೆ ಏನು ಮಾಜಿ ಪತ್ರಕರ್ತರು, ಅಧಿಕಾರಿಗಳು, ಎಡಪಂಥೀಯರು ಇವರೆಲ್ಲ ಸೆಟ್ ಮಾಡಿ CMಗೆ ಪ್ರಭಾವ ಬೀರಿ SITಯನ್ನು ಮಾಡಿ SITಗೆ ತಮಗೆ ಬೇಕಾದಂಥ ಅಧಿಕಾರಿಗಳನ್ನೇ ಅವ್ರು ಹೇಳ್ತಾರಲ್ಲ ಪ್ರಣಬ್ ಮೊಹಂತಿಯನ್ನೇ ಮಾಡಬೇಕು ಅಂತ ಅವರು ಕೂಡ ಒತ್ತಾಯ ಮಾಡ್ತಾರೆ. ನೋಡಿ, ವಕೀಲರು ಹೇಳಿದ ತಕ್ಷಣ ಕೇರಳದ ಪೊಲೀಸರು ತನಿಖೆ ಆಗಬೇಕು ಅಂತ ಹೇಳಿದ್ರು. ಅದಾದಮೇಲೆ ಪ್ರಣಬ್ ಮೊಹಂತಿ ಆಗಬೇಕು ಅಂತ ಹೇಳಿ ಎಲ್ಲ ಪ್ರಣಬ್ ಮೊಹಂತಿಯನ್ನು ಮಾಡಿದರು. ಕೇರಳದ ತನಿಖೆ ಮಾಡಲಿಲ್ಲ. ಕೇರಳದ ಪತ್ರಕರ್ತರು ಒಂದು ಮಾಡಿದಂಥ ವರದಿಗಳನ್ನು ನೋಡಿರ್ಬೋದು. ಕೇರಳ ಏನು BBC ಮಾಡಿತ್ತು, ಅಲ್ ಜಜೀರಾದಲ್ಲಿ ಮಾಡಿತ್ತು, ಟೈಮ್ಸ್ ನಾವಲ್ಲಿ ಮಾಡಿತ್ತು ರೀ. ಬೇಜಾರದು ಏನು ಹೇಳಿದ್ರೆ ಅದರಲ್ಲಿ ಮಾಸ್ ಬರಿಯಲ್ ಅಂತ ರುಂಡ ತಲೆಬುರುಡೆಯನ್ನು ತಗೊಂಡೋಗಿ ಅದನ್ನು ಎಷ್ಟು ಸಾರಿ ತೋರಿಸಿದ್ರು. ಆ ಧರ್ಮಸ್ಥಳದಲ್ಲಿ ಆ ಥರ ಒಂದು ಮಾಸ್ ಬರಿಯಲ್ ಆಗಿದೆ ಎನ್ನುವಂಥ ಭಾವನೆಗಳನ್ನೇ ಸೃಷ್ಟಿಸಿದ್ರು. ಇದಕ್ಕೆಲ್ಲ ಒಂದು ಷಡ್ಯಂತ್ರ ಅಂತ ಹೇಳೋದು. ಯಾಕೆಂದರೆ ಕೇರಳ ಮಾಧ್ಯಮದವರು, ಕೇರಳ ಪೊಲೀಸರು ಈ ರೀತಿಯಾಗಿ ಮಾಡಿಕೊಂಡು ಆಲ್ರೆಡಿ 1-2 ವರ್ಷಗಳ ಒಂದು ಪ್ಲ್ಯಾನ್ ಇರ್ಬೋದು. ಇದಕ್ಕೆ ಈ ರೀತಿಯಾಗಿ ಮಾಡ್ಬೋದು, ಹೇಗೆ ಹೊಡೆದಾಟ ಮಾಡ್ಬೋದು ಅಂತ ಅವರ ಧರ್ಮಸ್ಥಳ ವಿರುದ್ಧ ಒಂದು ಅಪಪ್ರಚಾರ ಮಾಡಿ ಅವರನ್ನು ಸೋಲಿಸಬೇಕು. ಕೇಸಲ್ಲಿ ಏನೂ ಆಗೋದಿಲ್ಲ ಅಂತ ಗೊತ್ತು. ಒಂದು ವೇಳೆ ನಮ್ಮದು ಸುಳ್ಳು ಅಂತ ಪ್ರೂವ್ ಆದರೂ ದೊಡ್ಡ ಶಿಕ್ಷೆ ಆಗಲಿಕ್ಕಿಲ್ಲ. ಮತ್ತು ಒಂದು ವೇಳೆ ಆ ಬುರುಡೆಗಳನ್ನು ತಗೊಂಡು ಮಾಡಿ ಲಾಸ್ಟಿಗೆ ಏನೂ ಆಗೋದಿಲ್ಲ, ಅದರಲ್ಲಿ ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ಜನ ಅಪವಾದ ಮಾತ್ರ ಚಿರಸ್ಥಾಯಿಯಾಗಿ ನಿಲ್ತದೆ, ನಾವು ಮೆರಿಬಹುದು ಎನ್ನುವಂಥ ಒಂದು ದುಷ್ಟ ಆಸೆಯನ್ನು ಹೊತ್ತುಕೊಂಡಂತಹ ಆ ತಂಡ ಇವತ್ತು ಏನು ಒಂದೊಂದಾಗಿ ಬೆತ್ತಲಾಗ್ತಾ ಇದೆ. ಮತ್ತು ನೋಡಿ SIT ತನಿಖೆ ಒಂದು ಸಾಧಾರಣ ಈ ಬುರುಡೆ ಪ್ರಕರಣ 2 ತಿಂಗಳಾಗ್ಬೋದು, SIT ತನಿಖೆ ಸಾಧಾರಣ 1 ತಿಂಗಳ ಹತ್ರ ಆಗ್ಬೋದು. ಅಂದರೆ ಇಷ್ಟೆಲ್ಲ ಒಂದು ಆದಾಗ ಆರಂಭಿಕ ದಿನಗಳಿಂದ ಒಂದು ಮೊನ್ನೆ ಈ ಸುಜಾತ ಪ್ರಕರಣ ಟ್ವಿಸ್ಟ್ ಆಗುವವರೆಗೆ ನಮ್ಮ ಧರ್ಮಸ್ಥಳಕ್ಕಾದ ಹಾನಿಯಾಗಿರ್ಬೋದು. ಆ ಪ್ರಕರಣವನ್ನು ಮಾಧ್ಯಮಗಳಲ್ಲಿ ಇದರಲ್ಲಿ ಬೇಕಂತಲೇ 100 ಧರ್ಮಸ್ಥಳದಲ್ಲಿ 100 ಹೆಣಹೂತ ಪ್ರಕರಣ ಅಂತ ಆರಂಭದಿಂದ ಸ್ಟಾರ್ಟ್ ಆಗುದು. ಅಂದ್ರೆ ನೀವು ಒಂದು 100 ಸರಿ ಅದನ್ನು ಓದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಅದು ನಿಲ್ತದೆ. 100 ಹೆಣಹೂತ ಶವನ ಧರ್ಮಸ್ಥಳ. 1000 ಜನ ಸರಿ ಹೇಳ್ತಾರೆ, 100 ಸರಿ ಅಂದರೆ ಓದ್ತೇವೆ, 1000 ಸರಿ ಹೇಳ್ತಾರೆ, ಲಕ್ಷಾಂತರ ಜನ ನೋಡ್ತಾರೆ, ಕೋಟ್ಯಾಂತರ ಜನ ನಂಬ್ತಾರೆ. ಕೊನೆಗೆ ಏನಾಗುವುದು? ಧರ್ಮಸ್ಥಳದ ಮೇಲೆ ಒಂದು ಬ್ರ್ಯಾಂಡ್ ಆಗ್ತದೆ ಎನ್ನುವಂಥ ಅವರೊಂದು ಷಡ್ಯಂತ್ರ ದುರಾಸೆಯ ಫಲ ಏನು ಇದು ಈಡೇರಲಿಲ್ಲ. ಯಾಕೆ ಹೇಳಿದರೆ ನಾನು ಆರಂಭದಿಂದಲೂ ಇದೊಂದು ಬುರುಡೆ ಪ್ರಕರಣ ಅಂತ ಬರೆದೆ. ಒಂದೊಂದು ಬುರುಡೆ ಹೊಂಡ ತೋಡುವಾಗಲೂ 1-0 2-0 ಧರ್ಮಸ್ಥಳ ವಿರೋಧಿಗಳಿಗೆ ಸೋಲು, 5-0 ಸೋಲು. ಹೌದೌದು, ನೀವು ಆ ರೀತಿಯಾಗಿ ಆರಂಭದಲ್ಲಿ ನನಗೆ ಆ ರೀತಿ ಅಂದ್ರೆ ಒಂದು ವೇಳೆ ಅಲ್ಲಿ ಸಿಗ್ತಾ ಇದ್ರೆ ನಿಮ್ ಕತೆ ಏನು ಅಂತ ನನಗೆ ಬರುಡೆ ಪ್ರಕರಣದಲ್ಲೂ ಯಾಕೆ ಹೇಳಿದ್ರೆ ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋದು ಪ್ರತಿ ಸರಿಯೂ ಅಂದ್ರೆ ಅದರ ಸೌಜನ್ಯ ಪ್ರಕರಣ ಸಮಾಜದ ಮುಂದೆ ಮುಖ ತೋರಿಸ್ಬೇಕು. ಮತ್ತೆ ನೀವು ಅಲ್ಲ, ಒಂದು ವೇಳೆ ಆಗುದಿಲ್ಲ ಅಂತ ನನಗೆ ಗೊತ್ತಿತ್ತು,
ಆದ್ರೆ ಒಂದು ವೇಳೆ ಆದ್ರೆ ನೀವು ಹೇಳಿದಾಗ ನೋಡಿ, ಇಷ್ಟು 26 ವರ್ಷ ವ್ಯವಸ್ಥಿತ ಷಡ್ಯಂತ್ರ ಇದೆ ಅಂತ ಬಂದಾಗ ಸುಮ್ನೆ ಹೋಗಿ ಅಲ್ಲೆಲ್ಲ ವಿಚಾರ ಬರುತ್ತೆ. ಸುಮ್ನೆ ಹೋಗಿ ಯಾರು ಕೂಡ ಅಲ್ಲಿ ಅಲ್ಲ, ತುಂಬಾ ಜನ ಹೇಳಲ್ಲ, ಮೊದ್ಲೇ ಹೇಳಿರ್ತದೆ ಒಂದು ಸೆಟ್ಟಿಂಗ್ ಆಗಿರ್ಬೋದು ಅಥವಾ ಇಟ್ಟಿರ್ಬೋದು, ತೆಗೆದಿರ್ಬೋದು ಅಂತ ವಿಚಾರಗಳು ಬರುತ್ತೆ. ತಾವು ಘಂಟಾಘೋಷವಾಗಿ ಈ ರೀತಿ ಹೇಳಿದ್ರೆ ಒಂದು ಉಲ್ಟಾ ಹೊಡೆದ್ರೆ ಏನ್ ಕತೆ? ಅದರ ಹಿಂದೆ ಇರುವಂತಹ ಮಾಹಿತಿಗಳು ನನಗೆ ಬರ್ತಾ ಇತ್ತು. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಧರ್ಮಸ್ಥಳದ ಹಾನಿ ಇದೆ. ನನಗೆ ಮತ್ತೆ ನಾನು ಒಂದು ತಜ್ಞರ ಹತ್ರ ಎಲ್ಲ ಮಾತಾಡಿದ್ದೇನೆ. ಇದು ಎಲುಬು ಅಥವಾ ಬುರುಡೆ ಇದರಿಂದಾಗಿ ಏನಾದರೂ ಅತ್ಯಾಚಾರ ಅಥವಾ ಇದು ಕೊಲೆ ಮಾಡಿದ್ದು ಏನಾದ್ರು ಸಾಬೀತಾಗ್ತದೆ? ಇಲ್ಲ ಅಂತ ಹೇಳಿದರು. ಅಂದ್ರೆ ಸಾಬೀತಾಗದ ವಿಚಾರವನ್ನು ಇವರು ಕೆದಕ್ತಾರ ಇದ್ದಾರೆ ಅಂತ ಹೇಳಿದ್ರೆ ಇದು ಎಂದೂ ಸಾಬೀತಾಗುವುದಿಲ್ಲ. ಇದು ಒಂದು ಅವರು ಮಾನಹಾನಿ ಮಾಡಲಿಕ್ಕೆ, ತೇಜೋವಧೆ ಮಾಡಲಿಕ್ಕೆ ಅನ್ನೋದು ಸ್ಪಷ್ಟ. ಸರಿ, ಓಕೆ. ಈಗ ಅಲ್ಲಿ ಏನು ಇಲ್ಲ ಅಂತ ಹೇಳಿದ್ರು ಕೂಡ ಆ ವ್ಯಕ್ತಿ ಅಲ್ಲಿ ಇದೆ ಅಂತ ಹೇಳಿ ಹೋಗ್ತಾರೆ. ತಾವು ಹೇಳಿದಾಗೆ ಒಂದು ಷಡ್ಯಂತ್ರ, ಒಂದು ಟೀಮ್ ವರ್ಕ್ ಇದೆ. ಅಲ್ಲಿ ಇಲ್ಲ ಆದ್ರೂ ಕೂಡ ಅವರು ಯಾವ ಧೈರ್ಯದ ಮೇಲೆ ಅಥವಾ ಯಾವ ಒಂದು ನಂಬಿಕೆಯ ಮೇಲೆ, ಯಾವ ಒಂದು ಆತ್ಮವಿಶ್ವಾಸದ ಮೇಲೆ ಅಲ್ಲಿ ಇದೆ, ನಾನು 100 ಶವಗಳನ್ನು ಹುತ್ತಿದ್ದೀನಿ, ನೋಡಿದ್ದೀನಿ, ನಾವು ತೆಗಿತೀವಿ ಅಂತ ಹೇಳಿ ಆ ಪಾಯಿಂಟ್ಸ್ ಗಳನ್ನ ಗುರುತಿಸಿದ್ದಾರೆ, ಅಥವಾ ಯಾವ ಧೈರ್ಯದ ಮೇಲೆ, ಅಥವಾ ಏನಾದ್ರೆ ಹಿಂದಿರುವಂತದ್ದು? ಈಗ 7 ವರ್ಷಗಳಲ್ಲಿ ಸಾಧಾರಣ ಎಷ್ಟು 100 ಹೆಣ ಅಸಹಜ ಸಾವಾಗಿದೆ. 100 ಹೆಣ ಏನೋ ಅಂತದನ್ನು ಹೂಳ್ಬೇಕು, ಅಂದ್ರೆ ಸುಡಬಾರ್ದು ಕಾನೂನು ಪ್ರಕಾರ. ಅವನು ಆ ಸಂದರ್ಭದಲ್ಲಿ ಅವನು ನೋಡಿರ್ತಾನೆ. ಅವ ಯಾಕೆಂದ್ರೆ ಅವನ ಶೌಚಕರ್ಮ, ಅವನ ಕೆಲಸವೇ ಅಂತದ್ದು. ಅದು ಹೆಣಗಳು ಬರ್ತದೆ ಹೋಗ್ತದೆ, ಇವನ ಅಸಿಸ್ಟೆಂಟ್ ಕೆಲಸ ಮಾಡೋದು. ಅವನು ಹಾಗೆ ತುಂಬಾ ಸರಿ ಅವನ ತಲೆಯಲ್ಲಿ ಇರ್ತದೆ, ಇಲ್ಲಿ ಎಲ್ಲಿ ಹೋದ್ರೂ ಹೆಣ ಸಿಗ್ತದೆ ಅಂತ. ಆದ್ರೆ ನೇತ್ರಾವತಿ ನದಿ ತಟ ಅದು ಬಹಳ ದೊಡ್ಡದಿದೆ. ಅಂದ್ರೆ ಈ ಬೇರೆ ಧರ್ಮದಲ್ಲಿ ಬರೀ ಎಲ್ಲ ಅದರ ದಫನ ಅಂತ ಹೇಳಿದ್ರೆ ಒಂದೇ ಹತ್ತಿರ ದಫನ ಭೂಮಿ ಅಂತ ಇರ್ತದೆ, ಅದು ಹತ್ರ ಆಗಿ ಮಾಡ್ತಾರೆ. ಇದು ಏನು ದಫನ ಭೂಮಿ ಅಂತ ಅಲ್ಲ, ಇದು ನೇತ್ರಾವತಿ ಪಕ್ಕ, ಸಾನಘಟ್ಟ ಪಕ್ಕ, ನದಿ ಪಕ್ಕ ಎಲ್ಲ ಸಿಕ್ಕಿದ್ರೆ ಆ ಮೇಲ್ಗಡೆ ಇರುವ ನದಿ ತಟದ ಕಾಡುಗಳಲ್ಲಿ ಉದ್ದಕ್ಕೆ ಆಗುವಂಥದ್ದು. ಅದು ಸ್ಪಷ್ಟವಾಗಿ ಹುಡುಕಿದ್ರು ಅದು ಸಿಗುವಂಥದ್ದಿಲ್ಲ. ಯಾಕಂದ್ರೆ ನಮ್ಮ ಮನೆಯ ತಂದೆಯಲ್ಲಿ ಅಲ್ಲಿ ಹೆಣವನ್ನು ಅಥವಾ ಅಂತಿಮ ಸಂಸ್ಕಾರವನ್ನು ಮಾಡಿದರೆ ಜಾಗ ಈಗ ಹುಡುಕಿದ್ರೆ ಸಿಗುವುದಿಲ್ಲ. ಹಾಗಿರುವಾಗ ಇವರು ಒಂದು ತುಂಬಾ ಹುಡುಕಿದ್ದಾರೆ. 1 ಸಿಕ್ಕಿದ್ರೆ ಸಾಕು, 2 ಸಿಕ್ಕಿದ್ರೆ ಸಾಕು, 3 ಸಿಕ್ಕಿದ್ರೆ ಸಾಕು, ಖಚಿತವಾಗಿದ್ದ ಜಾಗಗಳಲ್ಲಿ ಮಾತ್ರ ಹುಡುಕುವಂತ ಅದನ್ನೆಲ್ಲ ಪ್ಲಾನ್ ಮಾಡಿ ಇವ್ರು ಹೇಳಿ ನೋಡಿದ್ದ. ಹಾಗಾದ್ರೆ ಅಲ್ಲ, ಅವನು ಅದರಲ್ಲಿ ಇದ್ದ ಅಂತ. ಈಗ ಅಲ್ಲಿ ಡಾಕ್ಟರ್ ಇದ್ರು, ಪೊಲೀಸರು ಇದ್ರು, ಗ್ರಾಮ ಪಂಚಾಯತ್ನವ್ರು ಇದ್ರು, ಹೆಣ ಹೊಟ್ಟೆ ಪಿಕ್ಕಾಸ್ ಹಾಕಿ ಹೂಳುವರಿದ್ರು. ಇವ ಬಂದ ಅಲ್ಲಿ ಕೆಲವು ಸಾಕ್ಷಿ ಹೇಳಲಿಕ್ಕೋ ಅಥವಾ ಏನೋ ಹೆಲ್ಪ್ ಕೆಲಸ ಮಾಡ್ಲಿಕ್ಕೆ ಆ ಕಡೆ ಬರ್ತಾ ಇದ್ದ ಅಂತ ಅವ್ರು ಎಲ್ಲರೂ ಹೇಳ್ತಾರೆ. ಅದು ಓಪನ್ ಸತ್ಯ. ಹಾಗಾಗಿ ಅದೇ ಧೈರ್ಯದಲ್ಲಿ ಅಲ್ಲಿ ಹೂತಿರ್ಬೋದು ಅಂತ. ಈಗ ಕದ್ದು ಅತ್ಯಾಚಾರ ಮಾಡಿ ಅಥವಾ ಕದ್ದು ಅವನು ಕೊಲೆ ಮಾಡಿ ಇದೇ ಜಾಗದಲ್ಲಿ ಹೂತಿದ್ದೆ ಎನ್ನುವಂಥದ್ದು ಅವನಿಗೆ 10,000 ಸಲ ಮನಸ್ಸಲ್ಲಿ ಬರ್ತದೆ. ಇದು ಯಾವಾಗಲೂ ಹೂತದ್ದು ನೋಡಿದ್ರೆ ಅವನಿಗೆ ಅದೇ ಜಾಗ ಅಂತ ಬರುವುದಿಲ್ಲ. ತಪ್ಪು ಮಾಡಿದಷ್ಟೇ ಮನಸ್ಸಿನಲ್ಲಿ ಆ ಹೆದರಿಕೆಯಿಂದ ಆ ಜಾಗ ನೋಡಿದಾಗ ಇದು ಎಲ್ಲ ಸೈಕಾಲಜಿಗಳು ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಮತ್ತೆ ಇದರಿಂದ ಏನು ಪ್ರೂವ್ ಆಗುವುದಿಲ್ಲ, ಏನು ಯಾವುದು ಇದು ಕೇವಲ ಅಪಪ್ರಚಾರ ಎನ್ನುವುದು ಸಿಕ್ಸ್ ಸೆನ್ಸ್. ನಾನು ಈ ಥರ ಹಲವು ಪ್ರಕರಣಗಳನ್ನು ನಾನು ಹಿಂದೆಯೂ ಭೇದಿಸಿದ್ದೇನೆ. ಅಂದರೆ ನನ್ನ 26 ವರ್ಷಗಳ ಕ್ರಿಮಿನಲ್ ಅಪರಾಧ ವಿಭಾಗದ ವರದಿಗಾರಿಕೆ, ಅದೇ ರೀತಿ ಬೇರೆ ವಿಭಾಗವು ರಾಜಕಾರಣವೂ ಕೂಡ ಎಲ್ಲವೂ ಇದೆ. ಬಟ್ ಮೇಯ್ನ್ ಆಗಿ ನಾನು ಹೆಚ್ಚು ಮಾಡಿದ್ದು ಅಪರಾಧ ವಿಭಾಗ ಆದ್ದರಿಂದ ಇದರಲ್ಲಿ ಸುಳ್ಳು ಹೇಳುವುದು, ಅವರ ಸಾಕ್ಷಿಗಳು ಏನು ಪ್ರತ್ಯಕ್ಷ ಸಾಕ್ಷಿಗಳಿಲ್ಲದಿರುವುದು, ಮತ್ತೆ ಆತನನ್ನು ಬೇಕಂತಲೇ ಹೈಡ್ ಮಾಡೋದು, ಅದನ್ನ ಮತ್ತೆ ಕೇರಳದ ಮೀಡಿಯಾಗಳಲ್ಲಿ ಹೈಯೆಸ್ಟ್ ಎಲ್ಲ ನನಗೆ ಅಲ್ಲಿ ಆ ಸ್ಪಾಟಿಗೆ ಹೋಗಿದೆ ನಾನು ನೋಡುವಾಗ ಇದೊಂದು ದೊಡ್ಡ ಷಡ್ಯಂತ್ರ. ಆದರೆ ನನಗೆ ಡೌಟ್ ಇತ್ತು, ಇಷ್ಟು ಮಾಡೋ 1-2 ಸಿಗ್ಬೋದು ಅಂತ. ಯಾಕೆ ಹೇಳಿದ್ರೆ ಅದು ಉದ್ದಕ್ಕೆ ಅನಾಥಗಳನ್ನು ಹೂಳುವುದರಿಂದ ಅಕಸ್ಮಾತ್ ಆಗಿ ಹೂಳುವಾಗ ಫಸ್ಟ್ ಇದು ಸಿಕ್ಕಿದ್ರೆ ಖಂಡಿತ ಧರ್ಮಸ್ಥಳದ ಹೆಸರಿಗೆ ಖಂಡಿತ ದೊಡ್ಡ ಹಾನಿ ಆಗ್ತಿತ್ತು. ಆಮೇಲೆ 1-2 ಹುಡುಕಿ ನಂತರ ಅವರು ಏನು ಸಾಕು ಅಂತ ಹೇಳಿ ಅದರದ ತನಿಖೆ ಈ ಪ್ರಕ್ರಿಯೆ ಅಂತೆಲ್ಲ ಮಾಡಿ ಅದು 1 ವರ್ಷ 2 ವರ್ಷ ಹೀಗೆ ಮುಗಿಸಿ ಇದನ್ನ ಕ್ಲೋಸ್ ಮಾಡೋ ಚಾನ್ಸ್ ಇತ್ತು. ಆ ಒಂದು ಮಾತ್ರ ನನ್ನ ಲೆಕ್ಕಾಚಾರದಲ್ಲಿ ಇಲ್ಲ. ಫಸ್ಟಿಗೆ ಸಿಗ್ತದೋ ಲಾಸ್ಟಿಗೆ ಸಿಗ್ತದೋ, ಎವರೇಜ್ ಒಂದು ಸಿಗ್ಬೋದು ಅಂತ. ಎಷ್ಟು ವರ್ಷಗಳಲ್ಲಿ 247 ಹೆಣಗಳನ್ನು ಹೂತಿದ್ದಾರೆ ಅಂತ 86 ವರ್ಷಗಳಿಂದ 2023 ಅಂತ ಲೆಕ್ಕ ಒಂದು ಕೊಟ್ಟಿದ್ದಾರೆ. ಆ ಎವರೇಜಲ್ಲಿ ಅಷ್ಟು ವ್ಯಾಪ್ತಿಯ ಜಾಗದಲ್ಲಿ ಹುಡುಕುವಾಗ 1-2 ಸಿಗ್ಬೋದು ಸರಾಸರಿ ಪ್ರಕಾರ ಅಷ್ಟೇ. ಆ ಲೆಕ್ಕ ಪ್ರಕಾರದಲ್ಲಿ ನಾವು ಓಡಿದ್ರೆ, ಆದರೆ ಫಸ್ಟಿಗೆ ಸಿಕ್ಕಿದ್ರೆ ಧರ್ಮಸ್ಥಳಕ್ಕೆ ದೊಡ್ಡ ಹಾನಿ ಆಗ್ತಿತ್ತು. ಇದು ಫಸ್ಟ್ ನಂತರ 5-0ವರೆಗೆ ಸಿಗ್ಲಿಲ್ಲಲ್ಲ, ಆಗ ಇದಕ್ಕೆ ಬುರುಡೆ ಪ್ರಕರಣ ಅಂತ ಕೊಟ್ಟು 015061 ಆ ಥರ ಕೊಟ್ಟು ಸೋಲು ಅಂತ. ಅಂದ್ರೆ ನನಗೆ ನನ್ನ ಆತ್ಮಸಾಕ್ಷಿಗೆ ಗೊತ್ತಾಯ್ತು ಇದು ಮೋಸ ಅಂತ. ಮತ್ತೆ ಯಾವಾಗ 10ನೇ
ಬುರುಡೆ ಪ್ರಕರಣ 10ನೇ ಜಾಗದಿಂದ ಅವರು ನೇರ ಗುರುತಿಸಿದ 11 ಜಾಗಕ್ಕೆ ಹೋಗಿದ್ದು ಹೊಸ ಜಾಗಕ್ಕೆ ಹೋದ್ರು. ಆವಾಗ ವಿಚಾರ ಮಾಡಿದಾಗ ಈ ಚಿನ್ನಯ್ಯ ಏನೋ ಮಾಸ್ಕ್ ಮ್ಯಾನ್ ಅನ್ನುವನು ವಕೀಲರೊಟ್ಟಿಗೆ ಬಂದು ವಕೀಲರು ಅವನು ಸೀದಾ ತಿಮ್ಮರೋಡಿ ಅವರ ಮನೆಗೆ ಮತ್ತೆ ಅಲ್ಲಿ ಒಂದು ಮೀಟಿಂಗ್ ಎಲ್ಲರೂ ಇದ್ರು ಅಲ್ಲಿ ಸಮೀರಾಗಿ ಅವತ್ತೇ ಬಂದಿದೆ. ಅವತ್ತೇ ನಾನು ಬರ್ದಿದ್ದೇನೆ, ವಿಶ್ವವಾಣಿಯಲ್ಲಿ ಪ್ರಕಟ ಕೂಡ ಆಗಿದೆ. ಅವನೊಂದು ಇವ್ರದ್ದು ಗಲಾಟೆ ಕೂಡ ಆಗ್ತಾ ಇತ್ತು ಪಾರ್ಟಿ ಆದ್ಮೇಲೆ. ಏನ್ ಹೇಳಿದ್ರೆ ಯಾರು ಇವು ಹೋದ್ರೆ ಒಂದು ಸಿಗ್ತಾ ಇಲ್ಲ ಅಂತ ಇವನಿಗೆ 2 ಬಾರಿಸಿದ್ದಾರೆ ಅಂತ ಕೂಡ, ಅಂದ್ರೆ ಅಷ್ಟು ಸಿಟ್ಟಿನಲ್ಲಿ ಪಂಡೆ ಹೇಳಿದ್ದೆಲ್ಲ ಆಗ್ತಾ ಇಲ್ಲ ಅಂತ. ಅಂದ್ರೆ ಒಂದು ನಮಗೆ ಸಕ್ಸಸ್ ಅಲ್ಲ, ಇಷ್ಟೇ ಅಲ್ಲ, ಮತ್ತೆ ಅಲ್ಲಿ ಹುಡುಕುದು ಲೆಕ್ಕ ಹಾಕುದು ಪ್ಲಾನ್ ಎಲ್ಲ ಅಲ್ಲಿ ಆಗ್ತಿತ್ತು. ಸೊ ಅದೆಲ್ಲ ವಿಫಲ ಆದಾಗ 1-2 ಏಟು ಬಿಗ್ದಿದ್ರು, ಅದು ಕೂಡ ನಾನು ಹಾಕಿದ್ದೇನೆ, ಅದು ಹಿಂದೆ ಹಾಕಿದ್ದೇನೆ ಪೇಪರ್ ಅಲ್ಲಿ. ಅಂದ್ರೆ ಇಷ್ಟೆಲ್ಲ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ತೈತೆ ನಿಜವಾಗ್ಲೂ ಕೂಡ? 1.5 ಲಕ್ಷ ಅಂತ ಹೇಳಿದ್ರು. ಆಮೇಲೆ ದೊಡ್ಡ ಯಂತ್ರ ಇದೆಲ್ಲ ಬಂದ ನಂತರ ಅದು 2 ಲಕ್ಷ ಆಯ್ತು ದಿನ. 2 ಲಕ್ಷ ದಿನಕ್ಕೆ ಆತರ ಅಲ್ಲ, ಹಣ ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ ಮರ, 2 ಲಕ್ಷ ಅಲ್ಲ, ನಾವೆಲ್ಲ ಒಟ್ಟು ಮಾಡಿ ಕೊಡುವ. ದೇವರ ದಯದಲ್ಲಿ ಸದ್ಯಕ್ಕಂತೂ ಆ ಧರ್ಮಸ್ಥಳಕ್ಕೆ ಅಪಪ್ರಚಾರಕ್ಕೆ ನಾನು ಒಂದು ಅಂಟಿದ ಶಾಪ ಹೋಯ್ತು, ಇದು ಅಪಪ್ರಚಾರ ಹೋಯ್ತು. ಈಗ ಮಸ್ತು ಅಗ್ನಿ ದಿವ್ಯದಾಗಿ ಹೊಳಿತಾ ಇದೆ. ಇನ್ನು ನಾನು 10ನೇಯಿಂದ 11ಕ್ಕೆ ಹೋದಾಗ ನನಗೆ ಡೌಟ್ ಬಂತು, ಈ ಉಪವಿಭಾಗಾದ್ರೆ ಇಷ್ಟೆಲ್ಲ ಅವರು SIT ಅವರ ಪ್ರಕಾರ ನೆಕ್ಸ್ಟ್ ಹೋಗ್ಬೇಕು, ಇವ್ರು ಹೊಸ ಜಾಗಕ್ಕೆ ಹೋಗ್ಲಿಕ್ಕೆ ಇವ್ರಿಗೆ ರೈಟ್ ಇಲ್ಲ. ತನಿಖೆಯನ್ನು ಅಲ್ಲಿ ಅಸಹಜ ಹೆಣ ಸಿಕ್ಕಿ ಅದು ಮೃತದೇಹ ಸಿಕ್ಕಿದ್ರೆ ಅದರದ್ದು ಏನು ಮಹಜರ್ ಮಾಡುವಂತ ರೈಟ್ ಇವರಿಗಿದೆ ವಿನಃ ತನಿಖೆ ಅವನು ಮಾಸ್ಕದಾರಿ ತೋರಿಸಿದ್ದು 1, 2, 3 ಅಂತ ಲೆಕ್ಕ ಹಾಕಿದ್ರ ಪ್ರಕಾರವೇ ಹೋಗ್ಬೇಕು. ಅಥವಾ SIT ಅವರು ಇದು ಬೇಡ ಇದು ಮಾಡಿ ಅಂತ ಹೇಳ್ಬೋದು. ಇದು ಇವರಿಗೆ ಗಮನಕ್ಕೆ ತಾರದೆ ಅವರು ಹೋಗ್ಬೇಕಾದ್ರೆ ಈ ಎಲ್ಲ ಅಪವಿಭಾಗಾಧಿಕಾರಿಯನ್ನು ಹೊರಗಿನಿಂದ ಸಂಪರ್ಕಿಸಿದ ಯಾವ ಅಧಿಕಾರಿ ಮೂಲದ ಪವರ್ಫುಲ್ ರಾಜಕಾರಣಿ ಇರ್ಬೋದು ಅಂತ ಅಲ್ಲಿಂದ ತನಿಖೆಗಳು. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. SIT ತನಿಖೆಯನ್ನು ತಪ್ಪಿಸುವ ದೊಡ್ಡ ಸಂಖ್ಯೆ ಅದು ವಿಶ್ವವಾಣಿ ಮುಖಪುಟದಲ್ಲೂ ಬಂತು, ಅಥವಾ ಎಲ್ಲ ಮತ್ತೆ ನಂತರ ಎಲ್ಲ ಮೀಡಿಯಾಗಳಲ್ಲೂ ಬಂತು. ಅಂದ್ರೆ ಆವಾಗ ನನಗೆ ಅರ್ಥ ಆಯ್ತು, ಮತ್ತಷ್ಟು ಹುರುಪಿನಿಂದ ನಾನು ಅಂದ್ರೆ ಅಲ್ಲಿವರೆಗೆ ತನಿಖೆಗೆ ಭಂಗ ಇದು ಬೇಡ ಅಂತ ಇವರು ತನಿಖೆ ಮಾಡೋದನ್ನೇ ದಿಕ್ಕು ತಪ್ಪಿಸಿದ್ರೆ ಮತ್ತೆ ನಾವು ಬರೆಯದೇನು ಅಂತ ಆ ರೀತಿಯ ಒಂದು ಇದನ್ನು ತಗೊಂಡು ನಂತರ ಅದರ ವಿರುದ್ಧ ಏನು ಹೊಡೆತಗಳು 6 ಬೌಂಡ್ರಿ ಹೋಗ್ಲಿಕ್ಕೆ ಶುರು ಆಯ್ತು. ಒಂದೊಂದಾಗಿ ಅವ್ರದ್ದು ಹೊರಗೆ ಪಿತ್ತಲೆ ಪಿದೇವರು ಅಂತ ಹೇಳ್ತಾರೆ, ಹಾಗೆ ಹೊರಗೆ ಬೀಳ್ಲಿಕ್ಕೆ ಶುರು ಆಯ್ತು. ಹಾಗಾಗಿ ಇದೊಂದು ನೀವು ಹೇಳಿದಾಗೆ 25 ವರ್ಷಗಳ ಅನುಭವ, 26ನೇ ವರ್ಷ. ಈ 25 ಒಂದು ವೇಳೆ ಏನಾದರೂ ಅಸ್ಥಿಪಂಜರ ನನ್ನ ಲೆಕ್ಕಾಚಾರಗಳೆಲ್ಲ ತಪ್ಪಾಗಿ ನನ್ನ ಮಾಹಿತಿಗಳು ತಪ್ಪಾಗಿ ಹೋಗಿದ್ರೆ 25 ವರ್ಷಗಳ ಕಾಲ ಮಾಡಿದಂತಹ ಎಲ್ಲ ಏನು ಸತ್ಯ ಪ್ರಾಮಾಣಿಕ ನೇರ ನಿಷ್ಠ ತನಿಖಾ ವರದಿಗಾರಿಕೆ ರಾಜಕಾರಣಿಗಳ ರಾಜಕೀಯ ವಿಶ್ಲೇಷಕ ಎಲ್ಲ ಪದವಿಗಳು ಟೂಸ್ ಆಗ್ತಿತ್ತು. ಆದ್ರೆ ಕುಚ್ ಪಾನೆ ಕೇಳಿಯ ಕುಚ್ ಕೋನ ಪಡ್ತೆ. ಅದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳದ ಒಂದು ವಿಷಯ ಬಂದಾಗ ಅವರು ಷಡ್ಯಂತ್ರ ಇದೆ ಅಂತ ಗೊತ್ತಾದಾಗ ಇನ್ನು ನಾವು ಅದನ್ನ ಬಿಟ್ರೆ ಈ ಸಂದರ್ಭವನ್ನು ಅವ್ರ ಗ್ಯಾರಂಟಿ ದೊಡ್ಡ ಮಟ್ಟದ ಲಾಭ ಇದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಅಲ್ ಜಜೀರಾ BBC ಇದರಲ್ಲಿ ಬರುವಾಗ ಎಷ್ಟು ಜನ ನಂಬಿದ್ರಲ್ಲ ಮಾರ. ಟೈಮ್ಸ್ ನೋವಲ್ಲಿ ಅಂತ ಟೈಮ್ಸ್ ನೋವು ಎಷ್ಟು ಒಳ್ಳೆ ಜನಪ್ರಿಯ ವಾಹಿನಿ, ಇವರು ಅವರನ್ನು ಮಂಗ ಮಾಡಿದ್ರಲ್ಲ. ಆಗ ಅನ್ಸಿ ನಾವು ನಮ್ಮಂಥವ್ರು ಈಗ ಫೀಲ್ಡಿಗೆ ಇಳಿದು ನಾವು ಪತ್ರಕರ್ತರು ಬರೆಯೋದು ಮಾತ್ರ ಅಂತ ಕೂತ್ರೆ ಆಗೋದಿಲ್ಲ. ಫೀಲ್ಡಿಗೆ ಹಿಡಿದು ನಾವು ಪತ್ರಕರ್ತರ ಮಾತ್ರ ಒಬ್ಬ ಧರ್ಮ ಸಂರಕ್ಷಣೆ ರಾಷ್ಟ್ರೀಯತೆ ಎಲ್ಲ ಬಂದು ನನಗೆ ಹೊರಗೆ ದೇಶದಲ್ಲೆಲ್ಲ ಕೆಟ್ಟದಾಗಿ ಮಾತಾಡುವಾಗ ನಾವು ಕೂಡ ಪಾಕಿಸ್ತಾನದ ಒಬ್ಬ ಯಾರೋ ಇವನು ಹೇಳ್ತಾನೆ, ಪಾಕಿಸ್ತಾನ ಬಿಕ್ನಾಸಿ ನಮ್ಮ ದೇಶದ ಧರ್ಮ ಅದು ನಮ್ಮ ಧರ್ಮ ಸ್ಥಳಕ್ಕೆ ಹೇಳ್ತಾನೆ, ಅಲ್ಲಿ 100 ಶವಗಳನ್ನ ದೇವಸ್ಥಾನದೊಳಗೆ ಹೂತಿದ್ದಾರೆ ಅತ್ಯಾಚಾರ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಕೆಟ್ಟದಾಗಿ ಇವ್ರದ್ದು ಉದ್ದೇಶ ಕೂಡ ಅದೇ ಇದ್ದದ್ದು ಅಂತ ಗೊತ್ತಾಯ್ತು. ಹಾಗಾಗಿ ನಾನು ವೈಯಕ್ತಿಕವಾಗಿ ಫೀಲ್ಡಿಗೆ ಇಳಿದೆ. ಇದರ ಹಿಂದೆ ಯಾರೂ ಕೂಡ ಇಲ್ಲ. ಯಾರಾದರೂ ಒಂದು ಸರಿ ಫೋನ್ ಮಾಡಿ ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಖುಷಿ ಪಡ್ತಿದ್ದೆ, ಅಥವಾ ಇನ್ನೊಬ್ಬರು ಹಿರಿ ಹೇಳಿದ್ರೆ ನಾನು 1 ವಾರ ಬರೆಯೋದು ನಿಲ್ಲಿಸ್ತಾ ಇದ್ದೆ. ಅಂದ್ರೆ ಏನು ಡೌಟ್ ಇದೆ ಅಂತ ಅಂದ್ರೆ ಒತ್ತಡ ಹಾಕಬಾರ್ದು. ನಾನು ಹೇಳ್ತೇನೆ ಈಗಲೂ ಅಷ್ಟೇ, ಒಂದು ಪೈಸೆ ಆದ್ರಿಂದ ಈ ವಿಚಾರಕ್ಕಾಗಿ ಏನಾದರೂ ನಾನು ಬರ್ದದಕ್ಕೆ ಧರ್ಮಸ್ಥಳದಕ್ಕೆ ಆ ಧರ್ಮ ಕ್ಷೇತ್ರದಿಂದ ಬಂದಿದ್ರೆ ಖಂಡಿತ ಕೈ ನಡುಕ್ತದೆ, ಬರೆಯುವಾಗ ಮನಸ್ಸು ನಡುಕ್ತದೆ, ನನ್ನ ತಲೆ ವರ್ಕ್ ಮಾಡೋದಿಲ್ಲ. ಯಾಕೆ ಹೇಳಿದ್ರೆ ಅದು ಹೆದರಿಕೆ. ಈಗ ಯಾರಾದರೂ ಅಂದ್ರೆ ಯಾರಾದ್ರೂ ನಮ್ಗೆ ಏನಾದ್ರು ಕೊಟ್ಟರು ಬರೀಲಿಕ್ಕೆ ಹೇಳಿದ್ರೆ ನಮ್ಗೆ ಬರೀಲಿಕ್ಕೆ ಕೈ ಬರುದಿಲ್ಲ. ನಿಷ್ಪಕ್ಷಪಾತವಾಗಿದ್ರೆ ಮಾತ್ರ ನಮ್ದು ಎಲ್ಲ ಆರ್ಗನ್ಸ್ ವರ್ಕ್ ಆಗುವುದು. ಹಾಗಾಗಿ ಅದನ್ನು ಇದುವರೆಗೆ ಕಾಪಾಡಿಕೊಂಡು ಬಂದಿದ್ದೇನೆ. ಆದ್ರೆ ಧರ್ಮಸ್ಥಳಕ್ಕೆ ಈ ರೀತಿ ಮಾಡಿದಕ್ಕೆ ನಿಮಗೆ ಲಾಭ ಆಗುದಿಲ್ಲ, ಖಂಡಿತ ಲಾಭ ಆಗ್ತದೆ. ಬದುಕಿನಲ್ಲಿ ನನಗೆ ಒಂದು ಬಹಳ ತುಂಬಾ ಜನ ಹಳೆಯ ಗೆಳೆಯರು, ತುಂಬಾ ಜನ ನನ್ನ ಮೊನ್ನೆ ಬೈತಾ ಇದ್ದ ನನ್ನ ಆತ್ಮೀಯ ಹಿತೈಷಿ ನನ್ನ ಬಗ್ಗೆ ತುಂಬ ಇರುವವರು ಕೂಡ
ಅನನ್ಯ ಭಟ್ಟಿಗೆ ಸುಜಾತ ಭಟ್ಟಿಗೆ ಬೈದಾಗ ಅವ್ರು ಯಾರೋ ಬೈದದಕ್ಕೆ ಲೈಕ್ ಹಾಕಿದ್ರು. ಈಗಲೂ ಮನಸ್ಸಿಗೆ ನೋವಿದೆ. ಬಟ್ ಅವರು ಖಂಡಿತ ನಾಳೆ ನಾಡದ್ರಲ್ಲಿ ಪುನಃ ನನ್ನನ್ನು ಅದಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ, ಅಂದರೆ ಅಭಿಮಾನದಿಂದ ನೋಡ್ತಾರೆ ಅನ್ನುವಂಥ ಖುಷಿ ಇದೆ. ಯಾಕೆಂದರೆ ಈಗ ಬುರುಡೆ ಪ್ರಕರಣ ಆಯಿತು, ಅವರಿಗೂ ಜಿತೇಂದ್ರ ಬರ್ದದ್ರಲ್ಲಿ ಏನೋ ಇರ್ತದೆ, ರಿಪೋರ್ಟ್ರು ಪ್ರಾಮಾಣಿಕತೆ ಇರ್ತದೆ ಅನ್ನೋಂಥ ನನ್ನ ಆತ್ಮೀಯರು ಒಟ್ಟಿಗೆ ರೀಯೂನಿಯನ್ ಆಗಿ ಒಟ್ಟಿಗೆ ಮೊನ್ನೆ ಎಲ್ಲ ಮಾತಾಡಿಕೊಂಡವ್ರು ಬಂದವರು ಕೂಡ ಲೈಕ್ ಕೊಟ್ಟಿದ್ರು. ದೊಡ್ಡ ದೊಡ್ಡ ಸಂಗೀತಗಾರರಂಥ ಮಹಿಳೆಯರು, ಅವರು ವುಮೆನ್ ಸ್ತ್ರೀ ಸ್ವಾತಂತ್ರ್ಯ ಸ್ತ್ರೀ ಶಕ್ತಿಯ ಅಡಿಯಲ್ಲಿ ಅವರು ನಾನು ಸ್ತ್ರೀ ದ್ವೇಷಿಯ ಮಾಡಿದ್ದೆ ಸುಜಾತ. ಹೌದು, ತುಂಬ ಜನರಿಗೆ ಆಗ ನನ್ನ ತಾಯಿಗೂ ಅನ್ನಿಸ್ತದೆ, ನನ್ನ ಗೆಳತಿಯ ನಮ್ಮ ಕ್ಲಾಸ್ಮೇಟ್ ಗೆಳೆಯರು ಯಾಕೆ, ನನ್ನ ತಾಯಿಗೆ ನನ್ನ ಹೆಂಡತಿಗೂ ಒಮ್ಮೊಮ್ಮೆ ಅನ್ನಿಸ್ತಾ ಇದೆ. ಬಟ್ ನನ್ನ ಮಕ್ಕಳು ಇವರು ಫಸ್ಟ್ಗೆ ಡೌಟ್ ಇತ್ತು ತುಂಬ ಆ ಥರ ಆದರೆ ಅಂದರೆ ನನ್ನ ಬಗ್ಗೆ ಅಲ್ಲ, ಮತ್ತು ನನ್ನ ಮಕ್ಕಳಿಗೆ ಹೆಂಡತಿಗೆ ಕನ್ವಿನ್ಸ್ ಮಾಡುವಂಥ ನನ್ನ ಹತ್ರ ಕೆಪಾಸಿಟಿ ಇದೆ. ಯಾಕಂದರೆ ಅಲ್ಲಿ ಇದೆಲ್ಲ ಅವರೆಲ್ಲ ಕನ್ವಿನ್ಸ್ ಆದ್ರೆ ಅವರಿಗೆ ಹೆದರಿಕೆ ಏನು ಹೇಳಿದ್ರೆ ಇವ್ರು ಯಾರೆಲ್ಲ ಬಾಯಿಗೆ ಬಂದಾಗ ಬೈತಾರೆ, ಇಷ್ಟೆಲ್ಲ ಕೆಟ್ಟದಾಗಿ ಬೈತಾರೆ, ನಿಮ್ಗೆ ಯಾಕೆ ಬೇಕು, ನಮಗೆ ಮಕ್ಕಳಿಗೆ ಬದುಕಬೇಕಾ, ನಿಮಗೆ ಒಂದು ಒಳ್ಳೆ ಮನೆ ಮಾಡಿ ಇದೆಲ್ಲ ಸಾಲೆಲ್ಲ ತೀರಿಸಿ ಚೆನ್ನಾಗಿ ಬದುಕಬೇಕು, ಈ ಸುಮ್ಮನೆ ಇದಕ್ಕೆ ಯಾರು 5 ಪೈಸೆ ಲಾಭ ಇಲ್ಲ, ಇದು ಸುಮ್ಮನೆ ನಿಮ್ಮ ಆರೋಗ್ಯಕ್ಕೆ ಹಾಳು, ಯಾಕೆ ಸುಮ್ಮನೆ ಹೋಗ್ತೀರಿ. ಆದರೆ ಏನು ಪತ್ರಕರ್ತರ ಚಟ ನಿಮ್ಗೆ ಗೊತ್ತಿದೆ. ಬೇಡ ನಾನು ಬರೆಯುವುದಿಲ್ಲ ನಾಳೆಯಿಂದ ಅಂತ ಕೂತರು. ಸಮೀರ್ ಬಂದು ವಿಡಿಯೋ ಮಾಡುವಾಗ ಅದನ್ನು 4 ಜನ ಹುಡುಗಿಯರು ಫಾಸ್ಟಲ್ಲಿ ಮಾಡಿ ಧರ್ಮಸ್ಥಳಕ್ಕೆ ಬರೀಟ್ ಹೇಳುವಾಗ ಮೈಯೆಲ್ಲ ಉರಿತು. ನಾವಿದು ಸತ್ತಾಗೆ, ಯಾಕೆ ಸುಳ್ಳು ಹೇಳುವುದು ನನಗೆ ಅಷ್ಟೆಲ್ಲ. ನಾನು ಅದಾದ್ಮೇಲೆ ಮತ್ತೆ ಬರುದು BP ರೈಸ್ ಆದ್ರೂ ಹೈಪರ್ ಟೆನ್ಷನ್ ಎಲ್ಲ ಆಗ್ತದೆ. ನಮ್ಗೇನಂದ್ರೆ ಇನ್ನೂ ಏನು ಯೌವನ ಅಲ್ಲ, ಯಾರೋ ಹೇಳ್ತಾರೆ ಯುವ ಪತ್ರಕರ್ತ ಹೋರಾಟ ಮಾಡಿ ಯೌವನ ಅಲ್ಲ, ನಾವು 50ಗೆ ಕಾಲಿಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆಲ್ಲ ಸಿಟ್ಟು ಆಕ್ರೋಶ ಆರೋಗ್ಯ ಇದೆಲ್ಲ ಆಗ್ತದೆ. ಆದರೂ ನಾವು ಮಾಡ್ತೇವೆ. ಆದರೆ ನಾನೊಂದು 6 ತಿಂಗಳಲ್ಲಿ 600 ಜನ ಬ್ಲಾಕ್ ಮಾಡಿರ್ಬೋದು, ಕೆಟ್ಟದಾಗಿ ಕೊಳಕಾಗಿ ಬೈಯುವವರನ್ನು. 1-2 ನಮ್ಮ ಪರಿಚಯದವರು ಬ್ಲಾಕ್ ಮಾಡಿರ್ಬೋದು. ಇನ್ನೊಂದು ಕೇಸರಿ ಶಾಲ್ನವರು ತುಂಬ ಜನ ಫಾಲೋವರ್ಗಳಿದ್ರು, ಅಭಿಮಾನ ಆ ಟೀಮ್ನಲ್ಲಿದ್ದರು, ಅವರು ಕೂಡ ಕೆಟ್ಟದಾಗಿ ಬೈದರು, ಅವರನ್ನು ಬ್ಲಾಕ್ ಮಾಡಿದ್ದಾನೆ. ಆದರೆ ಒಂದು ದಿವಸ ಆ ಬ್ಲಾಕನ್ನು ತೆಗಿತೇನೆ, ಆಗ ನಾವು ಅಗ್ನಿದಿವ್ಯದಾಗಿ ಹೊಳಿತಾ ಇರ್ತೇವೆ. ಅವರು ಏನು ಕೊಳಕು ಮನಸ್ಥಿತಿಯಿಂದ ಹೊರಗೆ ಬಂದು ಪರಿಶುದ್ಧರಾಗಿ ಅಂತ ಆಶಿಸ್ತೇನೆ. ಇದು ನಾನು ಮೊನ್ನೆ ಹೇಳಿದ್ದೆ, 1 ವಾರದ 10 ದಿನದ ಮುಂಚೆ ನಾನೊಂದು ಆರ್ಟಿಕಲಲ್ಲಿ ಫ್ರಂಟ್ ಪೇಜಲ್ಲಿ ಬರೆದುವಾಗ, ಇದು ಧರ್ಮಸ್ಥಳಕ್ಕೆ ಏನು ಅಗ್ನಿ ಪರೀಕ್ಷೆ ಅಲ್ಲ, ಇದು ಧರ್ಮಾಧಿಕಾರಿಗಳಿಗೆ ಅಗ್ನಿ ಪರೀಕ್ಷೆ. ಅಗ್ನಿ ಪರೀಕ್ಷೆ ಹೇಳಿದ್ರೆ ಅಂದರೆ ಅಗ್ನಿ ಬೆಂಕಿಯಾಗಿ ಉಳುವಂಥ ಈ ಕೆಟ್ಟ ಕೊಳಕು ನಿಂದನೆ ಅಪವಾದಗಳನ್ನು ಒಂದಷ್ಟೇ ಹೊರಗೆ ಬಂದು ಅವರ ಮೇಲೆ ದಾಳಿ ಮಾಡ್ತದೆ ಅಗ್ನಿಯಾಗಿ, ಅದರಿಂದ ಅವರು ಹೊರಗೆ ಬರ್ತಾರೆ ಅಂತ ಬರ್ತಿದೆ. ಇದು ಓಪನ್ ಪೇಪರಲ್ಲಿ ನೋಡಿ. ಇವತ್ತೇ ಅವರು ಅದೇ ರೀತಿಯ ಮಾತುಗಳನ್ನು ಆಡಿದ್ರು. ಇದು ನನ್ನ ಸಾರ್ಥಕತೆ. ಸತ್ಯ ಅಂದ್ರೆ ರಿಪೋರ್ಟ್ ಬರೆದಾಗ, ಎಷ್ಟು ನಕ್ಸಲೈಟ್ ವರದಿ ಬರೆದಾಗ, ಟೆರರಿಸ್ಟ್ ವರದಿ ಬರೆದಾಗ ತುಂಬಾ ಸಾರ್ಥಕತೆ. ಸತ್ಯ ನ್ಯೂಸ್, ಸುಂದರಾಮ್ ಶೆಟ್ಟಿ ಹೋರಾಟಗಳು, ಏನು ತುಂಬಾ ಹೋರಾಟಗಳನ್ನು ಮಾಡಿದ್ದೆ. ಅಂದ್ರೆ ಸೌಜನ್ಯ ಹೋರಾಟ, ಅದಾದ್ಮೇಲೆ ಮೂಡಿಬಿದ್ರೆ ಕಾವ್ಯ ಆತ್ಮಹತ್ಯೆ, ಈ ಎಲ್ಲ ಹೋರಾಟ ತುಂಬಾ ಹೋರಾಟ ಇದೆ ಹೇಳಲಿಕ್ಕೆ ಹೋದ್ರೆ. ಆ ಹೋರಾಟದ ನಂತರ ಯಾರು ಅದರಿಂದ ಲಾಭ ಏನು ಹೋರಾಟದಿಂದ ನಾವು ಬರೆದ ಲೇಖನಗಳಿಂದ ತುಂಬಾ ಜನರಿಗೆ ನ್ಯಾಯ ಸಿಕ್ಕಿರ್ಬೋದು. ಅವರು ಮರ್ತಿರ್ತಾರೆ, ಅವರ ಸುತ್ತ ಮರ್ತಿದ ನೆನಪಿರ್ತದೆ, ಆದ್ರೆ ಅವರ ಸುತ್ತ ಇರುವ ಜನಗಳನ್ನೇ ಅವರು ಬೆಳೆಸ್ತಾ ಇರ್ತಾರೆ. ಬಟ್ ಅದು ಒಂದು. ಆದ್ರೆ ನಾವೊಂದು ನ್ಯಾಯ ಹೋರಾಟದಲ್ಲಿ ನಾವು ಭಾಗಿಯಾಗಿದೆ. ಧರ್ಮಸ್ಥಳದಂತ ಇದರಲ್ಲಿ ನಮಗೂ ಒಂದು ಖುಷಿ ಇದೆ, ಏನು ಲಾಭ ಬೇಡಂತಲ್ಲ, ದುಷ್ಟರನ್ನ ಹಿಮ್ಮೆಟ್ಟಿಸಿದ್ದೇವೆ ಅಂತ ಭಾವನೆ ಇದೆ. ಆದರೆ ಇದೆಲ್ಲ ಪ್ರಕರಣ, ಸೌಜನ್ಯ ಪ್ರಕರಣವನ್ನ ದಿಕ್ಕು ತಪ್ಪಿಸಿದಂತ ಮಟ್ಟಣ್ಣನವರಿಗೆ ಮಾತ್ರ ಈ ಸರಿ ತುಂಬಾ ಸಮಸ್ಯೆ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಓಕೆ, ಬರ್ತೀನಿ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ, ಹೇಳಿ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಧನಂಜಯ ರಾವ್ ಅಂತ ಹೇಳಿ ಬೆಳ್ತಂಗಡಿಯಿಂದ ಮಾತಾಡ್ತೀನಿ. ನಮಸ್ತೆ ಧನಂಜಯ ಸರ್. ಈಗ ಬಂಡಲ್ ಬುರುಡೆ ಗ್ಯಾಂಗ್ ನ ಒಂದು ಸತ್ಯ ಬಟ ಬಯಲಾಗಿದೆ ಸರ್, ಏನ್ ಹೇಳ್ತೀರಾ ಸರ್? ತಮ್ಮ ಫಸ್ಟ್ ರಿಯಾಕ್ಷನ್ ಸರ್. ಒಂದಂತೂ ಸತ್ಯ, ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಒಂದು ಕೆಟ್ಟ ಹೆಸರನ್ನ ಬಳಿಯಲಾಗಿತ್ತು. ನಾವು ಬೆಳ್ತಂಗಡಿ ತಾಲೂಕಿನವರು ಎದೆ ಎತ್ತಿ ಎಲ್ಲಾ ಕಡೆ ಹೋದಾಗ ನಮ್ಮನ್ನು ನಾವು ಧರ್ಮಸ್ಥಳದವರು ಅಂತ ನಾವು ಹೇಳಿಕೊಳ್ತಾ ಇದ್ದೇವೆ. ಆದ್ರೆ ಈಗಿನ ದಿನಗಳಲ್ಲಿ ನಾವು ಭಾರತಾದ್ಯಂತ ಎಲ್ಲಿಗೆ ಹೋದರೂ ಕೂಡ ನಮ್ಮನ್ನ ಒಂದು ಕೆಟ್ಟ ದೃಷ್ಟಿಯಿಂದ, ಓರೆ ದೃಷ್ಟಿಯಿಂದ ನೋಡುವಂತಹ ಒಂದು ಪ್ರಮೇಯವನ್ನ ಇವತ್ತು ಸಮಾಜದಲ್ಲಿ ಹಲವಷ್ಟು ಜನ ಸೇರಿಕೊಂಡು ಈ ಅನಾಮಿಕನ ನೇತೃತ್ವದಲ್ಲಿ ಮಾಡಲಾಯಿತು. ಈಗ ನಮಗೆ ಒಂದು ಅತ್ಯಂತ ಸಂತೋಷದ ಸಂಗತಿ ಏನು ಅಂತ ಹೇಳಿದ್ರೆ, ನಾವು ಮತ್ತೊಮ್ಮೆ ಎದೆ ತಟ್ಟಿ ನಮ್ಮ ಬೆಳ್ತಂಗಡಿ ಬಹಳ ಶಾಂತಿಯುತವಾದಂತಹ ಸ್ಥಳ, ನಮ್ಮ ಪೂಜ್ಯ ಕಾವಂದ್ರ ಮೇಲೆ ಮತ್ತು ಕ್ಷೇತ್ರದ ಮೇಲೆ ಮಾಡಿದಂತಹ ಆಪಾದನೆಗಳೆಲ್ಲ
ಅದು ಸುಳ್ಳು ಅಂತ ಹೇಳುವಂತದ್ದು ಈಗ ಎಲ್ಲ ಜನರಿಗೆ ಅರಿವಿಗೆ ಬರ್ತಾ ಉಂಟು. ಸೊ ಹಾಗಾಗಿ ಇವತ್ತಿನ ದಿನ ನಾವು ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕಲ್ತದ್ದು ಏನು ಅಂತ ಹೇಳಿದ್ರೆ ಸತ್ಯಮೇವ ಜಯತೆ ಅಂತ. ಹಾಗಾಗಿ ಇವತ್ತು ಒಂದು ರೀತಿಯಲ್ಲಿ ಸತ್ಯವನ್ನ ಅವಲಂಬಿಸಿದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳುವಂತಹ ಒಂದು ಜನಾಂಗಕ್ಕೆ ಹತಾಶ ಭಾವದಿಂದ ಮೇಲೆ ಬಂದು ಸತ್ಯ ಯಾವಾಗಲೂ ಕೂಡ ಸತ್ಯವೇ, ಇದನ್ನ ಇವತ್ತು ಇಡೀ ವ್ಯವಸ್ಥೆ ಇವತ್ತು ಸಾರಿದೆ. ಈ ಮುಖ್ಯವಾಗಿ ಇವತ್ತು ನಾನು ಹೇಳುವುದಿಷ್ಟೇ, ಒಂದು ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳೆಷ್ಟು ಪ್ರಾಮುಖ್ಯತೆ ಇದೆಯೋ ಅದರಷ್ಟೇ ಪ್ರಮುಖವಾದಂತದ್ದು ಈ ಪತ್ರಕರ್ತರ ಒಂದು ವಿಂಗ್. ಒಂದು ಸಮಾಜದಲ್ಲಿ ಆಗ್ತಾ ಇರುವಂತಹ ತಪ್ಪುಗಳನ್ನ, ಒಪ್ಪುಗಳನ್ನ ಜನಸಾಮಾನ್ಯರ ಮುಂದೆ ತರುವಂತದ್ದು ಒಂದು ದೊಡ್ಡ ಕೆಲಸ ಪತ್ರಕರ್ತರ ಕೈಯಲ್ಲಿರ್ತದೆ. ಇವತ್ತು ನ್ಯಾಯಾಂಗ ವ್ಯವಸ್ಥೆ ಇರಲಿ, SIT ವ್ಯವಸ್ಥೆ ಇರಲಿ, ಪೊಲೀಸ್ ವ್ಯವಸ್ಥೆ ಇರಲಿ, ಇವುಗಳಿಗೆಲ್ಲಕ್ಕಿಂತಲೂ ಪ್ರಮುಖವಾಗಿ ಇವತ್ತು ಮಾಧ್ಯಮದ ಮಿತ್ರರು ಅತ್ಯಂತ ದೊಡ್ಡ ಸತ್ಯದ ಕಡೆಗೆ ಸಂಶೋಧನೆಯನ್ನ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಮುಂದಿರುವಂತಹ 2 ಧೀಮಂತ ಪತ್ರಕರ್ತರಿಗೂ ಸ್ವತಃ ನಿಮಗೂ ಯಾರೆಲ್ಲ ನಮ್ಮ ಸಮಾಜದಲ್ಲಿರುವಂತಹ ಪತ್ರಕರ್ತರು ಅಥವಾ ದೃಶ್ಯ ಮಾಧ್ಯಮದ ಮಿತ್ರರು ವಿಶೇಷವಾದಂತಹ ಅಧ್ಯಯನವನ್ನ ಮಾಡಿ ಸತ್ಯವನ್ನ ಸಂಶೋಧನೆ ಮಾಡಿದ್ದೀರಾ, ಅವರಿಗೆ ವಿಶೇಷವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಜೊತೆಗೆ ನಾನು ಮುಂದಕ್ಕೆ ಬಹಳಷ್ಟು ಕರೆಗಳಿವೆ ಸ್ವಲ್ಪ ಸರ್. ಈಗ ಈ ಒಂದು ವಿಚಾರ ಇಲ್ಲಿ ಪಕ್ಕಾ ಷಡ್ಯಂತ್ರ ಹೌದು, ಅಂದ್ರೆ ಈಗ ಎಡಪಂಥೀಯರಿದ್ದಾರೆ. ಯಾಕಂದ್ರೆ ಈ ಒಂದು ವಿಚಾರವನ್ನ ಈಗಾಗಲೇ ಹೇಳಿದವರಿದ್ದಾರೆ, ಕೋಟ ಶ್ರೀನಿವಾಸ ಪೂಜಾರಿಂದ ಹಿಡಿದು ಗೃಹ ಸಚಿವರಿಂದ ಹಿಡಿದು ನಮ್ಮ ದಿನೇಶ್ ಗುಂಡೂರಾವ್ ಅವರು ಸ್ವತಃ ಹೇಳಿದ್ದಾರೆ ಅಲ್ವಾ. ಸೊ ಇದು ಪಕ್ಕ ಆಗಿದ್ರೆ ಒಂದು ಇಲ್ಲಿ ಹಿಂದೆ ಒಡನಾಡಿ ಸ್ಟ್ಯಾನ್ಲಿ ಬಂದು ಅಲ್ಲಿ ಧರ್ಮಸ್ಥಳಕ್ಕೆ ಹಂದಿ ನುಗ್ಗಿದಾಗೆ ನುಗ್ಗುತ್ತೇವೆ ಅಂತೆಲ್ಲ ಹೇಳಿದ್ದೆಲ್ಲ ವೈರಲ್ ಆಗಿತ್ತಲ್ಲ. ವಸಂತ ಗಿಳಿಯಾರ ಹೆಸರನ್ನು ಈ ಸಂದರ್ಭದಲ್ಲಿ ಇಲ್ಲಿ ಮಟ್ಟಣ್ಣನವರು ಅಥವಾ ಇಲ್ಲಿ ಬರುವಂತ ಮತ್ತೊಬ್ರು ಪ್ರಮುಖ ಹೋರಾಟಗಾರರು, ಹಿಂದುತ್ವ ಹೋರಾಟಗಾರರು, ವೈ ಅವರು ದೇವಸ್ಥಾನ ಟಾರ್ಗೆಟ್ ಮಾಡ್ತಾರೆ? ಯಾಕಂದ್ರೆ ಬಿಕಾಸ್ ಇದು ಅವರು ಕೂಡ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂತ ವ್ಯಕ್ತಿಗಳು ಅಲ್ವಾ. ಎಡಪಂಥೀಯರು ಮಾಡಿದ್ರೆ ಓಕೆ ನಂಬ್ಕೊಳ್ಬಹುದು, ಇವ್ರುಗಳು ಯಾಕೆ ಮಾಡ್ತಾರೆ? ಈಗ ನೋಡಿ, ಸೌಜನ್ಯ ಹೋರಾಟದಲ್ಲಿ ಒಂದು ಹಂತವನ್ನ ಮುಟ್ಟಿದ್ದಾರೆ. ಮತ್ತೆ ಇವರು ತಿಮ್ಮರೋಡಿ ಬೀಡು ಅಂತ ಮಾಡಿಕೊಂಡು ಅಲ್ಲಿ ಗುತ್ತಿನ ಅರಮನೆಯ ದೊಡ್ಡದು ಮಾಡ್ತಾ ಇದ್ದಾರೆ. ಅದೊಂದು ರೀತಿ ರೈವಾಲ್ರಿ ಇರ್ತದೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಏನು ಇದಮಿತ್ತಮ್ ಆಗ್ಲಿಲ್ಲಲ್ಲ, ಅದಕ್ಕೋಸ್ಕರ ಇವರು ಸೌಜನ್ಯ ಹೋರಾಟದಲ್ಲಿ ಇದ್ರು. ಅಷ್ಟೊತ್ತಿಗೆ ಮಟ್ಟಣ್ಣ ಇವರೆಲ್ಲ ಸೇರ್ಕೊಂಡು ಅದನ್ನ ವ್ಯಕ್ತಿಗತವಾಗಿ ಕಾವಂದರ ಕೆಟ್ಟ ಶಬ್ದಗಳನ್ನು ಬಳಸಿದ್ರು, ಧರ್ಮಸ್ಥಳದ ವಿರುದ್ಧ ತಿರುಗಿಸಿದ್ರು. ಅದಕ್ಕೂ ಒಂದು ಹೆಜ್ಜೆ ಮುಂದೋಗಿ ಸಮೀರಾ ಬಂದ ಮೇಲಂತೂ ಬಹುತೇಕ ಏನು ಒಂದು ಹೋರಾಟ ಮಾಡಬೇಕು ಅಂತ ಕೆಲವರಲ್ಲಿ ನಮ್ಮಂಥವರೆಲ್ಲ ಮೂಡಿದ್ದು. ಇಲ್ಲಿ ಅಂದರೆ ನಾನು ಆರಂಭದಿಂದಲೂ ಸೌಜನ್ಯ ಪ್ರಕರಣದ ಬಗ್ಗೆ ಏನು 12-12.5 ವರ್ಷಗಳಿಂದ ನಾನು ಬರಿತಾ ಇದ್ದೇನೆ. ಏನು ಸೌಜನ್ಯ ಪ್ರಕರಣ ಆರಂಭ ಕನ್ನಡಪ್ರಭದಲ್ಲಿ ಕ್ವಾರ್ಟರ್ ಪೇಜ್, ಅದರಲ್ಲಿ ಸಂತೋಷರಾವ್ ಅತ್ಯಾಚಾರದಿಂದ ಹಿಡಿದು ಮೊನ್ನೆವರೆಗೆ ಸೌಜನ್ಯ ಇದಕ್ಕೂ ನ್ಯಾಯ ಸಿಗಬೇಕು, ಜನಪ್ರತಿನಿಧಿಗಳು ನೀವು ಕೊಡಿಸಿ ಅಂತ. ಅಲ್ಲಿವರೆಗೂ ಮಧ್ಯದಲ್ಲಿ ಬುರುಡೆ ಪ್ರಕರಣ, ಇನ್ನು ಗಲಾಟೆ ಪ್ರಕರಣ ಎಲ್ಲ ಮಧ್ಯೆ ಒಂದೊಂದು ಟಾಪಿಕ್ಗಳು ಬರ್ತವೆ. 5 ವರ್ಷಗಳಿಗೆಲ್ಲ ಸುಮ್ಮನೆ ಕೂತಿದ್ರು BJP ಗೌರ್ಮೆಂಟ್ನಲ್ಲಿ. ಆವಾಗ ಇವ್ರದ್ದು ಟ್ರಯಲ್ ಆಗ್ತಿತ್ತು, ಯಾರ್ದು ನಮ್ಮ ಇವೊಂದು ಅತ್ಯಾಚಾರ ಸಂತೋಷರಾವ್ ಇದ್ದು ಟ್ರಯಲ್ ವಿಚಾರಣೆಗಳು ನಡೀತಾ ಇತ್ತು. ಆವಾಗ ಅವನ ರಕ್ಷಣೆ ಮಾಡುವಂತ ಕಾರ್ಯ ನಡೀತು. ಬಹಳ ಬೇಜಾರು. ಆವಾಗ ಯಾವುದೇ ಹೋರಾಟ, ಯಾವುದೇ ಸದ್ದುಗದ್ದಲೆಲ್ಲ, ಏನು ಗಲಾಟೆ, ಒಂದು 5 ವರ್ಷಗಳ ಕಾಲ ಸುಮ್ಮನೆ ಇತ್ತು. ಆವಾಗ ಇವನ ರಕ್ಷಣೆ ಯಾವಾಗ 23ಕ್ಕೆ ಇವನನ್ನು ಏನು ಖುಲಾಸೆ ಆಯಿತು, ಆಮೇಲೆ ಮತ್ತೆ ಇವ್ರ ಮೇಲೆ ಆಗಬೇಕು ಅಂತ ಶುರು ಮಾಡಿ. ಆದರೆ ಅದನ್ನು ಸುಪ್ರೀಂ ಕೋರ್ಟಲ್ಲೇ ಅಪ್ಲಿಕೇಶನ್ ಹಾಕಿದರೆ ಏನೋ ಚಾನ್ಸ್ ಇರ್ತಿತ್ತು, ಅಥವಾ ಇನ್ನೂ ಕೂಡ ಆ ಸೌಜನ್ಯ ಪ್ರಕರಣವನ್ನು ಇತ್ಯರ್ಥಗೊಳಿಸಲಿಕ್ಕೆ ಒಂದು ಸಾಧ್ಯತೆ ಇದೆ. ಆದರೆ ಇಡೀ ಪ್ರಕರಣವನ್ನು ಈ ಸುಜಾತ ಭಟ್ ಅವರು ನಮಗೊಂದು ಯಾರೂ ತನಿಖೆ ಸಿಗ್ತಾ ಇಲ್ಲ, ಅದು ಒಂದು ಒಳ್ಳೆ ಕೆಲಸ ಆಯಿತು ನೋಡಿ. ಧರ್ಮಸ್ಥಳಕ್ಕೂ ಬೆಳ್ತಂಗಡಿ ಸ್ಟೇಷನ್ಗೂ ಇವರು ಕಂಪ್ಲೇಂಟ್ ಕೊಡ್ತಾರೆ, ನನ್ನ ಮಗಳು ಅಸ್ಥಿಯನ್ನು ನಾಪತ್ತೆ ಆಗಿದ್ದಾಳೆ, ಅಸ್ಥಿಯನ್ನು ಹುಡುಕಿ ಕೊಡಿ ಅಂತ ಹೋದಾಗ ಹೌದು ಅಲ್ಲೇ ಕೇಸ್ ಇರ್ತದೆ. ಅದು SIT ಅವರು ಯಾಕೆ ತಗೊಳ್ಳಿಲ್ಲ ಹೇಳಿದ್ರೆ, ಅವರು ತಗೊಂಡ ತಕ್ಷಣ ಅದನ್ನು ತನಿಖೆಯನ್ನು ಮಾಡಬೇಕು, ಆಮೇಲೆ ನಾವೆಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತ. ಈಗ ಅರುಣ್ ಕುಮಾರ್ ಅವರು ನ್ಯೂಟ್ರಲ್ ಆಗಿದ್ರು, ಯಾವುದೇ ಕಾರಣ, ಯಾಕಂದ್ರೆ DIG ನಿರ್ದೇಶನದಲ್ಲಿ ಅದರದ್ದು SIT ವಿಶೇಷ ತನಿಖೆ ಆಗ್ತಾ ಇರೋದ್ರಿಂದ ಅವರು ಕೈ ಹಾಕ್ತಾ ಇರಲಿಲ್ಲ. ಹಾಗೂ ಅದು ಕೇಸ್ ಕೊಡಿತು. ಅಲ್ಲಿಂದ SIT ಬರುವವರೆಗೆ ಇವರಿಗೆ ಸುವರ್ಣ ಅವಕಾಶ ಆಯಿತು, ಮೀಡಿಯಾದವರಿಗೆ ಅಥವಾ ನಮಗೆ. ಹಾಗಾಗಿ ಅದರ ಬಗ್ಗೆ ಹಿಂದೆ ಹೋಗಿ ಅದು ನಮ್ಮ ಕೈಗೊಳಗೆ ಅದು ವ್ಯಾಪ್ತಿಯ ಪ್ರದೇಶದೊಳಗೆ ಬಂದ ಕಾರಣಕ್ಕೆ
ಅದನ್ನು ನಮಗೆ ಒಂದು ವಿಚಾರಣೆ ಮಾಡ್ಲಿಕ್ಕೆ ಆಯ್ತು. ಇದು ಒಂದು ವೇಳೆ ಇವಂದಾದ್ರೆ ಹೆಚ್ಚು ವಿಚಾರಣೆ ಮಾಡ್ಲಿಕ್ಕೆ ಆಗುದಿಲ್ಲ. SIT ತಲೆಬುರುಡೆ ನಮ್ಮ ಮೇಲೆ ಎನಿ ಟೈಮ್ ಕೇಸ್ ಹಾಕ್ಬೋದು, ಮಧ್ಯಪ್ರವೇಶ ಅಂತ. ಇವನ್ ಲಾಯರಿಗೆ ಸುಜಾತಾ ಪರ ಲಾಯರ್ ಅಂತ ಯಾವಾಗಲೂ ಸುಜಾತಾ ಪರ ವಕೀಲ ಅಂತ ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ತಾ ಇದ್ರು ಅವರು. ಆಮೇಲೆ ಇಷ್ಟು ಹೊಂಡಗಳಲ್ಲಿ ಇಷ್ಟು ಹೆಣ ಸಿಗ್ತದೆ, ಅದಕ್ಕೇನಾಗಲಿ ಇಷ್ಟು ಹೊಂಡಗಳಲ್ಲಿ ಇಷ್ಟು ಅಸ್ಥಿ ಪಂಜರಗಳು ಸಿಕ್ತಿದ್ದು ಅಂತ ಸುಳ್ಳು ಪ್ರೆಸ್ ರಿಲೀಸ್ ಮಾಡಿ ಹಾಕೊಡ್ತು. ಅದೇ ಒಂದು ವರ್ಗದ ಮೀಡಿಯಾಗಳಲ್ಲಿ ಅಂದ್ರೆ ಇದೊಂದು ಈ ತರ ಆಗ್ತಾ ಇತ್ತು. ಸುಜಾತಾ ಒಂದು ಪ್ರಕರಣದಿಂದಾಗಿ ಈ ಎಲ್ಲ ಇವರ ವಿಷಯಗಳು ಹೊರಗೆ ಬಂತು. ಅದಾದ್ಮೇಲೆ ಈಗ ಚಿನ್ನಯ್ಯನಿಂದಾಗಿ ಅವ್ರು ಸಿಕ್ಕಿ ಬೀಳ್ತಾರೆ. ಓಕೆ, ಈಗ ಒಂದ್ ಕಡೆ ಇಲ್ಲಿ ವ್ಯವಸ್ಥಿತ ಷಡ್ಯಂತ್ರ ಆಗ್ತಾ ಇದೆ, ಎಡಪಂಥಿ ಇರೋದು ಪಕ್ಕ ಫ್ಯಾಕ್ಟ್ 100%. ಹಾಗೆ ಅಂದ್ರೆ ಇದು ಕ್ಷೇತ್ರದ ಮೇಲೆ ಆಗುವಂತಹ ಟಾರ್ಗೆಟ್. ನೋಡಿ, ಇದು ಪ್ರಕರಣವನ್ನು ದಿನೇಶ್ ಗುಂಡೂರಾವ್ ಅವ್ರು ಹೇಳಿದ್ದು ಒಳ್ಳೆದಾಯ್ತು ಅಧಿಕೃತವಾಗಿ. ಇಲ್ಲದೆ ನಮಗೆಲ್ಲ ಏನೋ ಯಾವಾಗಲೂ ಹೇಳ್ತಾರೆ ಇವರು ಎಡಪಂಥೀಯರು, ಕಮ್ಯುನಿಸ್ಟರು, ಈ ಬಲಪಂಥೀಯ ಪತ್ರಕರ್ತರಿಗೆ ರಾಷ್ಟ್ರೀಯವಾದಿಗಳಂತ ಹೇಳ್ಕೊಳ್ತಾರೆ, ಅವರು ಕೋಮುವಾದಿಗಳು ಅಂತ. ಇವರೆಲ್ಲ ಕಮ್ಯುನಿಸ್ಟ್ ಹೋರಾಟಗಾರರು ಇಲ್ಲೆಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲ ಹಾಕೊಂಡಿದ್ರು. ಮೊನ್ನೆ ಯಾರೋ ಒಬ್ರು ದೊಡ್ಡ ನಿಮ್ಮ ಪರಿಚಿತ ನಿಮ್ಮ ದೋಸ್ತಿ ಹೋರಾಟಗಾರರು ಒಬ್ರು ಹೇಳಿದ್ರು, ಅನನ್ಯ ಭಟ್ ಅಂಥ ತಾಯಿ ತನ್ನ ಅಸ್ಥಿಯನ್ನ ಕೇಳಿಕೊಳ್ಳು ಮಗಳದ್ದು ಬರುವಾಗ ನೀವು ಜವಾಬ್ದಾರಿತ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಜಿತೇಂದ್ರ ಕುಂದೇಶ್ವರ್ ಅವರೇ, ಇದು ಸುಳ್ಳು ಕೇಸ, ನೀವು ತೂಕದಿಂದ ಮಾತಾಡಿದ್ದ. ಈಗ ನನ್ನ ತೂಕ ಎತ್ತಲಿಕ್ಕೆ ಆಗುದಿಲ್ಲ ಅವರು ಪ್ರಶ್ನೆ ಮಾಡಿದವರಿಗೆ, ಅಷ್ಟು ನಾನು ಸ್ಥಾಣುವಾಗಿ ನಿಂತಿದ್ದೇನೆ ಆ ವಿಚಾರದಲ್ಲಿ. ಹಾಗೆ ಅಂದ್ರೆ ಇದು ಎಡಪಂಥೀಯರು ಇದ್ದಾರೆ ಅಂತ ಹೇಳುವುದಕ್ಕೆ ಇದು ಒಂದು ಉದಾಹರಣೆ. ನಾವು ಯಾರಾದ್ರೂ ಬರೀತಾರೆ ಅಂತ ಹೇಳಿ ಅವನ್ನ ಟಾರ್ಗೆಟ್ ಮಾಡೋದು. ಆದ್ರೆ ಏನಂದ್ರೆ ಹೊಡೆದಾಟ ಆಗ್ತಾ ಇರ್ತದೆ. ನನಗೆ 4 ಜನ ಬಾರಿಸ್ತಾ ಇದ್ದಾರೆ, ಅದನ್ನು ತೋರಿಸುದಿಲ್ಲ, ನಾನು ಹೊಡಿಲಿಕ್ಕೆ ಹೋಗಿ ಹಿಡ್ಕೊಳ್ಳುದು ಅಂತ ಒಂದು ವರ್ಗ ಇರ್ತದೆ. ನೋಡ್ಲಿಕ್ಕೆ ಅವನನ್ನು ತಡಿತಾ ಇದೇನೋ ಅಂತ ಹೇಳುದು. ಓಕೆ ಸರ್, ಈಗ ಒಂದು ವ್ಯವಸ್ಥಿತ ಷಡ್ಯಂತ್ರ ಎಡಪಂಥೀಯರು ಮಾಡಿದ್ದಾರೆ ಅಂತ ಬಂದಾಗ ಮತ್ತೊಂದ್ ಕಡೆ ಇಲ್ಲಿ ನನ್ಗೆ ಶಾಕ್ ಆಯ್ತು ಕೇಳಿದಾಗ. ಅಂದ್ರೆ SIT ಅವರು ಒಬ್ಬರ ಮನೆ ಕರ್ಕೊಂಡು ಹೋಗಿ ಕೊಡ್ತಾರೆ. ಅಲ್ಲಿ ಪ್ರಭಾವಿ ಅವರ ತಾವು ಹೇಳಿದಾಗೆ ತಿಮ್ಮರೋಡಿ ಅವರ ಮನೆಗೆ ಹೋಗಿ, ಪ್ರಭಾವಿ ಅಂತಲ್ಲ, ಅದು 2 ಆಂಗಲ್ ನೋಡ್ಬೇಕು. SIT ಅವರಿಗೆ ಏನ್ ಹೇಳಿದ್ರೆ, ನಾಳೆ ಕೋರ್ಟಲ್ಲಿ ಅವನು ಹೆಚ್ಚು ಕಮ್ಮಿ ಆದರೆ ಪೊಲೀಸರು ಭದ್ರತೆ ಕೊಡಲಿಲ್ಲ ಅಂತಾರೆ. ಅವ ಹೇಳ್ತಾನೆ ನಾನು ತಿಮ್ಮರೋಡಿಯ ಮನೆಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಇವರು SIT ತಿಮ್ಮರೋಡಿಯವರ ಮನೆಗೆ ಕೊಡದೆ ಬೇರೆ ಕಡೆ ಹೋಗು ಅಂತ ಹೇಳಲಿಕ್ಕೆ ಅವ್ರ ರೈಟ್ ಇಲ್ಲ. ಅವ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಕಾನೂನು ಪ್ರಕಾರ. ಆದ್ರೆ ಅವರಿಗೆ ಒಳ್ಳೇದಾಯ್ತು ಅಂತ SIT ಅವರಿಗೂ ಇವರು ಏನೆಲ್ಲ ಮಾಡ್ತಾರೆ ಅನ್ನುವಂಥ ಸ್ಪಷ್ಟ ಚಿತ್ರಣ ಸಿಗ್ತದೆ. ನಾವು SIT ಅವರನ್ನು ಆ ತರ ತನಿಖೆಯಲ್ಲಿ ಅವರು ಸ್ಪಷ್ಟ ಇದ್ದಾರೆ. ತನಿಖೆ ಮಾಡಬೇಕಾದ ವಿಧಾನ ಅದು ತನಿಖೆಯನ್ನು ಆ ರೀತಿ ಮಾಡಿದ್ರೆ ಅಷ್ಟೇ ಕರೆಕ್ಟ್ ಆಗಿ ಮಾಡಿದ್ರೆ ಸಮಸ್ಯೆ ಆಗುದು. ಯಾರಿಗೆ? ಧರ್ಮಸ್ಥಳಕ್ಕೆ ನಿಧಾನವಾಗಿ ಹೋದ್ರೆ, ಕ್ರಮಬದ್ಧವಾಗಿ ಹೋದ್ರೆ ಆದಷ್ಟು ಹೋದಷ್ಟು ಕಾಲ ಕೂಡ ಅದರದ ಅಪಪ್ರಚಾರಗಳನ್ನು ಮಾಡ್ಲಿಕ್ಕೆ ಇವರೆಲ್ಲ ನೆಟ್ವರ್ಕ್ ಇವರೇ ಮಾಡ್ಕೊಂಡದ್ದು. SIT ಅವರೆಲ್ಲ ಮಾಡಿದ್ದಲ್ಲ ಅಪಪ್ರಚಾರ ಮಾಡ್ಲಿಕ್ಕೆ. ಇವರೇ ವಕೀಲರು ಹೇಳ್ಕೊಂಡು ಪ್ರೆಸ್ ರಿಲೀಸ್ ಮಾಡಿ ಅದನ್ನ ಮೀಡಿಯಾಗಳಿಗೆ ಹಂಚ್ತಾ ಇದ್ದು. ಅದ್ರಲ್ಲೂ ನನಗೆ ಗೊತ್ತಾಯ್ತು ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅಂತ. ನಾನು ಅದನ್ನು ಆಗಾಗ ಹೇಳಿದೆ, ಇದು ಯಾರು ಮಾರೆ ಸುಜಾತಾ ಪರ ವಕೀಲ, ಇವರು ಗುಂಡಿ ತೋಡ್ತಾರೆ, ಇದು ಮಾಡಬೇಕು ಅಂತ ಹೇಳ್ತಾರೆ. ಈಗ ಬರೋಣ. ಅಂದ್ರೆ ಕೆಲವು ಡೌಟ್ ಗಳನ್ನ ಕೇಳ್ತಾ ಹೋಗ್ತೀನಿ ನಾನು, ಅಷ್ಟೇ ವಿಚಾರ ಏನಿಲ್ಲ. ಅಂದ್ರೆ ನೋಡಿದ್ರೆ ತಾವು ಹೇಳಿದಾಗೆ ಒಂದು ಪವರ್ಫುಲ್ ಆಗಿರುವಂತ ವ್ಯವಸ್ಥಿತ ಷಡ್ಯಂತ್ರ ಇದೆ. ಅಂದ್ರೆ ಇದು ಫಾರಿನ್ ನಮ್ಗೆ ಅಮೌಂಟ್ ಬರ್ತಾ ಇತ್ತು, ಹೊರದೇಶಗಳಿಂದ ಅಮೌಂಟ್ ಬರ್ತಾ ಇತ್ತು ಅನ್ನೋ ಮಾತುಗಳು. ಎಲ್ಲಿ ತನಕ ಸಾಮಾನ್ಯ ಜನರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಧರ್ಮಸ್ಥಳ ಅನ್ನೋದು ದೊಡ್ಡ ಸಾಮ್ರಾಜ್ಯ. ನೋಡಿ, ಹಣ ತಗೊಂಡಿದ್ದಾನೆ ಅಂತ ಹೇಳಿದಾನೆ ಚಿನ್ನಯ್ಯ. ದೊಡ್ಡ ಸಾಮ್ರಾಜ್ಯ ಧರ್ಮಸ್ಥಳ ಅನ್ನೋದು. ಅಲ್ಲಿರುವಂತಹ ವ್ಯಕ್ತಿಗಳು ಕೂಡ, ಜೊತೆಗೆ ಅಲ್ಲಿರುವಂತಹ ಕಾವಂದರು ಕೂಡ ಸಾಮಾನ್ಯ ವ್ಯಕ್ತಿ ಏನಾದ್ರು. ಸೊ ಆ ವಿಚಾರಗಳನ್ನು ನೋಡಿದಾಗ ರಾಜ್ಯಸಭಾ ಸದಸ್ಯರಿಂದ ಹಿಡಿದು ಎಲ್ಲವೂ ಕೂಡ, ಕರ್ನಾಟಕದಿಂದ ಹಿಡಿದು ಎಲ್ಲವೂ ಕೂಡ ಪದ್ಮ ವಿಭೂಷಣ. ಸೊ ಈ ರೀತಿ ಪವರ್ಫುಲ್. ಸೊ ಹಾಗಿದ್ದಾಗ ಇವರುಗಳು ಅಂದ್ರೆ ಇಲ್ಲಿ ಮಾಡಿರುವಂತ ತಾವು ಹೇಳಿದಾಗೆ ಎಡಪಂಥಿ ಇರೋದು ಬೆರಳೆಣಿಕೆ ಎಷ್ಟು ಜನ ಇರ್ಬೋದು. ಸೊ ಲೈಕ್ ಅವ್ರಿಗಿಂತ ಇವ್ರುಗಳು ಪವರ್ಫುಲ್ ಜನರ ಮನಸ್ಸಿನಲ್ಲಿ ಬರುತ್ತೆ ಅಲ್ವಾ, ಅವ್ರುಗಳಿಂತ ಇವ್ರುಗಳು ಪವರ್ಫುಲ್. ಸತ್ಯಕ್ಕಿಂತ ಸುಳ್ಳು ಪವರ್ಫುಲ್ ಒಂದು ಹಂತದಲ್ಲಿ, ಅದನ್ನು ಹೇಳ್ತಾನೆ. ಹಾಗಾಗಿ ಸುಳ್ಳುಗಳು ವಿಜೃಂಭಿಸಿದ್ವು. ಅವ್ರ ನೆಟ್ವರ್ಕ್ ಆ ರೀತಿ ಇದೆ. ಏನು ಎಡಪಂಥೀಯರು ಅಂತ ಹೇಳಿದ್ರು ಸ್ವಸಾರ ಮಾಡ್ಲಿಕ್ಕಿಲ್ಲ. ಅವರು ಕಾಂಗ್ರೆಸ್ಸಿನ ಆಯಕಟ್ಟಿನ ಜಾಯಗಳಲ್ಲಿ ವೈರಸ್ಗಳಾಗಿ ಕೂತಿರ್ತಾರೆ. ಎಲ್ಲೆಲ್ಲಿ ಪ್ರಭಾವ ಬೀರಬೇಕು, ಎಲ್ಲೆಲ್ಲಿ ವ್ಯವಸ್ಥೆ ಮಾಡಬೇಕು, ಎಲ್ಲೆಲ್ಲಿ ಸಲಹಾ ಮಂಡಳಿಯಲ್ಲಿ ಇರಬೇಕು. ಬಟ್ ಇಷ್ಟು ಪವರ್ಫುಲ್ ಆಗಿರುವಂತಹ ಒಂದು ಸಾಮ್ರಾಜ್ಯ ಅಥವಾ ಇಷ್ಟು ಪವರ್ಫುಲ್ ಆಗಿರುವಂತಹ ಒಂದು ವಿಚಾರಗಳ ನಡುವೆ ಅಂದ್ರೆ ಇವ್ರು ಏನ್ ಹೇಳಿದ್ದಾರೆ ಹೇಳಿದ್ರೆ, ನಮ್ದು ಸತ್ಯ ಇದೆ, ನಾವ್ಯಾಕೆ ಹೆದರ್ಬೇಕು, ನಮ್ದು ಸತ್ಯ, ನಾವೆಲ್ಲ ಮಾಡಿದ್ದು ಸತ್ಯ, ಆ ರೀತಿ ಅಂದ್ರೆ ಯಾಕೆ ನಾವು ಹೆದರ್ಬೇಕು, ಹಾಗೆ ಸುಮ್ಮನೆ ಕೊಟ್ರು. ಅಂದ್ರೆ ಏನ ಆದದ್ದಾಗ್ಲಿ ಅವರಿಗೆ ಷಡ್ಯಂತ್ರದ ಅರಿವಾಗುವಷ್ಟೊತ್ತಿಗೆ ಅದೊಂದು ದೊಡ್ಡ ವ್ಯಾಪಕವಾಗಿ, ಅಂದ್ರೆ ಧರ್ಮಸ್ಥಳದವರು ಅಂದ್ರೆ ಹಾಗೆ ಅದೊಂದು ದೊಡ್ಡ ಆನೆ ಇದ್ದಾಗೆ. ಈ ನಾಯಿಗಳೆಲ್ಲ ಬೊಗಳಿದ್ರೆ ಏನು ದೊಡ್ಡ ತಲೆಬಿಸಿ ಮಾಡೋದಿಲ್ಲ. ಆದ್ರೆ
ಇದು ಏನು ನಾಯಿಗಳು ನರಿಗಳು ಚಿರತೆಗಳು ಎಲ್ಲ ಒಟ್ಟಿಗೆ ದಾಳಿ ಮಾಡಿದಂತಹ ಸಂದರ್ಭ. ಮತ್ತೆ ನೆಟ್ವರ್ಕ್ ಮಾಡ್ಕೊಂಡಿದ್ರು ಅವರು 2 ವರ್ಷ ಪ್ಲಾನ್ ಮಾಡಿದ್ದಾರೆ. ಎಷ್ಟೇ ನೆಟ್ವರ್ಕ್ ಮಾಡಿದ್ರು, ಸುಳ್ಳುಗಳು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ಸತ್ಯದ ಎದುರು ತಲೆಬಾಗಬೇಕು. ಆದ್ರೆ ಸತ್ಯ ಹೊಸ್ತಿಲು ದಾಟಿದಾಗ ಸುಳ್ಳು ಮೆರವಣಿಗೆ ಮಾಡಿ ಆಗಿತ್ತು. ಅಷ್ಟರಲ್ಲಿ ನಮ್ಗೆ BP ಹೈಪರ್ ಟೆನ್ಷನ್ ಕೊಡುವಂತ ತೀರಾ ಕೆಟ್ಟ ಬೈಗುಳ, ಮಾನಸಿಕ ಕಿರುಕುಳ, ನೀವು ಹೋಗ್ಬೇಡಿ ಕುಂದೇಶ್ವರ್, ನಿಮ್ಮ ಅಭಿಮಾನ ಇದೆ. ನಮ್ಮ ಪತ್ರಕರ್ತರೆ ಕೆಲವರು ಬುರ್ಚಿತ್ತು ಮಾರ ಎಂಕ್ಲೆ ಎಂಚಿನ ಎತ್ತನ ಬರೆಯೋಡು ಅಂದ್ರೆ ಏನಿದ್ರು ಬರಿಬೇಕು, ಹೋಗಿ ಫೀಲ್ಡ್ ನಲ್ಲಿ ಹೋಗ್ಲಿಕ್ಕೆ ಇವನು ಪತ್ರಕರ್ತನ ಅಂತ ಆ ರೀತಿ. ನಾನು ಹೇಳ್ತಿದ್ದು ಒಬ್ಬ ಸತ್ಯದ ಪರವಾಗಿ ಏನು ವರದಿಗಳನ್ನು ಮಾಡೋದು ಇದೊಂದು ದೊಡ್ಡ ಷಡ್ಯಂತ್ರ ಅನಿಸಿದಾಗ ನಾನು ಒಬ್ಬ ಪತ್ರಕರ್ತನ ಹೌದು, ನಾನೊಬ್ಬ ರಾಷ್ಟ್ರೀಯ ಇಲ್ಲಿ ಭಾರತೀಯ ಪ್ರಜೆ ಹೌದು, ನಮ್ಮ ಹಿಂದೂ ಧರ್ಮದ ಯಾವುದು, ಹಾಗಾಗಿ ನಾನು ಎಲ್ಲವನ್ನ ಬಳಸ್ಕೊಂಡೆ ಈ ಸಂದರ್ಭದಲ್ಲಿ. ಹಾಗಾಗಿ ನನಗೆ ಒಂದು ಆತ್ಮತೃಪ್ತಿ ಇದೆ. ಇದು ನಕ್ಸಲೈಟ್ ಬರ್ದದ್ದು ಸರಿಯಾಯಿತು, ಟೆರರಿಸಮ್ ಇದ್ದು ಆರ್ಟಿಕಲ್ಗಳೇ ಸರಿಯಾಯಿತು. ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಬೇಜಾರಾಗ್ತಾ ಇದ್ದದ್ದು ಆ 100 ಜನ ಬ್ರಿಟಿಷರು ಬಂದು ಭಾರತವನ್ನು ಆಳಿದ್ರಲ್ಲ, ಆವಾಗ ನಾವೆಲ್ಲ ಇರ್ತಿದ್ರು, ನಾವು ದೊಡ್ಡ ಹೋರಾಟ ಮಾಡ್ತಾ ಇದ್ವಿ. ಈಗ ಒಂದು ಆ ಮಕ್ಕಳು ಪಾಠ ಕೇಳೋಕೆ ಒಂದು ಖುಷಿ. ಈಗ ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ. ಒಬ್ಬ ಮೊಘಲ್ ತಾಳಿಕೋರ ಹೀಗೆ ಮಾಡ್ಕೊಂಡು ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಹೇಳುವಾಗ ನಾವು ಏನು ಮಾಡುತ್ತೆ, ಅವನಿಗೆ ಲಕ್ಷ ವ್ಯೂಸ್, ನಾವು ಬರ್ದ್ರೆ ಕಷ್ಟದಲ್ಲಿ 10,000 15,000 20,000. ಬಟ್ ಅದನ್ನ ಆದ್ರೆ ಅಮೌಂಟ್ ಬೇಡ, ನನಗೆ ಮಾನಿಟೈಸೇಷನ್ ಬೇಡ. ಆ ಒಂದು ವಿಡಿಯೋದಲ್ಲಿ ಅದನ್ನ ಫ್ರೀ ಆಗಿ ಬಿಟ್ಬಿಡ್ತೇನೆ, ಯಾಕಂದ್ರೆ ಅವನಿಗೆ ಬೇರೆ 1 ಲಕ್ಷ ಏನೋ ಕೊಟ್ಟಿದ್ದಾರಂತೆ. ಆದ್ರೆ ಒಂದು ಹೇಳ್ತೇನೆ, ನನಗೂ ಕೊನೆಗೆ ಈಗ ಮೊನ್ನೆ ತಿರುಗಿ ನೋಡುವಾಗ ನನ್ನ ಫೇಸ್ಬುಕ್ ಮಾನಿಟೇಷನ್ ಮಾಡಲಿಲ್ಲ, ಆದ್ರೆ 1,40,00,000 25 ದಿನಗಳಲ್ಲಿ ನನ್ನ ಜನ ನೋಡಿದ್ದಾರೆ. ನಾನು ಎಣಿಸಿದ್ದೆ ಎಲ್ಲ ಲಾಟ್ ಬೋಟು ಏನೋ ಬೇಡದಿದ್ದದ್ದು ರೀಲ್ಸ್ ವ್ಯೂಸ್ ಎಲ್ಲ ಮಾಡ್ತಾರೆ. ನಮಗೆ ಅನ್ಸುತ್ತೆ ನಮ್ಮ ಏಜ್ ಮತ್ತೆ ನಮ್ಮ ಅನುಭವನಾಗ ಆ ರೀತಿ ಆಲೋಚನೆಗಳು ಬರೋದು. ನಾನು 18-19 ವರ್ಷ ಇದ್ರೆ ನಾನು ಅದನ್ನೇ ಮಾಡುವ, ಅಥವಾ ಏನು ಯಕ್ಷಗಾನ ಆ ಥರ ಮಾಡುವ. ನಾನು ಎಣಿಸುದು ಅದಕ್ಕೆಲ್ಲ ಬರ್ತೇವೆ, ನಾವು ಇಷ್ಟೆಲ್ಲ ಜ್ಞಾನಪೂರಿತವಾದ ವಿಚಾರಗಳನ್ನು ಕೊಡ್ತೇವೆ, ನಮಗೆ ಲಕ್ಷದಲ್ಲಿ ಮಾತ್ರ ಇದೆ, ಕೋಟಿಯಲ್ಲಿ ಬರಲಿಲ್ಲ ಅಂತ. ಈಗ ಕೋಟಿಯಲ್ಲೂ ವ್ಯೂಸ್ ಬಂದಿದೆ. ಸೊ ಸತ್ಯಕ್ಕೆ ಇದು ಯಾವತ್ತು ಜಯ. ನಾನು ಮೊನ್ನೆವರೆಗೆ ನಮಗೆ ಇದು ಸತ್ಯಕ್ಕೆ ಜಯ ಇಲ್ವಾ, ಇದು ಈ ಸರಿ ಸೋಲ್ತದ, ಅಲ್ಲಿವರೆಗೆ ನಾನು ಎದುರಿದ್ದೆ. ಎಲ್ಲೋ ಒಂದ್ ಕಡೆ ನಾವು ಅಲ್ಲೇ ಯೋಚನೆ ಮಾಡಬೇಕಾಗಿತ್ತು. ಒಂದು ವಿಡಿಯೋ ಬರುತ್ತೆ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಲ್ಲಿಂದ ವಿಡಿಯೋ ಆ ರೀತಿ ವಿಡಿಯೋ ಮಾಡಿದಾಗ ಇದನ್ನ ನಾವುಗಳು ನನಗೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಆ ವಿಡಿಯೋಗಳಿಗೆ. ಬಟ್ ಅಷ್ಟು ವ್ಯೂಸ್ ಆದ್ರೂ ಕೂಡ, ಅಷ್ಟು ಪ್ರಾಫಿಟ್ ಬರುತ್ತಾದ್ರೂ ಕೂಡ ನನಗೆ ಯಾವುದೇ ರೀತಿ ಅಮೌಂಟ್ ಬೇಡ, ಮಾನಿಟೈಸೇಷನ್ ಬೇಡ, ನಾನು ಫ್ರೀಯಾಗಿ ಕೊಟ್ಬಿಡ್ತೀನಿ ನಿಮ್ಗಳಿಗೆ, ನೀವುಗಳು ಹಾಕಿ ಹೋರಾಟ ಮಾಡಿ ನ್ಯಾಯ ಸಿಗೋಣ ಅಂತ ಬಂದಾಗ ಅಲ್ಲೇ ನಾವುಗಳು ಯೋಚನೆ ಮಾಡಬೇಕಾಗಿತ್ತು ಅಲ್ವಾ. ಬಟ್ ಬಹಳಷ್ಟು ಬೇಸರ ತರುತ್ತೆ. ಏನೆಲ್ಲ ಕಟ್ಟಿದ್ರು, ಏನೆಲ್ಲ ಸುಳ್ಳೆಲ್ಲ ಹೇಳಿದ್ರು, ಕೊನೆಯದಾಗಿ ಆಗಿರುವಂಥದ್ದು ಇದು. ಎಲ್ಲರನ್ನ ಮಂಗ ಮಾಡಿದ್ದು, ಜೊತೆಗೆ ಅವರಿಗೆ ಮ್ಯಾಜಿಕ್ ಅಜ್ಜಿ ಅಂತ ಕರೀತಾರೆ ಕೆಲವರು, ಇನ್ನು ಕೆಲವರು ಮಾಸ್ಕ್ ಮ್ಯಾನ್, ಈಗ ಮಾಸ್ಕ್ ಮುಖವಾಡ ಎಲ್ಲವೂ ಕೂಡ ಕಳಚಿ ಹೋಗಿದೆ. ಸತ್ಯ ಗೆದ್ದಿದೆ ಅನ್ನುವಂಥ ಸದ್ಯ. ಕೊನೆಯದಾಗಿ ಸರ್ ದಯಮಾಡಿ ಕ್ಷಮಿಸಿ, ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ತೆಗೆದುಕೊಳ್ತಾ ಇಲ್ಲ, ಯಾಕಂದ್ರೆ ಸಮಯದ ಭಾವ ತುಂಬಾ ಇದೆ. ಕೆಲವು ವಿಚಾರಗಳು ಚರ್ಚೆ ಆಗಲಿ ಅಂತ ಹೇಳಿ ಕೆಲವು ವಿಚಾರಗಳನ್ನ ಕೇಳಿದ್ವಿ. ಲಾಸ್ಟ್ ಎಕ್ಷನ್ ಸರ್, ದೀಪು ಶೆಟ್ಟಿಗರ್ ಸರ್. ಎಸ್, ಒಂದು ಮುಖ್ಯವಾಗಿ ಏನಾದ್ರು ಹೇಳೋದಂತ ಹೇಳಿದ್ರೆ, ಆಗ ಕರೆ ಮಾಡಿದವರು ಹೇಳಿದ್ರು, ಅಂದ್ರೆ ನಮ್ದೇನಾಗಿದ್ರು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತೇವೆ, ನಮ್ಮನ್ನು ಕೆಲವರು ಪತ್ರಕರ್ತರ ಅಂತ ಹೇಳಿದ್ರು. ನಿಜವಾಗಿ ಹೇಳ್ತೇನೆ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡುವವರು ಎಲ್ಲರೂ ಪತ್ರಕರ್ತರಾಗಲ್ಲ. ಪತ್ರಕರ್ತರ ಅಂತ ಹೇಳಿದ್ರೆ ಅದಕ್ಕೆ ಆದ ಒಂದು ಸ್ಟಡಿ ಮಾಡ್ಲಿಕ್ಕೆ ಇರ್ತದೆ. ಸ್ಟಡಿ ಮಾಡಿ ಅದ್ರ ಬಗ್ಗೆ ನಾಲೆಜ್ ಇದ್ದು ಒಂದು ಲೆವೆಲ್ಗೆ ಹೋದವರು ಪತ್ರಕರ್ತರ. ಬಟ್ ತಾವು ಸ್ಟಡಿ ಮಾಡ್ತೀರಿ, ನಾವು ಸ್ಟಡಿ ಮಾಡ್ತೇವೆ, ಆದ್ರೆ ಅವರಷ್ಟು ಡೀಪ್ ಆಗಿ ನಾವು ಹೋಗುದಿಲ್ಲ. ನಮ್ಮ ಫ್ರೀ ಟೈಮ್ ಅಲ್ಲಿ ನಾವು ವಿಡಿಯೋ ಮಾಡ್ತೇವೆ, ಇದು ಮಾಡ್ತೇವೆ, ಹಾಗಂತೇಳಿ ನಾವು ಪತ್ರಕರ್ತರಲ್ಲ. ಯಾಕಂದ್ರೆ ಕೆಲವರು ಹೇಳ್ತಾರೆ ನೀವು ನ್ಯೂಸ್ ಚಾನಲ್ ಪತ್ರಕರ್ತರ ಹೇಳ್ತಾರೆ. ಇಲ್ಲ, ನಾವು ಸಾಮಾಜಿಕ, ನಮ್ಮ ಫ್ರೀ ಟೈಮ್ ಅಲ್ಲಿ ವಿಡಿಯೋ ಮಾಡುದು. ನೀವು ಕೆಲವರು ಅದನ್ನೇ ಮಿಸ್ಯೂಸ್ ಮಾಡ್ತಾರೆ, ನಾನು ಪತ್ರಕರ್ತ, ನಾನು ಇದಂತೇಳಿ. ಜನಗಳು ಸ್ವಲ್ಪ ಯೋಚಿಸಬೇಕು. ಯಾವುದೇ ಒಳ್ಳೆಯವರು ಕಮ್ಮಿ, ಪತ್ರಕರ್ತರು ಸ್ವಲ್ಪ ಯೋಚಿಸಬೇಕು, ಜನಗಳು ಯೋಚಿಸಬೇಕು, ಪತ್ರಕರ್ತರು ಎಷ್ಟು ನಾಲೆಜ್ ಇದೆ. ಯಾಕೆ ಗೊತ್ತಾ, ಆ ಒಂದು ಮಾತಾಡಿದ್ರಿ, ನಿಮ್ಮಲ್ಲಿ ವಿಮರ್ಶೆ ಇದೆ. ಯಾಕಂದ್ರೆ ಒಂದು ಹಂತದಲ್ಲಿ ತಾವು ಒಂದು ಹೋರಾಟದಲ್ಲಿದ್ರಿ, ಅಂದ್ರೆ ಆ ಹೋರಾಟ ಸರಿಯಾದ ದಾರಿ ಇರೋದು, ಆ ದಾರಿಯಲ್ಲಿ ಹೋಗ್ತಾ ಇದ್ರಿ, ಎಲ್ಲೋ ಒಂದ್ ಕಡೆ ಎಡವುತ್ತಾ ಇದೆ ಹೋರಾಟ ಅಂತ ಬಂದಾಗ ತಾವು ಅಲ್ಲಿಂದ ಮತ್ತೆ ದೇವರು ವಿಮರ್ಶೆಗೆ ದೇವರು ಕೂಡ ಬುದ್ಧಿ ಕೊಟ್ಟರು. ದೇವಸ್ಥಾನದಲ್ಲಿ ಮತ್ತೊಂದು ವಿಷಯ ಗೊತ್ತಾ, ಕದ್ರಿ ದೇವಸ್ಥಾನದಲ್ಲಿ ಆಯ್ತಲ್ಲ, ಅದು ಇನ್ಸಿಡೆಂಟ್ ಆಗಿ ಮತ್ತೊಂದು ಹೇಳ್ತೇನೆ, ಇದು ಸಹ ನಡೆದದ್ದೇ. ಕದ್ರಿ ದೇವಸ್ಥಾನದಲ್ಲಿ ಇನ್ಸಿಡೆಂಟ್ ಆಯ್ತು, ಇನ್ಸಿಡೆಂಟ್ ಆಗಿ ಮತ್ತೆ ಕನ್ಫ್ಯೂಷನ್ ಅಲ್ಲಿ ಇದೆ, ಇವರು ಯಾಕೆ ಅಂತ. ಒಂದು ವಾರದ ಸ್ವಲ್ಪ ದಿನದ ನಂತರ ನಮ್ಮ ಮನೆ ಹತ್ರ ಒಬ್ಬ ಫ್ರೆಂಡ್ ಒಬ್ಬರು ತೀರಿ ಹೋದ್ರು. ಹಾಗೆ ಕದ್ರಿ ದೇವಸ್ಥಾನದಲ್ಲಿ ತಿಥಿ ಇತ್ತು, ಆಗೋಗೋ ಇವರನ್ನು ಮೀಟ್ ಆದ್ರೆ ಅದೇ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಮಾಡಿದೆ. ಅಲ್ಲಿ ಮತ್ತೆ ಪುನಃ ಬ್ರೈನ್ಗೆ ಸ್ವಲ್ಪ ವರ್ಕ್ ಸಿಕ್ಕಿತ್ತು. ಮತ್ತೆ ಅದರಿಂದ ಕೆಲವು ಹೋದಾಗ ನಮ್ಗೆ ಸಹ
ಮತ್ತೆ ನಮ್ಗೆ ಇದೇ ಬೆಸ್ಟ್ ವ್ಯಕ್ತಿ ಅನಿಸ್ತು. ಒಬ್ಬ ವಿಮರ್ಶೆ ಮಾಡ್ಬೇಕು, ಏನೇ ವಿಚಾರಗಳು ವಿಮರ್ಶೆ ಮಾಡ್ಬೇಕು. ಈಗ ನಾವು ಗಲಾಟೆ ಮಾಡ್ತೇವೆ, ಎಷ್ಟೋ ಮಂದಿ ಆದ್ರೆ ಡಿಬೇಟ್ ಅಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತೇವೆ. ಗಲಾಟೆ ವಿಚಾರಕ್ಕೆ ಮಾಡುದು, ವಿಚಾರಕ್ಕೆ ಗಲಾಟೆ ಮಾಡಿ, ಅದು ಲ್ಯಾಂಗ್ವೇಜಸ್ ತಪ್ಪಿ ಹೋಗ್ಬಾರ್ದು. ಎದುರ್ನವ ತಪ್ಪಿದ್ರೆ ನಮ್ದು ತಪ್ತದೆ, ಆದ್ರೆ ನಮ್ಗೆ ಎಲ್ಲದಲ್ಲಿ ತಪ್ಪಿ ಹೋಗ್ಲಿಕ್ಕೆ ಆಗುದಿಲ್ಲ. ಅದೇನಾಗ್ತದೆ ಗೊತ್ತಾ, ಆ ರೀತಿ ಹೋಗ್ತದೆ. ಇದ್ರಲ್ಲಿ ಸಾಧದಷ್ಟೇ. ಇದು ಕೆಲವು ಅದೇ ಪತ್ರಕರ್ತರು ಹೇಳಿದೆ, ಪತ್ರಕರ್ತರಂತ ದಯವಿಟ್ಟು ಜನಗಳಲ್ಲಿ ಹೇಳುದಷ್ಟೇ. ಪತ್ರಕರ್ತರು ಎಷ್ಟೋ ವರ್ಷಗಳಿಂದ ಅಧ್ಯಯನ ಮಾಡಿ ಸ್ಟಡಿ ಮಾಡಿರ್ತಾರೆ, ಅದ್ರಲ್ಲಿ ಸಹ ಕೆಲವರು ಇರ್ತಾರೆ, ಕೆಲವರು ಇದ್ರದೇ ಹೋಗುದು ಅದರದೇ ಹೋಗುದು ಇರ್ತಾರೆ. ಅಂತ ವಿಷಯಗಳು, ಸಾಮಾಜಿಕವಾಗಿರುವಂತ ವಿಷಯಗಳ ಬಗ್ಗೆ ಸ್ವಲ್ಪ ಇದು ಮಾಡಿ. ಎಲ್ಲರೂ ಪತ್ರಕರ್ತರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಲೆಕ್ಕದಲ್ಲಿ. ಅದಕ್ಕೆ ಅದರದೇ ಆದಂತ ಒಂದು ಗೌರವ ಇದೆ. ಇದೀಗ ಎಲ್ಲ ಡಾಕ್ಟರ್ ಆದಾಗೆ ಆಗಿದೆ, ಇದ್ದವರೆಲ್ಲ ಡಾಕ್ಟರ್ 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 ಅಂತೇಳಿ, ಯಾರು ನಿಜ ಡಾಕ್ಟರ್ ಯಾರು ಅವಾರ್ಡೆಡ್ ಡಾಕ್ಟರ್ ಅಂತ ಗೊತ್ತಾಗುದಿಲ್ಲ. ಅಂತ ಪರಿಸ್ಥಿತಿ ಇದ್ರಲ್ಲಿ ಕೂಡ ಬಂದಿದೆ. ಮೊದಲನೇದಾಗಿ ಅದು ಹೇಳುದು. ಮತ್ತೊಂದಂತ ಹೇಳಿದ್ರೆ ತುಂಬಾ ಬೇಜಾರಿನ ವಿಷಯ ಅಂತ ಹೇಳಿದ್ರೆ, ನಾನು ಕೆಲವೊಮ್ಮೆ ಹೋಟೆಲ್ಗೆ ಮಧ್ಯಾಹ್ನ ಈಗೆಲ್ಲ ಹೋಗ್ತೇನೆ. ಕೆಲವು ಕಡೆ ಹೋಟೆಲ್ಗೆ ಹೋದಾಗ ಒಂದು ಈ ಸಮಯದಲ್ಲಿ ಕೆಲವು ಕಡೆ ಹೋಟೆಲ್ಗೆ ಹೋದಾಗ, ಫ್ರೀ ಟೈಮ್ಗೆ ದೇವಸ್ಥಾನಕ್ಕೆ ಹೋದಾಗ, ಒಂದೊಂದು ಹೋಟೆಲ್ಗೆ ಹೋದಾಗ ದೇವಸ್ಥಾನದ ಅಲ್ಲಿ ಕೇಳುದು ಹೋಟೆಲಲ್ಲಿ, ತಿಕ್ಕಣಿಗೆ ಇವತ್ತು ಎಷ್ಟು ಸಿಕ್ಕಿತ್ತು, ಇದು ಇದಾಗುವಾಗ ಬುರುಡೆ ಪ್ರಕರಣ ಆಗುವಾಗ ಎಷ್ಟು ಸಿಕ್ಕಿತ್ತು, ಎಂತ ನಂಗೆ ಬೇಜಾರಾಯ್ತು. ಪುನಃ ನನ್ನನ್ನು ನೋಡಿ ಹೇಳುದು, ನಾನಿದ್ದೇನೆ ನಂತರ ನಾನು ಹೋಗಿ ಊತಿಟ್ಟದ್ದ ಅಥವಾ ನಾನು ಹೋಗಿ ಅವನನ್ನು ಕರೆಸಿದ, ನಮಗೆ ವಿಷಯವಿಲ್ಲ ಮಾರು. ನಮ್ಮನ್ನು ಕಲರಾಗಿ ನೋಡುದು ಯಾಕೆ, ನಾವು ಎಂತ ಮಾಡಿದೇವೆ ಅಂತ ನಾವು ಕೇಳುದು. ಸತ್ಯದ ಪರವಾಗಿ ಧ್ವನಿ ಎತ್ತು ತಪ್ಪ. ಈಗ ಹೇಳ್ತಾರೆ ಇಲ್ಲಿಂದ ಇದ್ರಲ್ಲಿ ನಮ್ಗೆ ಅಷ್ಟು ಸೂಟ್ ಕೇಸ್ ಬಂದಿದೆ, ಇಷ್ಟು ಸೂಟ್ ಕೇಸ್ ಬಂದಿದೆ. ಸಮಾಜಕ್ಕೆ ಹೋರಾಡುದಿರಾದ್ರೆ ಇಲ್ಲಿ ಕೆಲವು ಅನೈತಿಕ ಚಟುವಟಿಕೆಗಳ ವಿರುದ್ಧ ಹೋರಾಡಿ ನಿಲ್ಲಿಸಿದ್ದೇವೆ ಕೆಲವನ್ನು. ಅಲ್ಲಿ ನಮ್ಗೆ ಸೂಟ್ ಕೇಸ್ ಮಾಡಬಹುದಿತ್ತು, ಮಾಡ್ಲಿಲ್ಲ. ಅದು ನಿಂತದ್ದು ಹೇಳುದಿಲ್ಲ, ಸಮಾಜಕ್ಕೆ ಒಳ್ಳೇದು ಮಾಡುದು ಹೇಳುದು. ನೆಗೆಟಿವ್ ಹೇಳ್ತಾರೆ, ಹೇಳಿ, ನಾವು ಬಿಡುದು. ಯಾಕಂದ್ರೆ ನಮ್ಗೆ ದೇವರ ಇದನ್ನು ಯೋಚಿಸಿ ನಾವು ಮಾಡ್ಕೊಂಡು ಹೋಗುದು. ಜನಗಳ ಹತ್ರ ಹೇಳುದು ಸ್ವಲ್ಪ ಯೋಚಿಸಿ. ಯಾಕಂತ ಹೇಳಿದ್ರೆ ಅದೇ ನಮ್ಮ ಬಗ್ಗೆ ಅಪಪ್ರಚಾರಗಳಾದ್ರೆ ನಾನು ಹೇಗೆ ಗೊತ್ತೀಗ, ಒಬ್ಬ ಕೋಟಿ ತಗೊಂಡಿದ್ದಂತ ಯಾರ ಬಗ್ಗೆ ಹೇಳಿದ್ರೆ ನಾನು ನಂಬುದಿಲ್ಲ. ಯಾಕಂದ್ರೆ ನಮ್ಮ ಬಗ್ಗೆ ಅಪಪ್ರಚಾರ ಆಗಿ ನಮಗೆ ಅನುಭವ ಇದೆ. ಇನ್ನೊಬ್ಬ ಕೋಟಿ ತಗೊಂಡಿದ್ದಾನೆ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಮಾರೆ, ಅದು ನೀವೇ ನೋಡ್ಬೇಕಂತ ಹೇಳುದು. ಹಾಗೆ ನಿಮ್ಮ ಬಗ್ಗೆ ಯಾರಾದ್ರೂ ಅಪಪ್ರಚಾರ ಆದ್ರೆ ಆಗ ಎಷ್ಟು ನೋವಾಗ್ತದೆ, ಇನ್ನೊಬ್ಬರಿಗೆ ಅಷ್ಟೇ ಆಗ್ತದೆ. ಎಲ್ಲರಿಗೊಂದು ಮನಸ್ಸಿರ್ತದೆ. ಇವಳು ಯಾರು ಅಜ್ಜಿ ಹೇಳಿದ್ರು, ಅವಳಿಗೆ ಅಜ್ಜಿಗೆ 60 ವರ್ಷ ಆಗಿದೆ, 70 ವರ್ಷ ಆಗಿದೆ. ಹಾಗೆ 75 ವರ್ಷ ಆದವರಿಗೆ ಬೇರೆಯವರಿಗೂ ನಾವು ನೋವು ಕೊಡ್ಬಾರ್ದಲ್ಲ ಮನಸ್ಸಿಗೆ. ಎಲ್ಲ ಅಂತ ಹೇಳಿದ್ರೆ ಅವರು ಅಜ್ಜ ಅಂತ ಹೇಳುದಿಲ್ಲ, ಗೌರವ ಬೇರೆ ಇರಬಹುದು. ಆದ್ರೆ ಅದು ಸಹ ನಾವು ಯೋಚಿಸ್ಕೋಬೇಕು. ನಾನು ಹೇಳುದಿಷ್ಟೇ, ಸೌಜನ್ಯನ ಒಂದು ರೇಪ್ ಆಗಿದೆ, ಅದಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ನ್ಯಾಯಬದ್ಧವಾಗಿರೋಣ. ಮತ್ತೆ ಇನ್ನೊಬ್ರು ಹೇಳಿದ ಕಥೆಗಳನ್ನು ಕಥೆಗಳನ್ನು ನಂಬುದು ಬೇಡ. ಪೊಲೀಸ್ನವರು ಯಾಕಿರುದು, ನಾವೇ ಅಪರಾಧ ಹೇಳಿದ್ರೆ ಪೊಲೀಸ್ನವರ ಹತ್ರ ಹೇಳಿ, ಸೌಜನ್ಯನಿಗೆ ನ್ಯಾಯ ಸಿಕ್ಲಿಲ್ಲ, ಗಲ್ಲಾಗ್ಲಿಲ್ಲ, ಅರೆಸ್ಟ್ ಮಾಡಿ ಗಲ್ಲು ಕೊಡಿಸಿ, ಹಾಗೆ ಹೋರಾಟ ಮಾಡುವ. ಹುಡುಕ್ಲಿ, ತನಿಖಾ ತಂಡಗಳಿವೆ ಅಲ್ಲ. ನಾನು ಒಬ್ಬರ ಹೆಸರನ್ನು ಹೇಳಿದ ಕೂಡಲೇ ಗಲ್ಲು ಕೊಡ್ತಾರ? ಈಗ ನಾನು ನೀವು ಮೂವರು ಸೇರಿ ಅವರು ಮಾಡಿದ ಹೇಳಿದ್ರೆ ಗಲ್ಲು ಕೊಡ್ತಾರ? ಎನ್ಕ್ವೈರಿ ಮಾಡಿ ಕಾನೂನು ರೀತಿಯಾಗಿ ಎಂತ ಮಾಡ್ಬೇಕು ಅದಕ್ಕೆ ಹೋರಾಟ ಮಾಡುವ. ಇಲ್ಲದಿದ್ರೆ ಇದು ಗಾಳಿಯಲ್ಲಿ ಗುಂಡಾರಿಸುದು, ಅದರಿಂದ ಲಾಭ ಯಾರಿಗೆ? ಇದನ್ನು ಸ್ವಲ್ಪ ಯೋಚಿಸ್ಕೋಬೇಕು. ದಯವಿಟ್ಟು ಸ್ವಲ್ಪ ಈ ವಿಷಯದಲ್ಲಿ ಯೋಚಿಸಿ. ಮತ್ತೊಂದು ಹೇಳುದು, ದೋಷ ಬರ್ತದೆ ಹೇಳ್ತಾರೆ, ನಾವು ನೋಡದೆ ಅದು ಹೌದಂತ ಹೇಳಿದ್ರೆ ನಮ್ಗೆ ದೋಷ ಬರ್ತದೆ. ಅದನ್ನು ಸ್ವಲ್ಪ ಯೋಚಿಸ್ಕೋಬೇಕು ಯಾವುದೇ ವಿಷಯದಲ್ಲಿ. ಈಗ ಯಾರು ಮಾಡಿದ್ದಾರೆ ನಂಗೆ ದೇವರನ್ನೇ ಗೊತ್ತಿಲ್ಲ, ನಾನು ಅವ ಮಾಡಿದ್ದಾನೆ ಇವರ ನನ್ಗೆ ಹೇಳಲಿಕ್ಕೆ ಆಗಲ್ಲ. ಅದ್ರ ಬಗ್ಗೆ ಸ್ಟಡಿ ಮಾಡಿದವರು ಎಂತ ಹೇಳ್ತಾರೆ ನಂಗೆ ಗೊತ್ತು. ನಾವು ಅವನೇ ಮಾಡಿದ್ದು ನಾನು ನೋಡಿ, ರಾಂಗ್ ಅದು. ನಾವು ಬೇಡ. ಅದಕ್ಕೆ ಯಾರಿದ್ದಾರೆ ಈಗ ಪತ್ರಕರ್ತರಾಗಿರ್ಬೋದು ಅಥವಾ ಆ ಪೊಲೀಸ್ ಇಲಾಖೆ ಆಗಿರ್ಬೋದು, ಅದರ ಬಗ್ಗೆ ಸ್ಟಡಿ ಮಾಡುವವರು ಹೇಳ್ತಾರೆ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ, ಅವರಿಗೆ ಕೆಲಸ ಕೊಡೋಣ. ಅವರಿಗೆ ಕೆಲಸ ಕೊಟ್ಟು ಈ ಸೌಜನ್ಯಗಳನ್ನು ಯಾರು ರೇಪ್ ಮಾಡಿದ್ದಾರೆ ಅವರನ್ನು ಗಲ್ಲಿಗೇರಿಸೋಣ. ಮತ್ತೊಂದು, ತುಳುನಾಡು ದೈವ ದೇವರುಗಳ ಬೀಡು. ಅಧರ್ಮ ನಡೆದಿದ್ರೆ ಯಾರು ಮೌನ ಕುತ್ಕೊಂಡಿರ್ಬೋದು, ದೈವದೇವರು ಮೌನ ಕುತ್ಕೊಳ್ಳಿಕ್ಕೆ ಸಾಧ್ಯವಾ? ಇಷ್ಟೊತ್ತು ತನಕ ಮೌನ ಕುತ್ಕೊಳ್ಳಿಕ್ಕೆ ಸಾಧ್ಯ? ಇದನ್ನು ಸ್ವಲ್ಪ ಯೋಚಿಸಿ. ಅಣ್ಣಪ್ಪ ದೈವ, ಮಂಜುನಾಥ ದೈವ ಇಷ್ಟು ಸಮಯ ತನಕ ಮೌನ ಕುತ್ಕೊಳ್ಳಿಕ್ಕೆ ಸಾಧ್ಯವಾ? ಇದನ್ನು ಸ್ವಲ್ಪ ಯೋಚಿಸಿಕೊಂಡು ಮತ್ತೆ ಪ್ರಾಮಾಣಿಕವಾಗಿ ಸ್ವಲ್ಪ ಯೋಚಿಸಿಕೊಳ್ಳಿ. ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಅಪವಾದಗಳನ್ನು ದಯವಿಟ್ಟು ಮಾಡಬೇಡಿ. ಥ್ಯಾಂಕ್ ಯು ಸರ್. ಎಸ್ ಸರ್, ಕೊನೆಯದಾಗಿ ಸರ್, ಜಿತೇಂದ್ರ ಕುಂದೇಶ್ವರ ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ತಮ್ಮ ಕರೆಗಳನ್ನು ಇನ್ನು ಮುಂದಕ್ಕೆ ತೆಗೆದುಕೊಳ್ಳಲಾಗಲ್ಲ, ಯಾಕಂದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಬಹಳಷ್ಟು ಕರೆಗಳು ಬರ್ತಾ ಇದ್ದೇನೆ. ಆದ್ರೆ ನಾನು ಈ ವಿಚಾರ ಏನು ಅಂತ ಹೇಳಿದ್ರೆ, ತಾವುಗಳು ಕರೆ ಮಾಡ್ತಿ ತಮ್ಮ ಅಭಿಪ್ರಾಯವನ್ನ ಹೇಳ್ತೀರಿ. ಆದ್ರೆ ವಿಚಾರಗಳಂದ್ರೆ ಇಲ್ಲಿ ತಿಳಿದವರಿದ್ದಾರೆ, ಈ ಒಂದು ಕೇಸನ್ನ ಬಹಳಷ್ಟು ಸುದೀರ್ಘವಾಗಿ ಸ್ಟಡಿ ಮಾಡಿದವರು ಇದ್ದಾರೆ. ಹಾಗಿದ್ದಾಗ ಕೆಲವು ಪ್ರಶ್ನೆಗಳನ್ನ ನೇರವಾಗಿ ಕೇಳ್ತಾ ಹೋಗೋಣ, ಅಲ್ಲಿಗೆ ಉತ್ತರ ಸಿಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಸೊ ಹಾಗಿದ್ದಾಗ ಬಹುಶಃ ಈ ಒಂದು ವಿಚಾರದ ಬಗ್ಗೆ ನಾವು ಮಾತಾಡಿದ್ವಿ. ಲಾಸ್ಟ್ ಎಕ್ಷನ್ ಸರ್, ಧರ್ಮಸ್ಥಳ ಒಂದು ಧರ್ಮಕ್ಷೇತ್ರ, ಅದನ್ನ ಕುರುಕ್ಷೇತ್ರ ಮಾಡ್ಲಿಕ್ಕೆ ಹೊರಟರು. ಆದ್ರೆ ಈ ಮಂಥನಗಳಲ್ಲಿ ಅದು ವಿಷಗಳು ಬಂದು ಆರಂಭದಲ್ಲಿ, ಈಗ ಅಮೃತ ಬರ್ತಾ ಇದೆ. ಹಾಗೆ ಸಂತೋಷ. ಧರ್ಮಾಧಿಕಾರಿ ಶ್ರೀರಾಮಚಂದ್ರನಾಗಿ ಸತ್ಯಸಂಧ ಪ್ರಾಮಾಣಿಕರಾಗಿ ಎನ್ನುವುದು ಈಗಲೂ ಗೊತ್ತಾಗಿದೆ. ಅವರ ತಮ್ಮನ ಹರ್ಷೇಂದ್ರ ಜೈನ್ ಅವರ ಮೇಲೆ ಆರೋಪಗಳು ಬಂತು. ಅವರು ಅಂದರೆ ಇದೆಲ್ಲ ಅಲ್ಲೆಲ್ಲ ನೋಡ್ಕೊಳ್ಳೋದನ್ನ, ಅಧಿಕಾರ ವರ್ಗ ಇದನ್ನೆಲ್ಲ ನೋಡ್ಕೊಳ್ಳೋದನ್ನ ಸ್ವಲ್ಪ
ಅವರು ಕಾನೂನು ಕಟ್ಟಗಳ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋದ್ರಿಂದ ಅವರು ಲಕ್ಷ್ಮಣನ ರೀತಿಯಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನಾಗಿ ವರ್ತನೆ ಮಾಡ್ತಾ ಇದ್ರು. ಈ ಸುಜಾತ ಭಟ್ ಎನ್ನುವರೆಲ್ಲ ಮಾಯಾಸೀತೆ, ಈ ನಮ್ಮ ನಾವೆಲ್ಲ ಅವರ ಬಗ್ಗೆ ಇವನು ಮಾಡಿರ್ಬೋದು, ಅವ್ರು ಮಾಡಿರ್ಬೋದು, ಬುರುಡೆ ಇರ್ಬೋದು ಅಂತ ಸುಳ್ಳಿನ ಮಾಯಾ ಜಿಂಕೆ, ಮಾರೀಚ ಎಂಬ ರಾಕ್ಷಸನ ಮಾಯಾ ಜಿಂಕೆ ಎಂಬ ಸುಳ್ಳಿನ ಹತ್ರ ಎಲ್ಲ ಜನರು ಆಕರ್ಷಿತರಾಗಿದ್ದರು. ಅದೇ ಸತ್ಯ ಅಂತ ನಂಬ್ತಾ ಇದ್ರು. ಈಗ ಸತ್ಯ ಹೊರಗೆ ಬಿದ್ದರೆ ಯಾರು ರಾಕ್ಷಸರು ಮಾಯಾ ಸೀತೆ, ಅದು ಮಾಯಾ ಸೀತೆ ಅಲ್ಲ, ಅದು ಭ್ರಮೆ. ಅನನ್ಯ ಭಟ್ ಎನ್ನುವಂಥ ಮಾಯಾ ಸೀತೆಯನ್ನು ಸೃಷ್ಟಿ ಮಾಡಿ ಇದೇ ಸತ್ಯ ಇದು ಅಂತ ಹೇಳಿ ತಂದುಬಿಟ್ಟರು. ಅದು ಅಲ್ಲ. ಅದೆಲ್ಲ ಜನರಿಗೆ ಈಗ ಸಾಧಾರಣ ಎಲ್ಲರಿಗೂ ಗೊತ್ತಾಗಿದೆ. ಇದಕ್ಕೆ ಮುಖ್ಯವಾಗಿ ಮಾಧ್ಯಮಗಳು, ಕೆಲವೊಂದು ಯೂಟ್ಯೂಬರ್ಸ್, ಕೆಲ ಗಿಳಿಯಾರ್ನಂಥ ವಸಂತ ಗಿಳಿಯಾರ್ನಂಥ ಹೋರಾಟಗಾರರು ಎಲ್ಲರೂ ಇದರ ಹಿಂದೆ ಇದ್ದಾರೆ. ಆದರೆ ನಮ್ಮಂತಹ ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳು ಕೂಡ ಈಗ ಈ ಹಂತದಲ್ಲಿ ಒಗ್ಗಟ್ಟಾಗಿ ಸತ್ಯವನ್ನು ಭೇದಿಸಿದೆ. SIT ಇನ್ನು ಆ ಬಗ್ಗೆ ತನಿಖೆಯನ್ನು ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ನಿಜವಾದ ತನಿಖೆಯನ್ನು ಇನ್ನಷ್ಟೇ ಶುರು ಮಾಡ್ತಾ ಇದೆ. ಒಬ್ಬೊಬ್ಬರದ್ದು ಬಂಧನ ಆಗ್ತಾ ಇದೆ. ಹಾಗಾಗಿ ನಮಗೂ ಅನ್ನಿಸ್ತಾ ಇದೆ ಇದೊಂದು ಸುಖಾಂತ್ಯ ಕಾಣಲಿ. ಮುಂದೆ ಸೌಜನ್ಯ ಪ್ರಕರಣಕ್ಕೆ ಒಂದು ಸಣ್ಣ ನ್ಯಾಯ ಕೊಡುವಂಥ ಒಂದು ಇದೆ ಅವಕಾಶ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಥವಾ ವಿಧಾನಸಭೆಯಲ್ಲಿ ಜನಪ್ರತಿನಿಧಿಗೋಸ್ಕರ ವಿಶೇಷವಾದಂಥ ಪ್ರಕರಣ ಅಂತ ಪರಿಗಣಿಸಿ ಇದಕ್ಕೊಂದು ನ್ಯಾಯ ಕೊಡಿಸ್ಬೋದು. ಅದನ್ನು ಮಾಡಬೇಕು. ಅದನ್ನು ಮಾಡಿದಾಗಲೇ ಈ ಎಲ್ಲ ಬಂದಂತಹ ಕ್ಯಾನ್ಸರ್ಗೆ ಅದೊಂದು ಮೂಲ ಗೆಡ್ಡೆ, ಅದು ಅಂದರೆ ಅದು ಹೋಗ್ತದೆ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ಅದೇ ನಮ್ಮೆಲ್ಲರ ಉದ್ದೇಶ. ಓಕೆ, ನಿಮ್ಮ ಮಾತುಗಳಲ್ಲಿ ಕೊನೆದಾಗ ಒಂದು ಮಾತು ಹೇಳಿದ್ರಿ, ಏನು? ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ದೀಪು ಶೆಟ್ಟಿಗರು ಪ್ರಥಮವಾಗಿ ಒಂದು ಮಾತು ಹೇಳಿದ್ರಿ, ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ನಾನು ಕೂಡ ಪ್ರಥಮವಾಗಿ ಒಂದು ಮಾತು ಹೇಳಿದ್ದೇನೆ, ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಇದನ್ನ ಬಹುಶಃ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ಕಿವುಡ್ರಿಗೆ ಅರ್ಪಿಸ್ತಾ ಇದ್ದೀವಿ ನಾವು ನೇರವಾಗಿ. ಯಾಕಂದ್ರೆ ಕೆಲವು ಕಿವುಡ್ರಿಗೆ ನೋಡುವಂತಹ, ಅಂದ್ರೆ ಈ ರೀತಿ ಕಮೆಂಟ್ ಮಾಡಿದಂತಹ, ಹೇಳುವಂತಹ, ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನರು ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರಿ, ಬ್ಯಾಕ್ ಟು ಬ್ಯಾಕ್ ಕಮೆಂಟ್ಸ್ ಗಳು ಬರ್ತಾ ಇದೆ. ಹೇಗೆ ಹೇಳಿದ್ರೆ ಒಂದು ಗ್ರೂಪಿಗೆ ಹಾಕುದು ಒಂದು 50-150 ಗ್ರೂಪ್ ಇದೆ, ಅಲ್ಲಿ ಕಣ್ಣು ಮುಚ್ಚಿ ಹಾಕುವಂತ ಒಂದು ಪೆಕ್ರಗಳು ಮಂಗಗಳು ಇರ್ತದೆ. ಅದಕ್ಕೆ ಅದು ಕಂಪೋಸ್ ಮಾಡ್ಲಿಕ್ಕೆ ಗೊತ್ತಿರುವುದಿಲ್ಲ. ಅದನ್ನ ಕಟ್ ಅಂಡ್ ಪೇಸ್ಟ್ ಮಾಡಿ ಸೇಮ್ ಇದನ್ನ ಹಾಕ್ತಾ ಇರ್ತಾರೆ. ಅಂತ ಬೊಗಳುವ ಇದನ್ನ ನಾವು ಯಾವತ್ತೂ ಇದು ಮಾಡಲ್ಲ. ಒಂದು ಕ್ಲಾರಿಟಿ ಕೊಡೋಣ ಅಂತೇಳಿ ಅಷ್ಟೇ, ಕ್ಲಾರಿಟಿ ಕೊಡೋಣ. ಯಾಕಂದ್ರೆ ನಿಮ್ಮ ಮಾತುಗಳಲ್ಲಿ ಅದಿತ್ತು, ಅವರ ಮಾತುಗಳು ಪ್ರಥಮವಾಗಿ ಅದಿತ್ತು, ನನ್ನ ಮಾತುಗಳಲ್ಲಿ ಪ್ರಥಮವಾಗಿ ಅದೇ ಇತ್ತು, ಅದೇ ಒಂದು ವಿಚಾರ. ಆದ್ರೆ ಇಲ್ಲಿ ನಮ್ಮ ತುಳುನಾಡುವಂತ ಹೆಸರನ್ನ ಕೊಟ್ಟಿದ್ದೀರಿ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ನಿಮ್ಗೆ ಎಲ್ಲ ಟೈಮ್ ಬಂದಾಗ ಗೊತ್ತಾಗುತ್ತೆ. ಸೂಟ್ ಕೇಸ್ ಎಲ್ಲರಿಗೆ ಬಂದಿದೆ, ಸೌಜನ್ಯ ರೇಪ್ ಆಗಿದ್ದು ನಿಜ ಅಲ್ವಾ, ನಿಮ್ಗೆ ಪೇಮೆಂಟ್ ಸಿಕ್ಕಿದ್ರೆ ಅದಕ್ಕೆ ನ್ಯಾಯ ಬೇಡ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಅದೇ ಹೇಳುವಂಥದ್ದು, ಸೌಜನ್ಯ ರೇಪ್ ಹಾಕಿದ್ದು ಹೌದು. ಸೌಜನ್ಯ ಅವರಿಗೆ ಕೇಳಿ, ಸುಜಾತ ಭಟ್ ಹಾಗಾದ್ರೆ ನೀವು ಸತ್ಯವಾ, ನಾವು ಅದರ ಬಗ್ಗೆ ಮಾತಾಡ್ತಾ ಇರೋದು. ಅದೇ ಸರ್, ಅದೇ ನನ್ಗೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಹೊಟ್ಟೆ ಯಾಕೆ ಹೇಳಿದ್ರೆ ಅವರ ನಾಟಕ ಬಯಲಾಗಿದೆ, ಅವರ ಅನ್ನದ ತಟ್ಟೆಗೆ ಯಜ್ಞನ ಬಿಟ್ಟು. ಈಗ ನನ್ಗೂ ಕೂಡ ಅದೇ ಶಾಕ್. ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಿದೀವಿ ಅನ್ನೋದು ಗೊತ್ತಿಲ್ಲ. ಇಬ್ರು ಕೂಡ, ನಾನು ಕೂಡ ಇನ್ಕ್ಲೂಡಿಂಗ್ ಸೇರಿಕೊಂಡು ಎಲ್ಲರೂ ಕೂಡ ಹೇಳಿರುವಂತದ್ದು ಅದೇ, ಸೌಜನ್ಯ ರೇಪ್ ಆಗಿ. ಅವ ಕಮೆಂಟ್ ಮಾಡಿದವ, ನಾನು ಆರ್ಟಿಕಲ್ ಮಾಡುವಾಗ ಚಡ್ಡಿ ಆಗ್ತಿರ್ಲಿಲ್ಲ ಅಂತ ಕಾಣ್ತದೆ. 12 ವರ್ಷದ ಹಿಂದೆ ನಾನು ಮೊದಲನೇ ಬಾರಿಗೆ ಸೌಜನ್ಯನ ಪ್ರತಿಭಟಿಸುವ ಸೌಜನ್ಯ ಇಲ್ಲ ಅಂತ ಕ್ವಾರ್ಟರ್ ಪೇಜ್ ಆರ್ಟಿಕಲ್ ಈಗಲೂ ಇದೆ ಕನ್ನಡಪ್ರಭದಲ್ಲಿ. ಮೊನ್ನೆಯೂ ಸೌಜನ್ಯನಿಗೆ ನ್ಯಾಯ ಕೊಡಬೇಕು ಅಂತ ದೊಡ್ಡ ಆರ್ಟಿಕಲ್ಗಳ ಮಾಡಿ, ಅಂದ್ರೆ ರಾಜಕಾರಣಿಗಳಿಗೆ ನ್ಯಾಯ ಒದಗಿಸುವ ಸೌಜನ್ಯ ಇಲ್ಲವೇ ಜನಪ್ರತಿನಿಧಿಗಳಿಗೆ, ಅದನ್ನು ಮಾಡಿದ್ರು ಅರ್ಧ ಪೇಜ್. ಇವರು ತಾಂಟು ಬಂಟುಗಳಿಗೆ ಸೂಟ್ ಕೇಸ್ ಅಂತ ಇವರು ಮಂಡ್ಯಲ್ಲಿ ಲದ್ದಿ ತುಂಬಿದೆ. ಕರೆಕ್ಟ್, ಎಸ್. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಕೂಡ ಬಯಸುವಂಥದ್ದು ಇಷ್ಟೇ, ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನೋದು. ಪ್ರತಿಯೊಬ್ಬರು ಕೂಡ ಈ ಕ್ಷಣವೂ ಕೂಡ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಅದನ್ನೇ. ಆದ್ರೆ ಈ ಚರ್ಚೆ ಮಾಡಿರುವಂಥದ್ದು ಬುರುಡೆ ಗ್ಯಾಂಗ್ನ ವಿಚಾರವಾಗಿ. ಬಹುಶಃ ಇಲ್ಲಿ ನಮ್ಮ ತುಳುನಾಡು ಅಂತ ಹೆಸರು ಹೇಳಿಕೊಂಡವರು ಆ ಬುರುಡೆ ಗ್ಯಾಂಗ್ನ ಫೇಕ್ ವಿಡಿಯೋ ಮಾಡಿದಂತಹ ಆ ಸುಜಾತ ಅಜ್ಜಿಗೆ ತಾವು ಸಪೋರ್ಟ್ ಮಾಡ್ತಿದ್ದೀರಿ. ಇಲ್ಲ, ಅವರಿಗೆ ಜೊತೆಗೆ ಅಲ್ಲಿ ಸಮೀರ್ ಅನ್ನುವಂತಹ ವ್ಯಕ್ತಿ ಸುಳ್ಳು ಹೇಳಿಕೊಂಡು ಮಾಡಿದಂತಹ, ಧರ್ಮಸ್ಥಳಕ್ಕೆ ಸುಳ್ಳು ಹೇಳಿಕೊಂಡು ಮಾಡಿದಂತಹ ವಿಡಿಯೋಗೆ ಆತನಿಗೆ ತಾವು ಸಪೋರ್ಟ್ ಮಾಡ್ತೀರಿ, ಈ ನಮ್ಮ ತುಳುನಾಡು ಅನ್ನುವಂತಹ ಪೇಜ್ನವರು. ಅಥವಾ ಸುಳ್ಳು ಹೇಳಿಕೊಂಡು ಬಂದಂತಹ ಆ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ, ಆತನಿಗೆ ಸಪೋರ್ಟ್ ಮಾಡ್ತೀರಿ. ನಾನು ಇಲ್ಲಿ ಟೈಟಲ್ ಹಾಕಿರುವಂಥದ್ದು ಬಂಡಲ್ ಬುರುಡೆ ಅನ್ನುವಂಥದ್ದು, ಬುರುಡೆ ಗ್ಯಾಂಗ್ನ ವಿಚಾರವಾಗಿ ಮಾತಾಡಿರುವಂಥದ್ದು. ಇಲ್ಲಿ ಸೌಜನ್ಯನ ಕೇಸ್ ಬಗ್ಗೆ ನಾವು ಮಾತಾಡಿಲ್ಲ. ಯಾಕಂದ್ರೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಫ್ರಮ್ ದ ಫಸ್ಟ್ ಇಂದ ಲಾಸ್ಟ್ ತನಕ ಹೇಳುವಂಥದ್ದು ಅಷ್ಟನ್ನೇ ಅಲ್ಲ. ಇಷ್ಟು ಅರ್ಥ ಆದ್ರೂ ಬುದ್ಧಿ ಬರ್ದಿದ್ರೆ ನನಗೆ ಅದೇ ಶಾಕ್ ಆಗುವಂತ, ಅರ್ಥನೇ ಆಗಲ್ಲ ಇವರಿಗೆ. ಅಲ್ಲಿ ಸುಜಾತ ಭಟ್ ಅನ್ನುವಂತ ತಾಯಿ ಹೇಳ್ತಾಳೆ, ಅನನ್ಯ ಭಟ್ ಅನ್ನುವಂತ ಕ್ಯಾರೆಕ್ಟರೇ ಇಲ್ಲ, ಸುಳ್ಳು ಹೇಳಿದ್ರು, ಸುಳ್ಳು ಹೇಳಿದಾರಂತೆ ಸ್ವತಃ ಒಪ್ಕೊಂಡಿದ್ದಾಳೆ. ಇವರಿಗೆ ಆದ್ರೂ ಕೂಡ ತಮ್ಮ
ಮಂಡ್ಯಲ್ಲಿ ಲದ್ದಿ ಇದೆಯಾ ಅನ್ನುವಂತ ಪ್ರಶ್ನೆ. ಅದು ಮೆಸೇಜ್ ನೋಡಿ ನೀವು, ಒಬ್ಬೊಬ್ಬ 40-50 ಹಾಕ್ತಾನೆ, ಒಬ್ಬೊಬ್ಬ 45 ಹಾಕ್ತಾನೆ, ಅದರಲ್ಲೇ ಹಾಕ್ತಾನೆ. ಎರಡು ಹಾಕಿ ಬಿಡ್ತೇವೆ. ಇಲ್ಲಪ್ಪ ಹಾಕ್ಲಿ, ನಿಮ್ಗೆ ಗೊತ್ತಾ ಕಮೆಂಟ್ ಹಾಕಿದಷ್ಟು ರೀಚ್ ಜಾಸ್ತಿ ಆಗ್ತದೆ. ಅಲ್ಲ, ಅವುಗಳ ಬುದ್ಧಿ ಲದ್ದಿ ಮಂಡೆ ಒಳಗೆ ಅಷ್ಟೇ. ಅಲ್ಲ ಸರ್, ಅಲ್ಲ ಆದ್ರೂ ಕೂಡ ಶಾಕ್ ಆಗುವಂತದ್ದು. ಯಾಕಂದ್ರೆ ಇನ್ನು ಕೂಡ ಈ ಒಂದು ಕೇಸ್ ಯಾವುದು, ಇದರಲ್ಲಿ ಏನಾಗ್ತಾ ಇದೆ, ಇದರಲ್ಲಿ ಸುಳ್ಳಾಗಿದೆ, ಸುಳ್ಳು ಹೇಳಿದಾನೆ, ಆತನೇ ಒಪ್ಕೊಂಡಿದ್ದಾನೆ. ಯಾರು ಚಿನ್ನಯ್ಯ ಸ್ವಾಮಿ ಆತನೇ ಮಾಸ್ಕ್ ಮ್ಯಾನ್ ಒಪ್ಕೊಂಡಿದ್ದಾನೆ, ನಮ್ದು ತಪ್ಪಾಗಿದೆ. ಇಲ್ಲಿ ಸುಜಾತ ಭಟ್ ಒಪ್ಕೊಂಡಿದ್ದಾನೆ, ನಮ್ದು ತಪ್ಪಾಗಿದೆ. ಮತ್ತೆ ಇವ್ರುಗಳಿಗೆ ಯಾರು ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ನಾವು ಫಸ್ಟ್ ಬರುವಾಗ ನಾವು ಮಾತಾಡಿದೆವು, ನಮ್ಮಿಬ್ಬರಿಗೆ ಸೂಟ್ ಕೇಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರಂತ. ಅವ್ರಿಗೆ ಅದೇ ಬರೀಲಿಕ್ಕೆ ಗೊತ್ತಿರೋದು. ನಿಮ್ ಸೆಲ್ಲಕ್ಕೆ ಆಡ್ ಆದ್ರಿ, ಕಂಗ್ರಾಚುಲೇಷನ್. ಎನಿವೆ ಗೊತ್ತಿಲ್ಲ, ಬಹಳಷ್ಟು ನೋವು ತರುತ್ತೆ ಇಂತಹ ಮನಸ್ಥಿತಿಗಳು. ಇದು ಬಹಳಷ್ಟು ಶಾಕಿಂಗ್. ಸ್ವಲ್ಪ ಬದಲಾಗಿ ಸರ್, ಬದಲಾಗಿ ತಮ್ಗಳ ಮನಸ್ಥಿತಿ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಅಲ್ಲ, ನಾವು ಪ್ರತಿ ಬಾರಿ ಕೂಡ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀವಿ. ಒಳ್ಳೆಯವರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ಬೇಕು. ಇದು ಪ್ರೂವ್ ಆದಂತ ವಿಚಾರ. ಈಗ ಸುಜಾತ ಸುಜಾತ ಭಟ್ ಅವರು ಒಪ್ಕೊಂಡಿದ್ದಾರೆ, ಅಂದ್ರೆ ಅಜ್ಜಿ ಅವರೇ ಒಪ್ಕೊಂಡಿದ್ದಾರೆ. ಅರೆಸ್ಟ್ ಆಗಿದ್ದಾರೆ. ಹೌದು, ಮ್ಯಾಜಿಕ್ ಅಜ್ಜಿ ಒಪ್ಕೊಂಡಿದ್ದಾರೆ, ಜೊತೆಗೆ ಅವರು ಒಪ್ಕೊಂಡಿದ್ದಾರೆ. ಸಮೀರ್ ಅವರು ಎಸ್ಕೇಪ್ ಆಗಿದ್ದಾರೆ. ಸೊ ಈ ರೀತಿ ಎಲ್ಲ ಇದ್ದಾಗ, ಇದೆಲ್ಲವೂ ಕೂಡ ನಾವು ನೋಡಿದಾಗ ಇನ್ನೂ ಕೂಡ ತಾವುಗಳು ಇಲ್ಲ. ನಮ್ಮ ಮನೆ ಹತ್ರ ಒಬ್ರು ಹೇಳಿದ್ರು ಬರುವಾಗ, ಮಂಜುನಾಥ ದೇವರು ಬಂದ್ರೆ ಹೇಳಿದ್ರೆ ಇವರು ನಂಬುದಿಲ್ಲ. ಬಹುಶಃ ಸೌಜನ್ಯ ಎದ್ದು ಬಂದು ಹೇಳಿದ್ರು ಇವರು ನಂಬುವುದಿಲ್ಲ, ಇವನೇ ಅತ್ಯಾಚಾರ ಮಾಡಿದಂತ. ಇಲ್ಲ, ನಿಮಗೆ ಸೂಟ್ ಕೇಸ್ಗೆ ಹೋಗಿದೆ ಅಂತ ಬರೀತಾನೆ ನಿಜ. ಯಾಕೆ ಅವ ಸೂಟ್ ಕೇಸಲ್ಲೇ ಹುಟ್ಟಿರ್ಬೇಕು. ನಿಮ್ಗೆ ನೀವು ಬೈಬೇಕಾಗಿರುವಂತ ಯಾರಿಗ್ ಗೊತ್ತಾ? ಈಗ ನನ್ಗೆ ಇವ್ರುಗಳಿಗೆಲ್ಲ ಅಲ್ಲ, ನೀವು ಕನ್ವಿನ್ಸ್ ಮಾಡ್ಲಿ ಅಲ್ಲ, ಒಂದು ಹೇಳ್ತೀನಿ, ಇವ್ರುಗಳು ಬೈಬೇಕಾಗಿರುವಂತದ್ದು ಯಾರಿಗೆ ಅಂತ ಹೇಳಿದಾಗ, ಇಲ್ಲಿ ನೋಡಿ, ಯಾರು ಯೂಟ್ಯೂಬರ್ ಇದಾರಲ್ಲ ಆ ವ್ಯಕ್ತಿಗೆ, ಜೊತೆಗೆ ಇಲ್ಲಿ ಅಜ್ಜಿ ಇದಾರಲ್ವಾ ಆ ವ್ಯಕ್ತಿಗೆ, ಸುಳ್ಳು ಹೇಳಿದಂತ ಅಜ್ಜಿಗೆ, ಸುಳ್ಳು ಹೇಳಿದಂತ ಯೂಟ್ಯೂಬರ್ಗೆ, ಸುಳ್ಳು ಹೇಳಿದಂತಹ ಈ ಮಾಸ್ಕ್ ಮ್ಯಾನ್ಗೆ, ಅವ್ರಗಳಿಗೆ ತಾವು ಬೈಬೇಕು. ಯಾಕಂದ್ರ ಅವರು ಬಂದು ಈ ಸೌಜನ್ಯ ಹೋರಾಟದ ದಾರಿಯನ್ನ ಸಂಪೂರ್ಣವಾಗಿ ಸಾಯಿಸ್ಬಿಟ್ರು. ಅವ್ರುಗಳು ಆ ಮೂರ್ಖರಿದಾರಲ್ವಾ, ಅವರು ಬಂದು ಸೌಜನ್ಯ ಕೇಸ್ನ ದಾರಿಯನ್ನ ಸಂಪೂರ್ಣವಾಗಿ ಇದಕ್ಕೆ ನನ್ನ ಭಿನ್ನ ಮತ ಇದೆ. ಸೌಜನ್ಯ ಸರಿಯಾದ ದಿಕ್ಕಿನಲ್ಲಿ ಸಾಕ್ತದೆ, ಇವರಿಂದ ಸುಳ್ಳು ಬಹಿರಂಗಾದ್ರಿಂದ ಇನ್ನು ಸೌಜನ್ಯ ಪ್ರಕರಣ ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆಗುತ್ತೆ. ಒಪ್ಕೊಳ್ತೀರಾ? ಖಂಡಿತ. ಓಕೆ, ಈ ಒಂದು ಆದ್ರೆ ಇದು ಸೌಜನ್ಯ ನ್ಯಾಯ ಸಿಕ್ಲಿಕ್ಕೆ ಇದೊಂದು ಮಾರ್ಗ ಅಂತ ನಾನು ಅನಿಸ್ತಾ ಇದ್ದೇನೆ. ಅಮೃತ ಬರ್ತಾ ಇದೆ, ಮುಂದೆ ಖಂಡಿತ ಸೌಜನ್ಯನಿಗೆ ನ್ಯಾಯ ಸಿಗ್ತದೆ. ಅದಕ್ಕೆ ನಾನು ಹೋರಾಡ್ತೇನೆ ಮುಂದೆ. ನಾನು ಇದನ್ನು ಇವತ್ತು ಪುನಃ ಪ್ರತಿಜ್ಞೆ ಮಾಡ್ತೇನೆ. ಇದನ್ನ ಮುಂದುವರಿಸುವಂತ, ವರದಿ ಮಾಡುವಂತ, ಲೇಖನ ಮಾಡಿ ಜನಪ್ರತಿನಿಧಿ ಮಾಡಿ ನಾನು ಖಂಡಿತ ಅದನ್ನು ಮುಂದುವರಿಸ್ತೇನೆ. ನಾನು ಯಾಕಂದ್ರೆ 12 ವರ್ಷದಿಂದ ಶುರು ಮಾಡಿದ್ದೇನೆ, ಇನ್ನು ಆಗ್ತಾ ಇದೆ, ಇನ್ನು ಮುಂದುವರಿಸ್ತೇನೆ. ಅವಕಾಶ ಇದ್ದೆ ದೊಡ್ಡ ಮಟ್ಟ. ಈಗ ಒಂದು ಬೆಂಕಿ ಬಿದ್ದಿದೆ, ಇದರಿಂದಾಗಿ ಏನಾದರೂ ಜ್ಞಾನೋದಯ ಇವರು ಜನಪ್ರತಿನಿಧಿಗಳಿಗಾಗಿ ಇದರ ಸೀರಿಯಸ್ನೆಸ್ ನಾನು ಅರಿತುಕೊಂಡು ಖಂಡಿತ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಡಬೇಕು. ಅದರ ಪರವಾಗಿ ನಾನು ಹೋರಾಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೆಲ್ಲ ಇದು ಮಾತುಗಳ್ರಿ. ಯಾರೋ ಈ ಮೂರ್ಖರಿಂದ, ಕಿಡಿಗೇಡಿಗಳಿಂದ ಸೌಜನ್ಯ ಕೇಸ್ ಏನು ಹಾಳಾಗಿ ಹೋಗುವಂತ ಪರಿಸ್ಥಿತಿ ಬಂದಿದೆ ಅಂತ ನಾಚಿಕೆ ಆಗುತ್ತೆ. ಅವ್ರುಗಳಿಗೆ ತಾವುಗಳು ಇನ್ನೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಬಂದಾಗ ನಿಮ್ಗಳಿಗೆ ನಾಚಿಕೆ ಆಗಬೇಕು. ನಿಜವಾಗ್ಲೂ ನಾಚಿಕೆ ಆಗಬೇಕು. ನಮ್ಗಳ ಬದ್ಧತೆನ ಪ್ರಶ್ನೆ ಮಾಡ್ತೀರಿ. ನೇರವಾಗಿ ಬದ್ಧತೆಯಲ್ಲೇ ಬದುಕಿದವರು, ಸೌಜನ್ಯಗೆ ನ್ಯಾಯ ಸಿಗಬೇಕು, ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು, ಆ ತಾಯಿಗೆ ನ್ಯಾಯ ಸಿಗಬೇಕು. ನೋ ಡೌಟ್ ಒಂದು ವಿಚಾರಕ್ಕೆ ಮಂಜುನಾಥ ಸ್ವಾಮಿ ಇದ್ದಾರೆ, ಅಣ್ಣಪ್ಪ ಸ್ವಾಮಿ ಇದ್ದಾರೆ. ಆ ನಂಬಿಕೆಯಿಂದ ಇವತ್ತಿನ ಕಾರ್ಯಕ್ರಮ ಜೊತೆಗೆ ನಾವು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಯಾರ್ಯಾರು ಮಾತಾಡ್ತೀರಿ, ಯಾರ್ಯಾರು ಸುಳ್ಳು ಹೇಳ್ತೀರಿ, ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ. ಎನಿವೆ, ಥ್ಯಾಂಕ್ ಯು ಸರ್, ಇದು ಕುಂದೇಶ್ವರ ಸರ್, ಅಂಡ್ ಥ್ಯಾಂಕ್ ಯು ದೀಪು ಶೆಟ್ಟಿಗರ್ ಸರ್. ಅಂಡ್ ತಮ್ಮ ಕೂಡ ಒಳ್ಳೇದಾಗ್ಲಿ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ತಮ್ಗಳಿಗೆ ಒಳ್ಳೆಯ ಬುದ್ಧಿಯನ್ನ ಕೊಡ್ಲಿ ಅಂತ ಹೇಳ್ತಾ, ಸೌಜನ್ಯಗೆ ನ್ಯಾಯವನ್ನು ಕೂಡ ಕೊಡ್ಲಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಯಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು